ಬೆಳ್ತಂಗಡಿ ಮಹಿಳಾ ಮಂಡಲಗಳ ಒಕ್ಕೂಟ 1987ರಲ್ಲಿ ಮಹಿಳಾ ವೃಂದದ ಸದಸ್ಯರಾದ ಶ್ರೀಮತಿ 𝐾𝐝 ಭಟ್ ಅಧ್ಯಕ್ಷರಲ್ಲಿ ಪ್ರಾರಂಭವಾಯಿತು. ತದನಂತರದಲ್ಲಿ ವಿದ್ಯಾ ಸರಸ್ವತಿ ಮಹಿಳಾ ಮಂಡಲದ ಅಧ್ಯಕ್ಷೆ ಹಾಗೂ ನಮ್ಮ ಒಕ್ಕೂಟದ ಬೆನ್ನೆಲುಬಾಗಿರುವಂತಹ ಲೋಕೇಶ್ವರಿ ವಿನಯಚಂದ್ರ ಇವರ ಅಧ್ಯಕ್ಷರಾಗಿ ಮಹಿಳಾ ವೃಂದದ ನಾನು ಅಂದರೆ ಉಮಾರಾವ್ ಕಾರ್ಯದರ್ಶಿಯಾಗಿ ಒಕ್ಕೂಟವನ್ನು ನೋಂದಾವಣೆಗೊಂಡು ಕಾರ್ಯಚಟುವಟಿಕೆಯನ್ನು ಪ್ರಾರಂಭಿಸಲಾಯಿತು. ಇವರ ಸಮಯದಲ್ಲಿ ಒಕ್ಕೂಟಕ್ಕೆ 5 ಸೆನ್ಸ್ ಜಾಗ ಹಾಗೂ ಮಾರಾಟ ಮಳಿಗೆಯ ಸಲುವಾಗಿ ಕಟ್ಟಡವನ್ನು ನಿರ್ಮಿಸಲು ಸಹಕಾರಿಯಾಯಿತು. 19/12/2007ರಲ್ಲಿ ಶ್ರೀಮತಿ ಉಷಾ ಲಕ್ಷ್ಮಣಗೌಡ ಇವರ ಅಧ್ಯಕ್ಷತೆಯಲ್ಲಿ ಇದ್ದ ಕಟ್ಟಡವನ್ನು ವಿಸ್ತರಿಸಲು ನೂತನ ಕಟ್ಟಡ ನಿರ್ಮಿಸಿ ಶಾಸಕರಾದ ಶ್ರೀ ಕೆ ಪ್ರಭಾಕರ್ ಬಂಗೇರ ಇವರಿಂದ ಉದ್ಘಾಟಿಸಲಾಯಿತು. 19/3/12ರಂದು ಸಾಂತ್ವನ ಕಚೇರಿಯನ್ನು ಮಹಿಳಾ ಒಕ್ಕೂಟದಿಂದ ಉದ್ಘಾಟಿಸಲಾಯಿತು. 2022ರಲ್ಲಿ ಶ್ರೀಮತಿ ಶಾಂತಾ ಬಂಗೇರ ಇವರ ಅಧ್ಯಕ್ಷತೆಯಲ್ಲಿ ಮೇಲಂತಸ್ತಿನ ಕಟ್ಟಡ ಹಾಗೂ ಮೇಲ್ಛಾವಣಿಯ ಕೆಲಸವನ್ನು ಶಿಲಾನ್ಯಾಸ ಹಾಗೂ ಉದ್ಘಾಟನೆಯನ್ನು ನಮ್ಮ ಈಗಿನ ಶಾಸಕರಾದಂತಹ ಶ್ರೀ ಹರೀಶ್ ಪೂಂಜಾ ಅವರು ನೆರವೇರಿಸಿಕೊಟ್ಟಿರುತ್ತಾರೆ. ನಮ್ಮ ಒಕ್ಕೂಟದಲ್ಲಿ 10 ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತೇವೆ. 1987ರಲ್ಲಿ ತಾಲೂಕಿನ ಮಹಿಳಾ ಮಂಡಲಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ 2 ದಿನದ ತರಬೇತಿ ಶಿಬಿರವನ್ನು ಧರ್ಮಸ್ಥಳದ ವಸಂತ ಮಹಲಲ್ಲಿ ನಡೆಸಲಾಯಿತು. ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಆಟಿಗೊಂಜಿ ದಿನ ಆಚರಿಸಲಾಯಿತು. ಕ್ಷಯರೋಗ ನಿಯಂತ್ರಣಾ ಶಿಬಿರ, ವಧುವರ ಅನ್ವೇಷಣಾ ಕಾರ್ಯಕ್ರಮ, 1992ರಲ್ಲಿ ರಕ್ತದಾನ ಶಿಬಿರ, ಬೇಕರಿ ತಿಂಡಿಗಳ ತರಬೇತಿ ಶಿಬಿರ, ಕರಳುಬೇನೆಯಿಂದ ಅಸ್ವಸ್ಥರಾದ ಮುಂಡಾಜಿ ವಿದ್ಯಾರ್ಥಿಗಳಿಗೆ ಬ್ರೆಡ್ಡು ಹಣ್ಣು ವಿತರಿಸಿದ್ದು, ಮಹಿಳೆಯರಿಗಾಗಿ ಉದ್ಯಮಶೀಲತೆ, ಕಿಚನ್ ಗಾರ್ಡನ್ ಮಾಹಿತಿ ಶಿಬಿರ, ಲಘು ವಾಹನ ತರಬೇತಿ ಶಿಬಿರ, 2007ರಲ್ಲಿ ಕಟ್ಟಡ ಸಹಾಯಾರ್ಥವಾಗಿ ಶ್ರೀಮತಿ ರತ್ನಮಾಲಾ ಪ್ರಕಾಶ್ ಬೆಂಗಳೂರು ಇವರಿಂದ ಸುಗಮ ಸಂಗೀತ ನಡೆಸಿ ಧನ ಸಂಗ್ರಹಣೆಯನ್ನು ಮಾಡಲಾಯಿತು. ವನ ಮಹೋತ್ಸವ, ಮಚ್ಚಿನ ಮುರಾರ್ಜಿ ದೇಸಾಯಿ ಶಾಲಾ ಮಕ್ಕಳಿಗೆ ಚರ್ಮರೋಗ ತಪಾಸಣಾ ಶಿಬಿರ ನಡೆಸಲಾಯಿತು. ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನಾಚರಣೆಗೆ ಧನ ಸಹಾಯವನ್ನು ನೀಡಲಾಯಿತು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಧನ ಸಹಾಯವನ್ನು ನೀಡಲಾಯಿತು. ವಿಶ್ವ ತುಳು ಸಮ್ಮೇಳನದಲ್ಲಿ ತುಳುನಾಡ ವಿಶೇಷ ತಿನಿಸುಗಳ ಮಾರಾಟ ಮಳಿಗೆಯನ್ನು ನಡೆಸಲಾಯಿತು. 10 ದಿನಗಳ ಯೋಗ ಮತ್ತು ಪ್ರಾಣಾಯಾಮ ಶಿಬಿರ, ಮಂಗಳೂರು ಗ್ರಾಮಾಂತರ ಮತ್ತು ಪುತ್ತೂರು ಅಂಗನವಾಡಿಗಳಿಗೆ ಆಹಾರ ಸರಬರಾಜು ಮಾಡಲಾಯಿತು. 2013ರಲ್ಲಿ ಬೆಳ್ಳಿ ಹಬ್ಬದ ಆಚರಣೆ ಹಾಗೂ ರಜತ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು. ಅಡಿಗೆ ಅನಿಲದ ಸಂರಕ್ಷಣೆ, ಹಿತಮಿತ ಬಳಕೆಯ ಮಾಹಿತಿ ಶಿಬಿರ, ಹದಿಹರೆಯದ ಹೆಣ್ಣು ಮಕ್ಕಳ ಸಮಸ್ಯೆಗಳಿಗೆ ಮಾಹಿತಿ ಶಿಬಿರ, ಅಂಗವೈಫಲ್ಯರಿಗೆ ವೀಲ್ಚೇರ್ ವಿತರಣೆ, ಮಹಿಳೆಯರಿಗೆ ಕ್ಯಾನ್ಸರ್ ತಪಾಸಣಾ ಶಿಬಿರ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಮೇಲಂತಸ್ತಿನ ಕಟ್ಟಡಕ್ಕೆ ಧನ ಸಹಾಯ ಸಂಗ್ರಹಣೆಗಾಗಿ ಮಂಗಳೂರಿನ ಕುದ್ರೋಳಿಯಲ್ಲಿ ಗಣೇಶ್ ಇವರಿಂದ ಜಾದೂ ಪ್ರದರ್ಶನವನ್ನು ನಡೆಸಲಾಯಿತು. ನೆರೆ ಸಂತ್ರಸ್ತರಿಗೆ ಪರಿಹಾರ ಧನ, ಬ್ಯೂಟಿ ಪಾರ್ಲರ್ ತರಬೇತಿ, ಇಲಾಖೆಯೊಂದಿಗೆ ಜೊತೆಗೂಡಿ 3 ದಿನಗಳ ಬ್ಯೂಟಿಷಿಯನ್ ತರಬೇತಿ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪಡೆದ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂತಹ ಲೋಕೇಶ್ವರಿ ವಿನಯಚಂದ್ರ ಇವರಿಗೆ ಸನ್ಮಾನ, ಚಿನ್ನದ ಪದಕ ಪುರಸ್ಕೃತರಾದಂತಹ ಪೊಲೀಸ್ ಅಧಿಕಾರಿ ನಂದಕುಮಾರ್ ಇವರಿಗೆ ಸನ್ಮಾನ, ನೂತನವಾಗಿ ಆಯ್ಕೆಗೊಂಡ ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರುಗಳಿಗೆ ಶುಭವನ್ನು ಕೋರಲಾಯಿತು. ಕೊರೋನಾ ಸಮಯದಲ್ಲಿ ಕಲಾವಿದರಿಗೆ ಸನ್ಮಾನ ಹಾಗೂ ಧನ ಸಹಾಯವನ್ನು, ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ಪ್ರತಿ ವರ್ಷವೂ ಆಟಿಗೊಂಜಿ ದಿನ, ವಿಶ್ವ ಮಹಿಳಾ ದಿನಾಚರಣೆ, ಮಹಿಳೆಯರಿಗೆ ಆಟೋಟ ಸ್ಪರ್ಧೆ, 2007ರಿಂದ ಪ್ರವಾಸವನ್ನು ಸಹ ನಡೆಸಿಕೊಂಡು ಬರಲಾಗುತ್ತಿದೆ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಲು ಒಕ್ಕೂಟದ ಮುಂಚೂಣಿಯಲ್ಲಿ ಹೊತ್ತಂತಹ ಅಧ್ಯಕ್ಷರುಗಳೆಂದರೆ ಶ್ರೀಮತಿ ಲೋಕೇಶ್ವರಿ ವಿನಯಚಂದ್ರ, ಯಶೋಧರಾಜ್, ಉಮಾ ಆರ್ ರಾವ್, ಸವಿತಾ ವಿ ಬಂಗೇರ, ಉಷಾ ಲಕ್ಷ್ಮಣಗೌಡ, ಭಾರತಿ ಹೆಬ್ಬಾರ್, ಆನಂದಿ ಪಿ, ಆರತಿ ಹೆಬ್ಬಾರ್, ಶಾಂತಾ ಬಂಗೇರ, ಸವಿತಾ ಜಯದೇವ್ ಇವರುಗಳು.
ಇವರುಗಳ ಜೊತೆಗೂಡಿ ಇವರುಗಳು ಮಾತ್ರ ಇದ್ದರೆ ಕಾರ್ಯ ಸಾಧಿಸೋಕ್ಕೆ ಯಾವುದೇ ಕಾರ್ಯವನ್ನು ಮಾಡೋದಕ್ಕಾಗೋಲ್ಲ. ಇವರ ಜೊತೆಗೆ ಅನೇಕ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಕೈಜೋಡಿಸಿದ್ದಾರೆಂದು ಈ ಸಂದರ್ಭದಲ್ಲಿ ತಿಳಿಸಲು ಹೆಮ್ಮೆಯಾಗುತ್ತದೆ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆಗೆ ನಮ್ಮಲ್ಲಿ ಮಹಿಳೆಯರ ಸಂಖ್ಯೆ ಬಹಳ ಕಡಿಮೆ ಅಂತ ಅಂದ್ಬಿಟ್ಟು ನಮ್ಮ ಇವ್ರಿಗೆ ಜಡ್ಜ್ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಯಾಕೆಂದರೆ ಈಗೆಲ್ಲ ಪರೀಕ್ಷೆ ಸಮಯ, ಎಲ್ಲರೂ SLC ಮಕ್ಕಳು, ಸಣ್ಣ ಮಕ್ಕಳು ಎಲ್ರಿಗೂ ಎಕ್ಸಾಮ್ ಅದು ಇದು ಇರೋದ್ರಿಂದ ಸ್ವಲ್ಪ ಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ. ಅದ್ರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡೋದೇನೆಂದರೆ, ನಮ್ಮ ಜೊತೆ ಶಿಶು ಅಭಿವೃದ್ಧಿ ಕಲ್ಯಾಣ ಇಲಾಖೆ ಮಹಿಳಾ ವೃಂದಗಳನ್ನು ತುಂಬ ಎತ್ತಿಡಿತಾ ಇತ್ತು ಮುಂಚೆ. ಈಗ ಇದು ಸ್ವಸಹಾಯ ಸಂಘ, ಸ್ತ್ರೀ ಶಕ್ತಿ, ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಹುಟ್ಕೊಂಡಿರೋದ್ರಿಂದ ಮಹಿಳಾ ವೃಂದಗಳು ಇವಾಗ ನೆಲೆಗೆ ಬಿದ್ದಿದೆ. ಅದನ್ನು ಸ್ವಲ್ಪ ಎತ್ತುವಂಥ ಕಾರ್ಯಗಳನ್ನು ಈ ಅಧಿಕಾರಿಗಳು ನಡೆಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಯಾವುದೂ ಕಷ್ಟ ಅಲ್ಲ, ಬೀಳ್ಸೋದು ತುಂಬ ಸುಲಭ, ಎತ್ತೋದು ತುಂಬ ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಇದೇ ಸ್ವಸಹಾಯ ಸಂಘಗಳಲ್ಲೇ ನಾವು ಒಂದು ಇದ್ರದ್ದೊಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಕಾರ್ಯವನ್ನು ನಡೆಸಿ, ಯಾವ ಕಾರ್ಯ ಮಾಡ್ತೀರಿ ಅದ್ರ ಜೊತೆಗೆ ಸೇರಿಸ್ಕೊಳ್ಳಿ, ವರ್ಷಕ್ಕೊಂದರಿ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲಾಖೆಯಿಂದ ಆದೇಶ ಒಂದು ಬಂದರೆ, ಅಧಿಕಾರಿಗಳು ಅದನ್ನ ಕೊಟ್ಟರೆ ನಮ್ಮ ಮಹಿಳಾ ವೃಂದಗಳನ್ನು, ಮಹಿಳಾ ಮಂಡಲಗಳನ್ನು ಎತ್ತಿಡಿಯೋಕ್ಕೆ ಸಾಧ್ಯ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಯಾಕೆಂದರೆ ನಾವು ಈ ತಾಲೂಕಿನಲ್ಲಿ 87ನೇ ಇಸ್ವಿಯಲ್ಲಿ ಕಾಲಿಟ್ಟಾಗ 84 ಮಹಿಳಾ ಮಂಡಲಗಳು, ಪ್ರತಿಯೊಂದು ಗ್ರಾಮಗಳಲ್ಲಿ ಮಹಿಳಾ ವೃಂದಗಳಿತ್ತು, ಮಹಿಳಾ ಮಂಡಲಗಳಿತ್ತು, ಅತ್ಯಂತ ಉತ್ತಮ ಕಾರ್ಯಗಳನ್ನು ನಡೆಸ್ತಾ ಇತ್ತು. ಇಲ್ಲಾಂದ್ರೆ ಆವಾಗ ನಾವು ಮಹಿಳೆಯರಿಗೆ, ಕಾರ್ಯದರ್ಶಿಗಳಿಗೆ, ಅಧ್ಯಕ್ಷರಿಗೆ ತರಬೇತಿಯನ್ನು ಕೊಡುವಂಥ ಅಗತ್ಯ ಇರಲಿಲ್ಲ. ಈಗೆಲ್ಲರೂ ಕಲ್ತವ್ರಿದ್ದಾರೆ, ತುಂಬ ಸಂಘ ಸಂಸ್ಥೆಗಳಿದೆ, ಎಲ್ಲರೂ ವಿದ್ಯಾವಂತರು, ಎಲ್ಲರೂ ಬುದ್ಧಿವಂತರು. ಅದಕ್ಕೆ ನಾನು ಫಸ್ಟ್ ಕೇಳುವಂಥದ್ದು ಅಧಿಕಾರಿಗಳು ಸ್ವಲ್ಪ ಅದನ್ನ ಅಧಿಕಾರಿಗಳು ಮತ್ತು ಆಡಳಿತ ವರ್ಗದವರೆಲ್ಲರೂ ಸಹಕಾರವನ್ನು ನೀಡಿ ಮಹಿಳಾ ವೃಂದವನ್ನು ಎತ್ತಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮಂಡಲಗಳ ಒಕ್ಕೂಟ ಮಂಗಳೂರು ಮತ್ತು ಬೆಳ್ತಂಗಡಿ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೆಳ್ತಂಗಡಿ, ಮಹಿಳಾ ಸಾಂತ್ವನ ಕೇಂದ್ರ ಬೆಳ್ತಂಗಡಿ, ಶ್ರೀ ಶಕ್ತಿ ಬ್ಲಾಕ್ ಸೊಸೈಟಿ ಬೆಳ್ತಂಗಡಿ, ವಕೀಲರ ಮಹಿಳಾ ವೃಂದ ಬೆಳ್ತಂಗಡಿ, ಪ್ರಗತಿ ಮಹಿಳಾ ಮಂಡಲ ಉಜಿರೆ, ಸ್ಫೂರ್ತಿ ಮಹಿಳಾ ಮಂಡಲ ಮೆಲಂತಬೆಟ್ಟು, ವೈಭವಿ ಮಹಿಳಾ ಮಂಡಲ ಕುವೆಟ್ಟು, ಲೇಡಿ 𝐗𝐶 ಬೆಳ್ತಂಗಡಿ, ಮಂಜುಶ್ರೀ ಇದರ ಸಹಭಾಗಿತ್ವದಲ್ಲಿ ಇವತ್ತು ನಡೆಯುವಂತಹ ಈ ವಿಶ್ವ ಮಹಿಳಾ ದಿನಾಚರಣೆಯ ವಾಹನ ಜಾಥಾ ಈಗ ತಾನೇ ಮುಗಿದಿದೆ. ವಾಹನ ಜಾಥಾದಲ್ಲಿ ತುಂಬನೇ ಜನ ಭಾಗವಹಿಸಿ ಅವರವರ ಕಾರ್ಯದಲ್ಲಿ ಅವರು ಹೊರಟಿರುತ್ತಾರೆ. ಇದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇಲ್ಲಿ ಕಡಿಮೆ ಜನ ಆದರೂ ಕೂಡ ವಾಹನ ಜಾಥಾದಲ್ಲಿ ತುಂಬ ಜನ ಇದ್ದು ನಮಗೆ ಸಹಕರಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಈ ಒಂದು ವಿಶ್ವ ಮಹಿಳಾ ದಿನಾಚರಣೆಯ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವವರು ನಮ್ಮ ಬೆಳ್ತಂಗಡಿ ತಾಲೂಕಿನ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ಸರ್ ವಿಜಯೇಂದ್ರ TH ಸರ್ ಹಾಗೂ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀಮತಿ ಪ್ರಿಯಾ ಆಗ್ನೆಸ್ ಮೇಡಮ್ ಇವರು ಈಗ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ. ಅವರಿಗೂ ನಾವು ಎಲ್ಲ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಸಹ ವಂದಿಸ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ಸವಿತಾ ಜಯದೇವ್ರವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀ ವಸಂತ ಮರಕಡ ಅಧ್ಯಕ್ಷರು ವಕೀಲರ ಸಂಘ ಬೆಳ್ತಂಗಡಿ, ನವೀನ್ BK ಶ್ರೀ ಪ್ರಧಾನ ಕಾರ್ಯದರ್ಶಿಗಳು ವಕೀಲರ ಸಂಘ ಬೆಳ್ತಂಗಡಿ, ಶ್ರೀಮತಿ ಪ್ರಿಯಾ ಆಗ್ನೇಸ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಬೆಳ್ತಂಗಡಿ ತಾಲೂಕು, ಡಾಕ್ಟರ್ ದೀಪಾಲಿ ಡೋಂಗ್ರೆ ದಂತವೈದ್ಯರು ಉಜಿರೆ, ನಾಣಪ್ಪ ಪೂಜಾರಿ ಮಾಲೀಕರು ಸುವರ್ಣ ಆರ್ಕೇಡ್ ಸಂತಕಟ್ಟೆ, ಶ್ರೀಮತಿ ಚಂಚಲ ತೇಜೋಮಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮಂಡಲಗಳ ಒಕ್ಕೂಟದ ಮಂಗಳೂರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ಎಲ್ಲ ಮಹಿಳಾ ಸಂಘಟನೆಗಳ ನಾಯಕಿಯರೇ
ಹಾಗೂ ಈ ಉಪಸ್ಥಿತರಿರುವ ಎಲ್ಲ ಸಹೋದರ ಸಹೋದರಿಯರೇ, ಮಹಿಳಾ ದಿನಾಚರಣೆ ಈ ದಿನ ಸ್ವಲ್ಪ ಉದ್ಘಾಟನೆಯನ್ನು ಮಾಡಿದ್ರು, ತುಂಬ ಜನ ಇದ್ದರು, ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಹೇಳಿ ಮೇಡಮ್ ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಹೇಳ್ತಾಯಿದ್ರು. ಇಲ್ಲಿರ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಮಹಿಳೆಯರು ಸಹ ಇಲ್ಲಿ ಭಾಗವಹಿಸಿದ್ದಾರೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ಮಗುವಿನ ಶಾಲೆಗೆ ಕಳಿಸೋದಿರ್ಬೋದು ಅಥವಾ ಮನೆ ಕೆಲಸಗಳು ಮತ್ತು ಸಂಪೂರ್ಣ ಜವಾಬ್ದಾರಿ ಮಹಿಳೆಯರ ಮೇಲೆ ಇರುವ ಕಾರಣ ಬೆಳಗಿನ ಸಮಯದಲ್ಲಿ ಹೆಚ್ಚು ಅವರು ಬರಲಿಕ್ಕೆ ಆಗೋದಿಲ್ಲ. ಆದರೂ ಸಹ ಇಷ್ಟು ಮಟ್ಟದಲ್ಲಿ ಇಲ್ಲಿ ಬಂದು ಸೇರಿರ್ತಕ್ಕಂಥದ್ದು ಅತೀವ ಸಂತಸದ ಮತ್ತು ಖುಷಿಯ ವಿಚಾರ. ಇಲ್ಲಿಯ ಸಂಘಟನೆಗಳು, ಇಲ್ಲಿಯ ಒಕ್ಕೂಟ ಬೆಳ್ತಂಗಡಿಯನ್ನು ನೋಡಿದಾಗ ಖುಷಿಯಾಗ್ತದೆ. ಮಹಿಳಾ ಒಕ್ಕೂಟಗಳು ಮತ್ತು ಮಹಿಳಾ ಮಂಡಳಗಳು ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರ್ತವೆ. ಮಹಿಳೆಯರ ಸಮಸ್ಯೆಗಳ ಬಗ್ಗೆ, ಮಹಿಳೆಯರ ಆಗುಹೋಗುಗಳ ಬಗ್ಗೆ ಈ ಒಂದು ಸಂಘಟನೆಗಳ ಮೂಲಕ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥದ್ದನ್ನು ನಾವು ಪತ್ರಿಕೆಗಳಲ್ಲಿ ಮತ್ತು ನೋಡ್ತಾ ಇರ್ತೇವೆ. ಹಾಗಾಗಿ ಈ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆದರೆ ಅವರ ಧ್ಯೇಯ, ಅವರ ಬದ್ಧತೆ ಮತ್ತು ಅವರು ಕೆಲವು ವಿಚಾರಗಳಲ್ಲಿ ಗಮನ ಹರಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತದೆ ಅಂತ ಹೇಳ್ತಾ, ಇವತ್ತು ಮಹಿಳಾ ದಿನಾಚರಣೆ ಆ ಒಂದು ದಿನ ಅಥವಾ ಆ ಒಂದು ಸಮಯ ಮಾತ್ರ ಮಹಿಳೆಯರನ್ನು ನಾವು ಅವರಿಗೆ ಹೆಚ್ಚು ಮಾತಾಡ್ತಕ್ಕಂಥ, ಅವರನ್ನು ಇದು ಮಾಡ್ತಕ್ಕಂಥದ್ದು ಅಲ್ವೇ ಅಲ್ಲ. ಪ್ರತಿನಿತ್ಯವೂ ಸಹ ಪ್ರತಿಯೊಂದು ಸಮಯ ಜೀವನದಲ್ಲಿಯೂ ಸಹ ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಅಕ್ಕ ಆಗಿ, ತಂಗಿಯಾಗಿ ಒಂದು ಕುಟುಂಬದಕ್ಕೆ ಅವರು ನೀಡ್ತಕ್ಕಂಥ ಕೊಡುಗೆ ಅಪಾರವಾದುದು. ಹಾಗೆಯೇ ಈ ಸಮಾಜಕ್ಕೆ ಮತ್ತು ಈ ರಾಷ್ಟ್ರಕ್ಕೆ 50% ಇರ್ತಕ್ಕಂಥ ಮಹಿಳೆಯರ ಕೊಡುಗೆ ಅಪಾರವಾದುದು. ಅದನ್ನು ಹೇಳಲಿಕ್ಕಾಗಲ್ಲ, ಅಥವಾ ಮಾತುಗಳಲ್ಲಿ ಮಹಿಳೆಯರ ಕೊಡುಗೆಗಳನ್ನು, ಅವರು ಮಾಡಿರ್ತಕ್ಕಂಥ ಸೇವೆಯನ್ನು, ಸಮಾಜಕ್ಕೆ ಅವರು ನೀಡಿರ್ತಕ್ಕಂಥ ಒಂದು ಕೊಡುಗೆಯನ್ನು ಈ ಒಂದು ಸಂಕ್ಷಿಪ್ತವಾಗಿ ಹೇಳ್ತಕ್ಕಂಥದ್ದು ಕಷ್ಟ ಆಗ್ತದೆ. ಹಾಗಾಗಿ ಮಾತುಗಳಿಗೆ ಮತ್ತು ಈ ಒಂದು ಇದರಲ್ಲಿ ಸಿಲುಕದಂತಹ ಅವರ ಅಗಾಧವಾದ ಅವರ ತ್ಯಾಗ, ಬಲಿದಾನ ಈ ದೇಶಕ್ಕೆ, ಈ ನಾಡಿಗೆ, ಕುಟುಂಬಕ್ಕೆ ಇದೆ. ಹಾಗಾಗಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅದಕ್ಕೆ ಒಂದು ನೆಪ ಮಾತ್ರ ಅಷ್ಟೇ. ಪ್ರತಿನಿತ್ಯವೂ ಸಹ ಮಹಿಳೆಯರ ಕೊಡುಗೆ ನಾವು ನೋಡ್ತಾ ಇರ್ತೀವಿ. ನಮ್ಮ ಮನೆಗಳಲ್ಲಿ ತಾಯಿ ಹೆಚ್ಚು ಕೆಲಸ ಮಾಡ್ತಕ್ಕಂಥವ್ರು ಅವರು ಆಫೀಸ್ಗಳಲ್ಲಿ, ಕಚೇರಿಯಲ್ಲೂ ಕೆಲಸ ಮಾಡ್ತಾರೆ, ಮನೆಯಲ್ಲೂ ಸಹ ಮಗುವಿನ ಜವಾಬ್ದಾರಿ ಇರ್ಬೋದು, ಗಂಡನ ಜವಾಬ್ದಾರಿ ಇರ್ಬೋದು, ಮನೆಯ ಜವಾಬ್ದಾರಿ ಇರ್ಬೋದು. ಈ ನಿಟ್ಟಿನಲ್ಲಿ ಒಂದು ಕಡೆ ಆದರೆ ಇಡೀ ದೇಶವನ್ನು ಕಟ್ತಕ್ಕಂಥ, ಇಡೀ ದೇಶದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ, ಹಿಂದೆ ನಮ್ಮ ಇತಿಹಾಸವನ್ನು ನೋಡ್ಕೊಂಡಾಗ ಕೃಷಿಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಬೇರೆ ಬೇರೆ ಕ್ಷೇತ್ರಗಳಿಗೆ, ಕೈಗಾರಿಕೆಗಳಿಗೆ ಮಹಿಳೆಯರ ಕೊಡುಗೆ ಅಪಾರವಾಗಿದೆ. ಅದರ ಜೊತೆಗೆ ಮಹಿಳೆಯರು ಈ ದಿನ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಸಹ ಹಲವಾರು ರೀತಿಯಲ್ಲಿ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಇನ್ನೂ ಹೆಚ್ಚು ಸಂಘಟಿತರಾಗಿಲ್ಲ, ಇನ್ನೂ ಹೆಚ್ಚು ಸುಶಿಕ್ಷಿತರಾಗಿಲ್ಲ. ಈ ರೀತಿಯಾದ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥ ಮಹಿಳೆಯರು, ಬಾಣಂತಿಯರಲ್ಲಿ ಮತ್ತು ಅವರಲ್ಲಿ ಮಾನಸಿಕ ತಳಮಳಗಳು, ಈ ರೀತಿಯಾದ ಹಲವಾರು ಅವರ ಸಮಸ್ಯೆಗಳು ಸಹ ಈ ಪ್ರಸ್ತುತ ಈ ಸಮಾಜದಲ್ಲಿ, ಈ ದೇಶದಲ್ಲಿ ಇದೆ. ಆ ನಿಟ್ಟಿನಲ್ಲಿ ಅವರನ್ನು ಸಂಘಟನೆ ಮಾಡೋದ್ರ ಮೂಲಕ ಅವರಿಗೆ ಒಳ್ಳೆಯ ವೈಚಾರಿಕ ಮತ್ತು ಸಾಮಾಜಿಕ ವಿಚಾರಗಳನ್ನು, ಕಾನೂನಿನ ಅರಿವುಗಳನ್ನು ಅವರಲ್ಲಿ ಮೂಡಿಸೋದ್ರ ಮೂಲಕ ಅವರಿಗೂ ಸಹ ನ್ಯಾಯವನ್ನು ಕೊಡಿಸ್ತಕ್ಕಂಥ, ನಮ್ಮ ಸಂವಿಧಾನದಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ಸಾಕಷ್ಟು ಉಪಬಂಧಗಳನ್ನು, ಅನುಚ್ಛೇದನಗಳನ್ನು ಅಳವಡಿಸಿ ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲೂ ಸಹ ಹಲವಾರು ಕಾಯ್ದೆಗಳು ಮಹಿಳೆಯರ ಪರವಾಗಿ, ಅವರ ಅಭಿವೃದ್ಧಿಯ ಪರವಾಗಿ, ಅವರೂ ಸಹ ಸಮಾನರು ಎಂಬ ನಿಟ್ಟಿನಲ್ಲಿ ಸಮಾನತೆ, ಮಹಿಳೆಯೂ ಸಹ ಪುರುಷನ ಹಾಗೆ ಸಮಾನರು ಎಂಬ ಸಾರ್ತಕ್ಕಂಥ ಸಾಕಷ್ಟು ಕಾಯ್ದೆಗಳನ್ನು, ಕಾನೂನುಗಳನ್ನು ನ್ಯಾಯಾಲಯಗಳು ತಮ್ಮ ತೀರ್ಪುಗಳಲ್ಲಿ ನೀಡಿದೆ ಮತ್ತು ಅವು ಕಾಯ್ದೆಗಳಾಗಿ ಬಂದಿದೆ. ನ್ಯಾಯಾಲಯವೂ ಸಹ ಅವರ ಹಕ್ಕುಗಳ, ಅವರಿಗೆ ಸಮಾನತೆಯನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತದೆ ಅಂತ ಹೇಳ್ತಾ, ಈ ನಿಟ್ಟಿನಲ್ಲಿ ಇವತ್ತು ಹಲವಾರು ರೀತಿಯಲ್ಲಿ ಮಹಿಳೆಯನ್ನು ಒಂದು ಕಡೆ ಶೋಷಣೆ ವಸ್ತುವನ್ನಾಗಿಯೂ ಸಹ ಬಳಸ್ಕೊಳ್ಳಲಾಗ್ತಾ ಇದೆ. ಈಗ ನಾವು ನೋಡ್ತಾ ಇರ್ತೀವಿ, ಅವರನ್ನು ಒಂದು 2ನೇ ದರ್ಜೆಯ ಪ್ರಜೆಯಾಗಿ ಸಹ ನಾವು ನೋಡ್ತಾ ಇರ್ತೇವೆ. ಇವತ್ತು ಅಂಕಿಅಂಶಗಳನ್ನು ನೋಡಿದಾಗ ರಾಜಕಾರಣದಲ್ಲಿ ಬರ್ತಕ್ಕಂಥದ್ದು ಕಡಿಮೆ ಇರ್ತದೆ, ತಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಮಹಿಳೆಯರು ಸಹ ತುಂಬ ಕಡಿಮೆ ಇರ್ತಾರೆ. ಹಾಗಾಗಿ ಸಂಘಟನೆಯನ್ನು ಆಗಬೇಕು, ಹೆಚ್ಚು ಹೆಚ್ಚು ಸಂಘಟನೆಗಳಾಗಬೇಕು. ಮತ್ತು ಕಾನೂನಿನಲ್ಲಿ ಇರುವ ಕೆಲವು ಅಂಶಗಳು, ಕಾನೂನುಗಳ ಅರಿವೇ ಇಲ್ಲದಲೇ ಸಹ ಅವರು ಅನ್ಯಾಯವಾದರೂ ಸಹ, ಶೋಷಣೆ ಆದರೂ ಸಹ ಅನುಭವಿಸ್ಕೊಂಡು ಹೋಗ್ತಕ್ಕಂಥ ಸಾಕಷ್ಟು ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೇವೆ.
ಆ ನಿಟ್ಟಿನಲ್ಲಿ ಈ ಮಹಿಳಾ ಮಂಡಳಗಳು ಮತ್ತು ಮಹಿಳಾ ಒಕ್ಕೂಟಗಳು ಕೆಲಸವನ್ನು ಮಾಡ್ತವೆ. ಅವರಲ್ಲಿ ಕಾನೂನಿನ ಅರಿವನ್ನು ಮೂಡಿಸ್ತಕ್ಕಂಥ, ಜೀವನದ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳ್ತಾ, ಈ ಒಂದು ಸಂಘಟನೆಗಳ ಈ ಕಾರ್ಯವೈಖರಿಯನ್ನು ನೋಡಿದ್ರೆ ತುಂಬ ಖುಷಿಯಾಗ್ತದೆ. ಹೀಗೆ ಈ ಸಂಘಟನೆಗಳನ್ನು ಒಕ್ಕೊರಲಿನಿಂದ ಮಹಿಳೆಯರು ಒಟ್ಟಾಗಿ ಮಾಡಲಿ. ಅದಕ್ಕೆ ನಮ್ಮ ಕಾನೂನಿನಲ್ಲಿ ಸಾಕಷ್ಟು ಸಹಕಾರವನ್ನು, ನ್ಯಾಯಾಲಯಗಳು ಕಾನೂನಲ್ಲೂ ಸಹ ಮಹಿಳೆಯರ ಹಕ್ಕುಗಳನ್ನು, ಅವರಿಗೆ ಸಮಾನತೆಯನ್ನು ಎತ್ತಿಡಿಯೋದರಲ್ಲಿ ಕೆಲಸವನ್ನು ಮಾಡ್ತವೆ ಅಂತ ಹೇಳ್ತಾ, ನಮಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಸಹ ವಂದಿಸ್ತಾ, ಸಮಯ ಆಗಿದೆ, ನ್ಯಾಯಾಲಯದ ಕಾರ್ಯಕಲಾಪ ಪ್ರಾರಂಭವಾಗಿದೆ, ಹಾಗಾಗಿ ನಾವು ಹೊರಡ್ತಾ ಇದ್ದೇವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಇವತ್ತು ಬೆಳ್ತಂಗಡಿ ತಾಲೂಕಲ್ಲಿ ಈ ವಿಶ್ವ ಮಹಿಳಾ ದಿನಾಚರಣೆಯ ಈ ವೇದಿಕೆಯಲ್ಲಿ ನನ್ನನ್ನು ಕರೆದು ನನ್ನನ್ನು ಸನ್ಮಾನಿಸಿದ್ದು ಇವತ್ತಿಂದ ನನ್ನ ಜವಾಬ್ದಾರಿ ಹೆಚ್ಚಿದೆ ಹೇಳಿ ನಾನು ಎನಿಸ್ತಾ ಇದ್ದೇನೆ. ನಾನು ಈ ವೇದಿಕೆಯಲ್ಲಿ ಹೇಳಲು ಇಚ್ಛಿಸುತ್ತಿರುವುದೇನೆಂದರೆ, ಮಹಿಳೆಯರು ಎಂಬುದು ಮನಸ್ಸು ಮಾಡಿದರೆ ಏನನ್ನೂ ಸಾಧಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗಾಗಿ ಹಲವು ಸೌಕರ್ಯಗಳು ಇವೆ. ಅದರಲ್ಲಿ ಒಂದಂಥ ಸೌಕರ್ಯದಲ್ಲಿ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮನ್ನು ಅಂತ ಒಂದು ಸೌಲಭ್ಯವನ್ನು ಉಪಯೋಗಿಸಿಕೊಂಡು ನನ್ನ ಕುಟುಂಬದ ವ್ಯವಹಾರವನ್ನು ಅಭಿವೃದ್ಧಿಗೊಳಿಸಲು ನಾನು ಅದನ್ನು ಉಪಯೋಗಿಸಿ ಇವತ್ತು ನಾನು ಅದರ ಫಲವನ್ನು ಅನುಭವಿಸ್ತಾ ಇದ್ದೇನೆ ಹೇಳಲು ತುಂಬ ಇಚ್ಛಿಸ್ತಾ ಇದ್ದೇನೆ. ಸೊ ನನ್ನ ಸ್ನೇಹಿತರಲ್ಲಿ ನಾನು ಹೇಳಲು ಇಚ್ಛಿಸುವುದೇನೆಂದರೆ, ಪ್ರತಿಯೊಬ್ಬರೂ ಅವರವರದೇ ಆದ ಒಂದು ಟ್ಯಾಲೆಂಟ್ಗಳಿವೆ. ಅಂದರೆ ಅವರವರಲ್ಲೇ ಒಂದು ಅಭಿರುಚಿಗಳು ಪ್ರತಿಯೊಬ್ಬ ಮಹಿಳೆಯರಲ್ಲೂ ಇದೆ. ಮನೆಯೇ ಮೊದಲ ಪಾಠಶಾಲೆ ಹೇಳಿದಾಗೆ ಮಹಿಳೆಯರಿಗೆ ಅವರದೇ ಆದ ದೇವರು ರಕ್ತಗತದಲ್ಲಿ ಒಂದು ಮ್ಯಾನೇಜಿಂಗ್ ಕೆಪಾಸಿಟಿ ಹೇಳ್ತೇವೆ. ಅಂದರೆ ಏನು, ಮ್ಯಾನೇಜಿಂಗ್ ಸ್ಕಿಲ್ ಹೇಳ್ತೇವೆ. ನಾನು ಆವಾಗದಿಂದ ತಿಳಿದುಕೊಂಡಾಗೆ ಹಲವು ಶಿಬಿರಗಳು ಈ ಮಹಿಳಾ ಮಂಡಳಿಗಳಿಂದ ಆಯೋಜಿಸ್ತಾ ಇರುತ್ತೆ. ಆ ಶಿಬಿರಗಳನ್ನು ನಾವು ಪ್ರತಿಯೊಂದು ಶಿಬಿರದಲ್ಲಿ ಭಾಗವಹಿಸಿ ಆ ಶಿಬಿರಗಳಲ್ಲಿ ನಾವು ಏನನ್ನು ಮಾಹಿತಿ ಕಳಿಸ್ತೇವೋ ಅದನ್ನು ನಾವು ನಮ್ಮ ಜೀವನದಲ್ಲಿ ಹಲವು ರೀತಿಯಲ್ಲಿ ಅದನ್ನು ಉಪಯೋಗಿಸಬಹುದು. ಬರೀ ನಾವು ಒಂದು ಕೃಷಿ ಶಿಬಿರಕ್ಕೆ ಹೋಗಿ ಮನೆಯಲ್ಲಿ ಬಂದು ಸುಮ್ಮನೆ ಕೂತ್ಕೊಳ್ಳದೆ ಕೃಷಿಯಿಂದ ನಾವು ಏನನ್ನು ಅಭಿವೃದ್ಧಿಪಡಿಸಬಹುದು. ಯಾಕೆಂದರೆ ಬೆಳ್ತಂಗಡಿ ತಾಲೂಕು ನಮ್ಮ ಕೃಷಿಯನ್ನು ಆಧರಿಸಿದಂಥ ಒಂದು ತಾಲೂಕಾಗಿದೆ. ಕೃಷಿ ಶಿಬಿರ ಆಗಲಿ, ಟೆಕ್ಸ್ಟೈಲ್ ಶಿಬಿರ ಆಗಲಿ, ಹೇಳಿದಂಥ ಹಲವು ಶಿಬಿರಗಳು, ಪ್ರತಿಯೊಂದನ್ನು ಶಿಬಿರಕ್ಕೆ ನಾವು ಪಾಲ್ಗೊಂಡು ಅದರ ಮಾಹಿತಿಗಳನ್ನು ಪಡೆದುಕೊಂಡು ನಾವು ಅದನ್ನು ಯಾವ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡಬಹುದು ಎಂಬುದನ್ನು ಆಲೋಚಿಸಿ ಪ್ರತಿಯೊಬ್ಬರು ಮಹಿಳೆಯರು ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬ್ಯುಸಿಯಾಗಿಟ್ಟುಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ನಮ್ಮ ತವರು ಮನೆಗೆ, ಅಂದರೆ ಮಹಿಳೆಯರು ಹೇಳುವಾಗ ಒಂದು ದೊಡ್ಡ ವಿಷಯ, 2 ಮನೆ ಸಿಗುತ್ತೆ ನಮಗೆ. ಒಂದು ತಾಯಿ ಮನೆ, ಒಂದು ಗಂಡನ ಮನೆ. ಸೊ ಗಂಡನ ಮನೆಯಲ್ಲಿ ಇವತ್ತು ಅತ್ಯಂತ ನನಗೆ ಖುಷಿಯಾದ ವಿಷಯ ಅಂದರೆ, ನಾನು ಮಂಗಳೂರಿನವಳೆ, ನನ್ನ ತಾಯಿ ಮನೆ ಮಂಗಳೂರಲ್ಲಿ ನನಗೆ ಯಾವಾಗಲೂ ಬೆನ್ತಟ್ತಾ ಇರ್ತಾರೆ. ಯಾಕೆಂದರೆ ಅದು ನನ್ನ ತಾಯಿ ಮನೆ. ಗಂಡನ ಮನೆಯಲ್ಲಿ ಯಾವತ್ತೂ ಬೆನ್ತಟ್ಟೋದು ಭಾರಿ ಕಷ್ಟದಲ್ಲಿ. ಸೊ ಇವತ್ತು ನಾನು ಹೇಳಲು ಇಚ್ಛಿಸ್ತಾ ಇದ್ದೇನೆ, ನನ್ನ ಗಂಡನ ಮನೆ ಅಂದರೆ ಗಂಡನ ಊರಲ್ಲಿ ಒಂದು ಮಹಿಳೆಗೆ ನಾನು ನನ್ನ ಕುಟುಂಬದ ವ್ಯವಹಾರವನ್ನು ಅಭಿವೃದ್ಧಿಗೊಳಿಸಿ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವುದೇ ಒಂದು ದಿವಸ ಆಗಲಿ, ಯಾವುದೇ ಸಮಯದಲ್ಲಿ ನಮ್ಮ ಕಿರಾಣಿಯ ವ್ಯಾಪಾರ ಆದ ಕಾರಣ ಯಾವುದಕ್ಕೂ ಕೊರತೆ ಆಗಬಾರದು ಹೇಳಿಕೊಂಡು ತಾಂತ್ರಿಕವಾಗಿ ಏನು ಹೇಳ್ತೇವೆ ಅಂದರೆ, ಇನ್ನೂ 10 ವರ್ಷ, ಇನ್ನು 20 ವರ್ಷ ಇದ್ದರೂ ಯಾವುದಕ್ಕೂ ಬೆಳ್ತಂಗಡಿ ತಾಲೂಕು ಹಿಂದೆ ಬೀಳಬಾರ್ದು. ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಇರುವವರಿಗೆ ಏನೂ ಸಿಗುವುದಿಲ್ಲ. ಅಂದರೆ ನಾವು ಮಂಗಳೂರಿಗೆ ಹೋಗಬೇಕು, ಇಲ್ಲ ನಾವು ಉಡುಪಿಗೆ ಹೋಗಬೇಕು ಅಂಥ ವ್ಯವಸ್ಥೆಗಳು ನಮ್ಮಲ್ಲಿ, ಸೂಪರ್ ಮಾರ್ಕೆಟ್ ಇಲ್ಲ, ಆ ಕಾನ್ಸೆಪ್ಟ್ ಬರಬಾರ್ದು, ಯಾರಲ್ಲೂ ಆಲೋಚನೆ ಬರಬಾರ್ದು ಹೇಳಿ ನನ್ನ ಕುಟುಂಬದ ವ್ಯವಹಾರವನ್ನು ನಾನು ಅಭಿವೃದ್ಧಿಸಿ
ನಾನು ಮಾಡಿದಂಥ ಕರ್ತವ್ಯವನ್ನು ನೀವು ಮೆಚ್ಚಿಸಿ ಇವತ್ತು ಈ ಗಂಡನ ಮನೆಯಲ್ಲಿ ಬೆನ್ನು ತಟ್ಟಿ ಇವತ್ತು ನೀವು ನನ್ನನ್ನು ಸನ್ಮಾನಿಸಿದಿರೆಂದರೆ ಇದಕ್ಕಿಂತ ದೊಡ್ಡ ಸನ್ಮಾನ ಎಂಬುದು ನಮಗೆ ಹೆಂಗಸರಿಗೆ ಇಲ್ಲ ಹೇಳಿ ಎನಿಸಲಿ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ನಾನು ಈ ವೇದಿಕೆಯಲ್ಲಿ ಹೆಚ್ಚು ಮಾತನಾಡದೆ ಪ್ರತಿಯೊಬ್ಬರಲ್ಲೂ ನಾನು ಕೇಳಿಕೊಳ್ಳೋದು, ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇದೆ. ಮತ್ತು ನಾವು ಒಂದು ಹೆಂಡತಿಯಾಗುವ ಮೊದಲು ಮಗುವಾಗಿ ಬೆಳೆದಿರುತ್ತೇವೆ. ತಾಯಿಯ ಹೆಂಡತಿಯಾಗುವಾಗ ಅಂದರೆ ತಾಯಿಯ ಸ್ಥಾನಕ್ಕೆ ಬರುವಾಗ ಮಗು ಇರುವಾಗ ಏನು ತಪ್ಪಾಯಿತು, ನನ್ನನ್ನು ಅಮ್ಮ ಏನು ನನ್ನನ್ನು ತಿದ್ದಲಿಲ್ಲ, ಆ ಒಂದು ಅರಿವರಿಕೆ ನಮಗೆ ಬರುತ್ತೆ. ತಾಯಿಯಾಗಿ ಒಂದು ಅತ್ತೆಯಾಗುವಾಗ ಸೊಸೆಯನ್ನು ನಾನು ಏನು ತಿದ್ದಬೇಕಿತ್ತು, ಅತ್ತೆಯಾಗುವಾಗ ನನಗೇನು ಪ್ರಾಬ್ಲಮ್ ಆಯಿತು ಹೇಳಿ ಗೊತ್ತಾಗತ್ತೆ. ಅಜ್ಜಿಯಾಗುವಾಗ ಮೊಮ್ಮಗಳನ್ನು ನಾನು ಹೇಗೆ ತಿದ್ದಬೇಕು ಹೇಳಿ ಗೊತ್ತಿರುತ್ತೆ. ಸೊ ನಾನು ಪ್ರತಿಯೊಬ್ಬರಲ್ಲಿ ಕೇಳಿಕೊಳ್ಳೋದು, ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನಾಗಲಿ ಗಂಡು ಮಕ್ಕಳನ್ನಾಗಲಿ ಒಂದೇ ರೀತಿಯಲ್ಲಿ ತಿದ್ದಿಕೊಂಡು ಬೆಳೆಸೋಣ. ಬರುವಂಥ ಸೊಸೆ ಎಲ್ಲಿಯಾದರೂ ನಮ್ಮ ಒಂದು ಮನೆತನಕ್ಕೆ ಏನೋ ಒಂದು ಕುಂದುಕೊರತೆ ಇದ್ದರೂ ನಮ್ಮ ಮಗ ಸರಿಯಾಗಿರ್ತಾನೆ. ಎಲ್ಲಿಯಾದರೂ ನಮ್ಮ ಮಗಳು ಒಂದು ಮನೆಗೆ ಹೋಗುವಾಗ ಅಲ್ಲಿಯ ಸಂಸ್ಕಾರದಲ್ಲಿ ಏನೋ ಒಂದು ನ್ಯೂನತೆ ಇದ್ದರೂ ಆ ಮನೆಯನ್ನು ನಮ್ಮ ಮಗಳು ಆ ಮನೆಯನ್ನು ಮೇಲೆ ತರಬಹುದು, ದೀಪವನ್ನು ಬೆಳಗಿಸಬಹುದು ಹೇಳಿ ಹೇಳ್ತಾ ನಾನು ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮೊದಲಿಗೆ ಎಲ್ಲ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ. ಜೊತೆಗೆ ಈ ಮಹಿಳೆಯರಿಗೆ ಪ್ರೀತಿಯನ್ನು ತೋರಿಸ್ತಾ ಗೌರವವನ್ನು ಕೊಡ್ತಾ ಇರುವಂತಹ ಅವರ ಕುಟುಂಬದ ಎಲ್ಲ ಪುರುಷರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ದಿನಾಚರಣೆಗಳನ್ನು ಆಚರಿಸುವಂಥದ್ದೇ ನಮ್ಮ ಮಹಿಳೆಯರ ಸ್ಥಿತಿಗತಿಗಳು ಹೇಗೆ ಇವೆ ಎನ್ನುವ ಒಂದು ಅವಲೋಕನ ಮಾಡೋದಕ್ಕಾಗಿ. ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೇವೆ, ಇವನ್ ಪುರುಷರು ಕೂಡ ಹೇಳುವಂಥದ್ದಿದೆ, ಮಹಿಳೆಯರು ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕಾಣಲಿಕ್ಕೆ ಸಿಗ್ತಾರೆ ಅಂಥೇಳಿ. ಇವತ್ತು ಜಾಥಾ ಮಾಡುವಾಗಲೇ ನಾವು ನೋಡಿದ್ದೀವಿ, ರಿಕ್ಷಾ ಚಲಾಯಿಸಿದಂಥವರು ಮಹಿಳೆಯರು, ಬುಲೆಟ್ ಚಲಾಯಿಸಿದಂಥವರು ಮಹಿಳೆಯರು, ಈ ಥರ ಕಾರುಗಳನ್ನು ಓಡಿಸಿದಂಥವರು ಮಹಿಳೆಯರು, ಸೈಕಲ್ ಇರ್ಬೋದು. ಹಾಗೆಯೇ ನಾವು ಯಾವುದೇ ಕ್ಷೇತ್ರವನ್ನು ತಗೊಂಡ್ರೂ ಕೂಡ ಅಲ್ಲಿ ಮಹಿಳೆ ಇದ್ದಾಳೆ ಅನ್ನೋದು ನಮಗೆಲ್ಲರಿಗೂ ಒಂದು ಸಂತಸದ ವಿಷಯ. ಆದರೆ ಎಷ್ಟು ಜನ ಮಹಿಳೆಯರು ಅನ್ನೋದು ಪ್ರಶ್ನೆ. ಒಬ್ಬರು ಅಥವಾ ಇಬ್ಬರು ಬುಲೆಟ್ ಓಡಿಸಿದ ತಕ್ಷಣ ಎಲ್ಲರೂ ಓಡಿಸಿದ ಹಾಗೆಯಾ? ಒಬ್ಬರು ಅಥವಾ ಇಬ್ಬರು ರಿಕ್ಷಾ ಚಲಾಯಿಸಿದ ತಕ್ಷಣ ಎಲ್ಲರೂ ಚಲಾಯಿಸಿದ ಹಾಗೆಯಾ? ಹಾಗೆಯೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಬ್ಬೊಬ್ಬರು ಮಹಿಳೆಯರು ಇದ್ದಾಗ ಅದು ಎಲ್ಲ ಮಹಿಳೆಯರು ಹಾಗೆಯೇ ಅಂತ ಹೇಳಿದರೆ ತಪ್ಪಾದೀತು. ಯಾಕೆಂದರೆ ನಾವು ದಿನನಿತ್ಯ ನಾವು ನೋಡ್ತಾ ಇರ್ತೇವೆ, ಮಗು ತನ್ನ ಗರ್ಭದಲ್ಲಿ ಹುಟ್ಟುವುದಕ್ಕಿಂತ ಮೊದಲಿಂದ ಅಂದರೆ ಗರ್ಭದಲ್ಲಿ ಹುಟ್ಟಿದ ತಕ್ಷಣದಿಂದ ಒಂದು ಹೆಣ್ಣು ಮಗು ಅವಳು ಮರಣ ಹೊಂದುವ ತನಕ ದೌರ್ಜನ್ಯವನ್ನು ಎದುರಿಸುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಯಾಕೆಂದರೆ ಅದೊಂದು ಹೆಣ್ಣು ಮಗು ಆದರೆ ಅದನ್ನು ಭೂಲೋಕಕ್ಕೆ ಬರಲಿಕ್ಕೆ ತಡೆಯುವಂಥದ್ದು, ಬಂದ ನಂತರ ಅದರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳು, ನಂತರ ಮೇಲೆ ಹೋಗ್ತಾ ಹೋಗ್ತಾ ಆಗುವಂತಹ ಕುಟುಂಬದಲ್ಲಿ ಇರ್ಬೋದು, ಸಮಾಜದಲ್ಲಿ ಇರ್ಬೋದು ಆಗುವಂತಹ ದೌರ್ಜನ್ಯಗಳಿರ್ಬೋದು. ಅದು ಎಲ್ಲಿಗೆ ಕೊನೆ ಅಂದರೆ ಅದು ನಮ್ಮೊಂದಿಗೆ ಕೊನೆ. ಸೊ ಅದು ಇವತ್ತಿಗೂ ಇದೆ ಅನ್ನೋದಕ್ಕೆ ಸಾಕ್ಷಿ ಉದಾಹರಣೆಗಳು ದಿನನಿತ್ಯದ ನಮ್ಮ ಮಾಧ್ಯಮಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಸಣ್ಣ ಒಂದು ಉದಾಹರಣೆನ ನಾನು ತಗೊಂಡ್ರೆ, ಕಳೆದ ವಾರವಷ್ಟೇ ನಡೆದಂತಹ ಆ್ಯಸಿಡ್ ದಾಳಿ ನಿಮಗೆಲ್ಲರಿಗೂ ಚಿರಪರಿಚಿತ. ನಮ್ಮ ಜಿಲ್ಲೆಯಲ್ಲೇ, ಎಲ್ಲೂ ನಾವು ಹೊರಗಡೆಯ ಬಗ್ಗೆ ನಾವು ಮಾತಾಡ್ತಿಲ್ಲ, ನಮ್ಮ ಜಿಲ್ಲೆಯಲ್ಲೇ ನಡೆದಂತಹ ಆ್ಯಸಿಡ್ ದಾಳಿ. ಒಮ್ಮೆ ಯೋಚನೆ ಮಾಡುವ, ಹೇಗಿದೆ ಹಾಗಿದ್ರೆ ಮಹಿಳೆಯರ ಪರಿಸ್ಥಿತಿ ಅಂತ ಹೇಳಿ. ಇವತ್ತು ಸರ್ಕಾರದಿಂದ ಅನೇಕ
ಯೋಜನೆಗಳು ದಾರಿಗೆ ಬರ್ತಾ ಇದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಯಾಕೆ ಬರ್ತಾ ಇದೆ ಅಂತ ಹೇಳಿದರೆ, ನಮ್ಮ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ಲಿಂಗಾನುಪಾತ ಅಂದರೆ 0 to 6 ವರ್ಷದ ಮಕ್ಕಳ ಸಂಖ್ಯೆ ಲಿಂಗಾನುಪಾತ ಅದು 1000 ಗಂಡು ಮಗುವಿಗೆ ಇರುವ ಸಂಖ್ಯೆಗಿಂತ ಕಡಿಮೆ ಇದ್ದ ಕಾರಣ ಈ ಒಂದು ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವ ಯೋಜನೆ ನಮ್ಮ ಜಿಲ್ಲೆಗೆ ಬಂದಂಥದ್ದು. ಸೊ ಹಾಗಿರುವಾಗ ಹೇಗಿದೆ ನಮ್ಮ ಪರಿಸ್ಥಿತಿ, ಹೆಣ್ಣು ಮಕ್ಕಳ ಪರಿಸ್ಥಿತಿ, 0 to 6 ವರ್ಷದ ಚಿಕ್ಕ ಮಕ್ಕಳ ಪರಿಸ್ಥಿತಿ, ನಾವು ಒಮ್ಮೆ ಅವಲೋಕಿಸಬೇಕಾದಂತಹ ದಿನ ಇದು. ಇದೆಲ್ಲವನ್ನು ಕೂಡ ಹಾಗೆಯೇ ಕೌಟುಂಬಿಕ ದೌರ್ಜನ್ಯದಿಂದ ಸಂರಕ್ಷಿಸುವಂತಹ ಕಾಯ್ದೆ ಅದು ಇದೆ. ಸೊ ಯಾಕೆ ಆ ಕಾಯ್ದೆ ಬಂದಂಥದ್ದು ಅಂತ ಹೇಳುವಾಗ, ಕುಟುಂಬದ ಒಳಗೆ ಕುಟುಂಬದ ಸದಸ್ಯರಿಂದ ನಡೀತಾ ಇರುವಂತಹ ದೌರ್ಜನ್ಯದಿಂದ ಅವರನ್ನು ಮುಕ್ತಗೊಳಿಸಲಿಕ್ಕೆ ಇರುವಂತಹ ಕಾಯ್ದೆ. ಅದರಲ್ಲಿ ನಾನು ಸಂರಕ್ಷಣಾಧಿಕಾರಿಯಾಗಿಯೂ ಕೂಡ ಕರ್ತವ್ಯವನ್ನು ಈ ತಾಲೂಕಿನಲ್ಲಿ ನಿರ್ವಹಿಸ್ತಾ ಇದ್ದೇನೆ. ಸೊ ಹಾಗಿದ್ರೆ ಅಂತಹ ಒಂದು ಕಾಯ್ದೆ ಅನುಷ್ಠಾನಕ್ಕೆ ಬಂದಿರಬೇಕಾದ್ರೆ ಅಂತಹ ಎಷ್ಟು ದೌರ್ಜನ್ಯಗಳು ಕುಟುಂಬದ ಒಳಗೆ ನಡೆದಿರ್ಬೋದು, ನಾವು ಯಾರ ಹತ್ರನೂ ಹೇಳಿಕೊಳ್ಳಿಕ್ಕೆ ಆಗದಂಥ ಪರಿಸ್ಥಿತಿ. ಪ್ರತಿ ಬುಧವಾರ ಮತ್ತು ಶುಕ್ರವಾರ ಕಾನೂನು ಸಲಹೆಗಾರರು ನಮ್ಮ ಕಚೇರಿಗೆ CDPO ಕಚೇರಿಗೆ ಬಂದು ಮಹಿಳೆಯರಿಗೆ ಕುಟುಂಬದಲ್ಲಿ ಆಗುವಂಥ ದೌರ್ಜನ್ಯ ಏನಾದರೂ ಇದ್ದರೆ ಅವರಿಗೆ ಯಾವ ರೀತಿಯ ಕಾನೂನಿನ ಸಹಾಯ ನಮ್ಮ ಇಲಾಖೆಯಿಂದ ಈ ಒಂದು ಆ್ಯಕ್ಟ್ ಅಡಿಯಲ್ಲಿ ಇದೆ ಅಂತ ಹೇಳಿ ತಿಳಿಸಿಕೊಡ್ತಾರೆ. ಸೊ ಅದನ್ನು ಎಲ್ಲರೂ ಕೂಡ ತಿಳ್ಕೊಂಡು ದೌರ್ಜನ್ಯದಿಂದ ಮುಕ್ತರಾಗಲಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಹಾಗೆಯೇ ಕೇಂದ್ರ ಸರ್ಕಾರದಿಂದ ಇರುವಂತಹ ಅನೇಕ ಯೋಜನೆಗಳು, ನಾನೀಗಾಗಲೇ ಹೇಳಿದಾಗೆ ಬೇಟಿ ಬಚಾವೋ ಬೇಟಿ ಪಢಾವೋ ಇರ್ಬೋದು, ಹಾಗೆಯೇ ಮಾತೃವಂದನ, ಪ್ರಧಾನಮಂತ್ರಿಗಳ ಮಾತೃವಂದನ ಯೋಜನೆ ಅಂತ ಇದೆ. ಅದು ಮೊದಲ ಗರ್ಭಿಣಿಯರಿಗೆ, ಹಾಗೆಯೇ 2ನೆಯ ಮಗು ಹೆಣ್ಣಾದರೆ ಒಂದು ತಾಯಿಗೆ ಕೊಡುವಂತಹ ಸಹಾಯಧನ. ಮೊದಲನೇ ಮಗು ಯಾವುದೂ ಆಗ್ಬೋದು, 5,000 ರೂಪಾಯಿ ಸಹಾಯಧನ ಇದೆ ಆ ಯೋಜನೆಯಲ್ಲಿ. ಹಾಗೆಯೇ 2ನೆಯ ಮಗು ಅದು ಹೆಣ್ಣಾದರೆ ಅವರಿಗೆ 6,000 ರೂಪಾಯಿಯ ಸಹಾಯಧನವನ್ನು ಕೊಡುವಂತಹ ಮಾತೃವಂದನ, ಪ್ರಧಾನಮಂತ್ರಿಗಳ ಮಾತೃವಂದನ ಯೋಜನೆ ಜಾರಿಯಲ್ಲಿದೆ. ಇದರಲ್ಲಿ ಮಹಿಳಾ ಸರ್ಕಾರಿ ನೌಕರರನ್ನ ಹೊರತುಪಡಿಸಿದರೆ ಎಲ್ಲರಿಗೆ ಸಿಗ್ತದೆ. ಅದು APL ಇರ್ಬೋದು, BPL ಇರ್ಬೋದು, ಎಲ್ಲರಿಗೆ ಕೂಡ ಅನ್ವಯ. ಸಾಮಾನ್ಯವಾಗಿ ನಾವು ಕಾಣುವಂಥದ್ದು BPL ಅವರಿಗೆ ಮಾತ್ರ, ಬಟ್ ಇದು APL ಮಹಿಳಾ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದ ಎಲ್ಲ ಮಹಿಳೆಯರಿಗೆ ಅನ್ವಯ ಆಗ್ತದೆ. ಹಾಗೆಯೇ ಭಾಗ್ಯಲಕ್ಷ್ಮಿ ಯೋಜನೆ ಇದೆ. ಹೆಣ್ಣು ಮಕ್ಕಳನ್ನು ಉತ್ತಮ ಸ್ಥಿತಿಗೆ ತರೋದಕ್ಕೋಸ್ಕರ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಇದೆ. ಇನ್ನು ಇತ್ತೀಚೆಗೆ ನಡೆದಂಥ ಸಮಾವೇಶ ನಿಮಗೆ ಇರ್ಬೋದು, ಗ್ಯಾರಂಟಿ ಸ್ಕೀಮ್ಗಳು. ಅದರಲ್ಲಿ ನಮ್ಮ ಇಲಾಖೆಯ ಒಂದು ಮುಖ್ಯವಾದಂತಹ ಒಂದು ಯೋಜನೆ ಇದೆ, ಗೃಹಲಕ್ಷ್ಮಿ ಯೋಜನೆ. ಇದರ ಮೂಲಕ ಪ್ರತಿ ತಿಂಗಳಿಗೆ 2,000 ರೂಪಾಯಿಯ ಹಾಗೆ ಒಂದು ಮಹಿಳೆಗೆ ಅವರ ಕುಟುಂಬದ ಯಜಮಾನಿಯಾದರೆ ಅವರ ಕುಟುಂಬವನ್ನು ಉತ್ತಮಪಡಿಸಲಿಕ್ಕೆ, ಆ ಕುಟುಂಬದ ನಿರ್ವಹಣೆ ಚೆನ್ನಾಗಿ ಆಗಲಿಕ್ಕೆ ಇದು ಸರ್ಕಾರದಿಂದ ಒಂದು ಪ್ರಯತ್ನ ಆಗಿದೆ. ಹೀಗೆ ಇಷ್ಟೇ ಅಲ್ಲ, ಇವತ್ತೊಂದು ಬ್ಯಾನರನ್ನು ನಾವಲ್ಲಿ ಹಿಡಿದ್ವಿ. 9ನೇ ತಾರೀಕಿಂದ 23ನೇ ತಾರೀಕಿನವರೆಗೆ ಪೋಷಣ್ ಅಭಿಯಾನ ಅನ್ನುವ ಕೇಂದ್ರ ಸರ್ಕಾರದ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವಂತಹ ಒಂದು ಯೋಜನೆಯ ಒಂದು ಕಾರ್ಯಕ್ರಮ 9ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ ವಿವಿಧ ಅಂಗನವಾಡಿ ಕೇಂದ್ರಗಳಲ್ಲಿ ಹಾಗೂ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ. ಇದರ ಉದ್ದೇಶ ಎಲ್ಲ ಗರ್ಭಿಣಿ ಬಾಣಂತಿಯರು, ಮಕ್ಕಳು, ಮಹಿಳೆಯರ ಮತ್ತು ನಮ್ಮ ಅಡೋಲೆಸೆಂಟ್ ಕಿಶೋರಿಯರ ಆರೋಗ್ಯದ ಸುಧಾರಣೆ, ಅವರಲ್ಲಿ ಪೌಷ್ಟಿಕವಾದಂತಹ ಆಹಾರವನ್ನು ತಗೊಂಡು ಉತ್ತಮ ಆರೋಗ್ಯವನ್ನು ಕಾಪಾಡುವ ಒಂದು ದೃಷ್ಟಿಯಿಂದ ಈ ಒಂದು
ಮಹತ್ತರವಾದಂತಹ ಯೋಜನೆ ಜಾರಿಯಲ್ಲಿ ಇದೆ. ಸೊ ಇದರ ಉಪಯೋಗವನ್ನು ಪಡ್ಕೊಂಡು ತಮ್ಮ ಆರೋಗ್ಯವನ್ನು ಎಲ್ಲ ಮಹಿಳೆಯರು ತಮ್ಮ ಗರ್ಭದಲ್ಲಿರುವಂತಹ ಮಗುವಿನಿಂದ ಹಿಡಿದು ಮನೆಯ ಎಲ್ಲರ ಒಂದು ಆರೋಗ್ಯವನ್ನು ಕಾಪಾಡಿದರೆ ಖಂಡಿತ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆರೋಗ್ಯ ಇದ್ದರೆ ಆರೋಗ್ಯವೇ ಭಾಗ್ಯ, ನಾವು ಕೇಳಿದ್ದೇವೆ. ಸೊ ಮಹಿಳೆಯ ಆರೋಗ್ಯ ಚೆನ್ನಾಗಿದ್ದರೆ, ಮಹಿಳೆಯೊಬ್ಬಳು ಪೌಷ್ಟಿಕವಾದಂತಹ ಆಹಾರವನ್ನು ಹೇಗೆ ಉಪಯೋಗಿಸಿಕೊಂಡ್ರೆ ತನ್ನ ಇಡೀ ಕುಟುಂಬವನ್ನು ಉತ್ತಮ ರೀತಿಯಲ್ಲಿ ಆರೋಗ್ಯವಂತನಾಗಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಹೆಚ್ಚಿನ ಮನೆಗಳಲ್ಲಿ ಇವತ್ತೂ ಕೂಡ ಅಡಿಗೆ ಮಾಡ್ತಾ ಇರುವಂಥದ್ದು ಮಹಿಳೆಯೇ. ಅದರ ಅರ್ಥ ಪುರುಷರು ಅಡಿಗೆ ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ಲ, ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಜನ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇವತ್ತು ಯೂಟ್ಯೂಬನ್ನು ನೋಡಿಕೊಂಡು ಹಲವಾರು ಜನರು, ಮೊನ್ನೆ ಕೊರೋನಾ ಪರಿಸ್ಥಿತಿ ಬಂದಾಗಿಂದ ಭಾಳಷ್ಟು ಜನರು ಮಕ್ಕಳು ಕೂಡ ಅಡಿಗೆ ಅನ್ನೋದನ್ನು ಕಲಿತಾ ಇದ್ದಾರೆ. ಆದರೆ ಅದು ಪೌಷ್ಟಿಕವಾದಂಥದ್ದು. ಯೂಟ್ಯೂಬಲ್ಲಿ ನೋಡುವಂಥದ್ದು ಅದರಲ್ಲಿ ಚಂದದ್ದು ಮಾಡಲಿಕ್ಕೆ ಎಲ್ಲರೂ ಹುಷಾರಿದ್ದಾರೆ. ಬಟ್ ಪೌಷ್ಟಿಕವಾದಂತಹ ಆಹಾರ ತಯಾರಿಕೆಯಲ್ಲಿ ನಾನು ಮಹಿಳೆಯರೇ ಮುಂದೆ ಅಂತ ಹೇಳಿದರೆ ಅದು ತಪ್ಪಾಗಲಾರದು. ಇದರ ಅಗತ್ಯ ಕೂಡ ಅಷ್ಟೇ ಇದೆ. ನಮ್ಮ ಇಡೀ ಕುಟುಂಬದ ಎಲ್ಲರ ಆರೋಗ್ಯ ನಮ್ಮ ಕೈಯಲ್ಲಿದೆ. ಈ ಪೌಷ್ಟಿಕಾಂಶದ ವಿಷಯ ನಮಗೆ ತಿಳ್ಕೊಂಡ್ರೆ, ಉತ್ತಮವಾದಂತಹ ಅಡಿಗೆಯನ್ನು ನಾವು ತಯಾರಿಸಿದರೆ ಎಲ್ಲರೂ ಕೂಡ ಆರೋಗ್ಯವಂತರಾಗಿರ್ತಾರೆ. ಹೀಗೆ ಇಲಾಖೆಯಲ್ಲಿ ಹಾಗೂ ಸರ್ಕಾರದ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇದರ ವತಿಯಿಂದ ಅನೇಕ ಯೋಜನೆಗಳು, ಕಾನೂನುಗಳು ಮಹಿಳೆಯರಿಗಾಗಿ ಬಂದಿದೆ. ಸೊ ಇದೆಲ್ಲದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಈಗ ನಾನು ಒಮ್ಮೊಮ್ಮೆ ಯೋಚನೆ ಮಾಡಿದ್ದೆ, ಈ 2,000 ರೂಪಾಯಿ ಕೊಟ್ಟಾಗ, ಅದೊಂದು ಮಹಿಳೆಗೆ ಕೊಟ್ಟಾಗ ಖಂಡಿತ ಅವರು ಮಕ್ಕಳ ಖರ್ಚಿಗೆ, ಅವರನ್ನು ಓದಿಸಲಿಕ್ಕೆ, ಮನೆಯಲ್ಲಿ ಒಂದಷ್ಟು ತರಕಾರಿಗಳನ್ನ ತರಲಿಕ್ಕೆ, ಹಣ್ಣು ಹಂಪಲುಗಳನ್ನ ತರಲಿಕ್ಕೆ, ಅಗತ್ಯವಾದಂತಹ ಮದ್ದು ತರಲಿಕ್ಕೆ ಇದನ್ನು ಉಪಯೋಗಿಸಿ, ಉತ್ತಮ ರೀತಿಯಲ್ಲಿ ಉಪಯೋಗಿಸಿ ತನ್ನ ಒಂದು ಮನೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ಬೋದು. ಯಾಕೆಂದರೆ ಎಷ್ಟೇ ಹಣ ಸಿಕ್ಕಿದರೆ ಖರ್ಚು, ಪುರುಷರು ಕೂಡ ದುಡಿತಾರೆ, ಕೃಷಿಯ ಎಷ್ಟೋ ಹಣ ಅವರಿಗೆ ಕೂಡ ಸಂದಾಯ ಆಗ್ತದೆ. ಒಳ್ಳೆಯವರಾದರೆ ಖಂಡಿತ ಅದು ಕುಟುಂಬದ ನಿರ್ವಹಣೆಗೆ ಉಪಯೋಗಿಸ್ತಾರೆ. ಎಲ್ಲಿಯಾದರೂ ಬೇರೆ ದುರಭ್ಯಾಸಗಳಿದೆ, ಆ ಹಣ ಎಲ್ಲವೂ ಆಚೆ ಹೋದರೆ ಅದು ಮಕ್ಕಳವರೆಗೆ, ಮಕ್ಕಳ ಅಗತ್ಯತೆಗೆ, ತನ್ನ ಕುಟುಂಬದ ಅಗತ್ಯತೆಗೆ ತಲುಪದೇ ಇರ್ಬೋದು. ಸೊ ಅಲ್ಲಿಯೂ ಕೊಟ್ಟು ಇಲ್ಲಿಯೂ ಕೊಟ್ಟಾಗ ಒಂದು ಕುಟುಂಬ ಇನ್ನು ಮುಂದೆ ಆದರೂ ಖಂಡಿತವಾಗಿ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ನಮ್ಮ ಮಹಿಳೆಯರು ಮುನ್ನುಗ್ಗಬೇಕು. ನಮ್ಮ ದೌರ್ಜನ್ಯ ಏನು ಆಗ್ತಾ ಇದೆ ಅದನ್ನು ತಡೆಯಬೇಕು. ಇನ್ನೊಂದು ಇತ್ತೀಚೆಗೆ ಬಂದಂಥ ಮೊಬೈಲ್ನಲ್ಲಿ ಆಗುವಂತಹ ಮೋಸಕ್ಕೆ ಒಳಗಾಗುವಂಥದ್ದು. ಎಲ್ಲರೂ ಮೊಬೈಲನ್ನು ಬಳಸ್ತಾ ಇದ್ದೀರಿ, ಬಟ್ ಮಹಿಳೆಯರು, ಮಕ್ಕಳು ಇದರ ಜಾಲಕ್ಕೆ ಬೇಗ ಸಿಲುಕ್ತಾರೆ. ಸ್ವಲ್ಪ ನೀವು ಚೆನ್ನಾಗಿದ್ದೀರಿ, ಸುಂದರವಾಗಿ ಕಾಣ್ತೀರಿ ಅಂತ ಹೇಳಿದಾಗ ಖಂಡಿತ ನಾವು ಉಬ್ಬಬಾರದು. ಮಹಿಳೆಯರು ಮೋಸಕ್ಕೆ ಒಳಗಾಗಬಾರದು ಅಂತ ನನ್ನದೊಂದು ಕಿವಿ ಮಾತು ಇದು. ಹಾಗೆ ಹೇಳಿಯೇ ನಮ್ಮನ್ನು ಒಂದು ದಿವಸ ಮೋಸ, ವಂಚನೆಗೆ ಒಳಪಡಿಸ್ತಾರೆ. ಸೊ ಅದಕ್ಕೆ ಒಳಗಾಗದೆ, ನಮಗೆ ಗೊತ್ತಿರ್ತದೆ ನಮ್ಮ ಸೌಂದರ್ಯ, ಇನ್ನೊಬ್ಬರೇ ಹೇಳಬೇಕಂತನೇ ಇಲ್ಲ ಅಲ್ವಾ? ಸೊ ಹಾಗಾಗಿ ಯಾವಾಗ ಅದು ಅತಿ ಹೆಚ್ಚಾಗ್ತದೆ ಅದರ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು. ನಾವೆಷ್ಟಿದ್ದೇವೆ ಅಂತ ನಮಗೆ ಗೊತ್ತಿರುವ ಕಾರಣ ಅಷ್ಟು ಹೊಗಳಿದರೆ ಉತ್ತಮ, ಅದಕ್ಕಿಂತ ಹೆಚ್ಚು ಹೊಗಳಿದರೆ ಇದು ಯಾಕೋ ಅತಿ ಆಯಿತು ಅಂತ ನಾವು ತಿಳ್ಕೊಳ್ಳುವ ಸ್ಟೇಜಿಗೆ ನಾವು ಹೋಗಬೇಕು. ಹಾಗೆಯೇ ವಂಚನೆಯಿಂದ ನಾವು ಅಬಲರಲ್ಲ. ಮೋಸಕ್ಕೆ ನಾವು ಎಲ್ಲಿವರೆಗೆ ಮೋಸಕ್ಕೆ ಒಳಗಾಗ್ತೇವೆ ಅಲ್ಲಿವರೆಗೆ ಮೋಸ ಮಾಡೋರು ನಮ್ಗೆ ಇರ್ತಾರೆ. ಹಾಗಾಗಿ ಈ ಮೋಸಕ್ಕೆ ಒಳಗಾಗದೆ ದೌರ್ಜನ್ಯದಿಂದ ಮುಕ್ತರಾಗಬೇಕಾದ್ರೆ ಇಂಥದ್ದು ಯಾವುದಕ್ಕೂ ನಾವು ಒಳಗಾಗಬಾರ್ದು ಅಂತ ನಾವೇ ಒಂದು ಮನಸ್ಸು ಮಾಡಿದರೆ ಖಂಡಿತ ನಮ್ಮನ್ನು ಯಾರೂ ಸಹ ದೌರ್ಜನ್ಯಗೊಳಪಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಒಂದು ದೃಢ ನಿರ್ಧಾರವನ್ನು ನಾವು ತಗೊಂಡು ಎಲ್ಲ ಸವಲತ್ತುಗಳನ್ನು ನಾವು ಸದುಪಯೋಗ ಪಡಿಸಿಕೊಂಡು ಮುಂದುವರೆದರೆ ಖಂಡಿತ ಈ ಮಹಿಳಾ ದಿನಾಚರಣೆಯ ಅರ್ಥ ಇದು ಒಂದು ದಿನಕ್ಕೆ ಸೀಮಿತವಾಗದೆ, ನಮ್ಮ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ತಿಳಿಸಿದಂತೆ ಪ್ರತಿ ದಿನವೂ ಕೂಡ ನಾವು ಎಲ್ಲರೂ ಮಹಿಳೆಯರು ಸಂತೋಷದಿಂದ ಇವತ್ತು ಹೇಗೆ
ಒಂದು ನಗುಮುಖದಿಂದ ಚೆನ್ನಾಗಿ ರೆಡಿಯಾಗಿ ನಾವು ಒಂದು ಹಬ್ಬದ ರೀತಿಯಲ್ಲಿ ಬರ್ತೇವೋ ಅದೇ ರೀತಿಯಲ್ಲಿ ಪ್ರತಿ ದಿನವೂ ನಮ್ಮ ಮಹಿಳೆಯರ ದಿನವಾಗಲಿ ಅಂತ ಹೇಳಿ ಆಶಿಸ್ತಾ, ಇಂತಹ ಒಂದು ಮಹಿಳಾ ದಿನಾಚರಣೆಯನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡು ಇದರ ಒಂದು ದ್ವೀಪ ಪ್ರಜ್ವಲನೆಗೆ ನನ್ನನ್ನು ಇಲ್ಲಿ ಕರೆಸಿದಂತಹ ಈ ಒಂದು ಎಲ್ಲ ಮಹಿಳಾ ಮಂಡಲಗಳ ಒಕ್ಕೂಟಕ್ಕೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೆ ಕೂಡ ನಾನು ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಆಚರಣೆ ಮಾಡಿ ಅಲ್ಲಿಯ ಜಾಥಾದಿಂದ ಇಲ್ಲಿಯವರೆಗೆ, ಯಾಕಂದರೆ ತುಂಬ ಜನರು ಭಾಗವಹಿಸಿದ್ರು, ಚೆನ್ನಾಗಿ ಖುಷಿ ಆಗ್ತಿತ್ತು. ಎಲ್ಲರನ್ನು ಬೇರೆ ಬೇರೆ ದೃಷ್ಟಿಯಲ್ಲಿ ನೋಡುವಾಗ ನಮ್ಮ ಸಾಂತ್ವನ ನಾನು ಇನ್ನೊಂದು ಮರ್ತಂಥದ್ದು, ಮಹಿಳೆಯರಿಗಾಗಿಯೇ ಸಾಂತ್ವನವನ್ನು ಕೊಡುವಂತಹ ಸಾಂತ್ವನ ಕೇಂದ್ರ ಹಾಗೂ ಸಾಂತ್ವನ ಕೇಂದ್ರದ ಸಿಬ್ಬಂದಿಯವರು ನಮ್ಮ ಜೊತೆಗಿದ್ದಾರೆ. ವಿವಿಧ ವೇಷಭೂಷಣಗಳನ್ನು ತೊಟ್ಟುಕೊಂಡು ಹಾಗೆಯೇ ನಮ್ಮ ತಾಕತ್ತೇನಂತ ಹೇಳಿ ತೋರಿಸಿಕೊಂಡು ನಾವೆಲ್ಲರೂ ಕೂಡ ಇವತ್ತು ಜಾಥಾದ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಸೊ ಎಲ್ಲರಿಗೆ ಕೂಡ ಮತ್ತೊಮ್ಮೆ ನಾನು ವಂದನೆಗಳನ್ನ ತಿಳಿಸ್ತಾ, ಹಾಗೆಯೇ ಬಹುಶಃ ಇವತ್ತು ಸ್ವಲ್ಪ ಸಂಖ್ಯೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಸೇರೋದಕ್ಕೆ ಒಂದು ಕಾರಣ ಕೂಡ ಮೊನ್ನೆಯಾದಂತಹ ನಮ್ಮ ಇಲಾಖೆಯ ಗೃಹಲಕ್ಷ್ಮಿ ಯೋಜನೆ ಹಾಗೂ ಇತರ ಗ್ಯಾರಂಟಿಗಳ ಸಮಾವೇಶ. ಯಾಕೆಂದರೆ ಅಲ್ಲಿ ತುಂಬ ಜನರನ್ನ 9ನೇ ತಾರೀಕು ನಾವು ಕರೆತರುವ ಒಂದು ಗುರಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಕೊಟ್ಟಿದ್ದರು. ಹಾಗೆ ಎಲ್ಲ ಮಹಿಳೆಯರು ಅವತ್ತು ಬಂದಿದ್ದರು. ನಿಮಗೆ ಗೊತ್ತಿದೆ, ಈ ಒಂದು ಮಾರ್ಚ್ ತಿಂಗಳು ಮಕ್ಕಳಿಗೆ ಹೆಚ್ಚು ಟೈಮನ್ನು ಕೊಡಬೇಕಾದಂಥದ್ದು. ಹಾಗೆಯೇ ಇತರ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವರಿಗೆ ಕೂಡ ನಮ್ಮಿಂದ ಹಿಡಿದು ಮಾರ್ಚ್ ಅನ್ನೋದು ಒಂದು ಬಹಳ ಮುಖ್ಯವಾದಂಥ ತಿಂಗಳು, ಎಲ್ಲ ಕೆಲಸವನ್ನು ಪೂರ್ತಿಗೊಳಿಸಬೇಕಾದಂತಹ ತಿಂಗಳು. ಹಾಗಾಗಿ ಅವತ್ತು ಬಂದವರಿಗೆ ಪುನಃ ಮತ್ತೊಮ್ಮೆ ಅಷ್ಟು ಹತ್ತಿರದಲ್ಲಿ ಮತ್ತೊಮ್ಮೆ ಕರೆದಾಗ ಮಹಿಳೆಯರಿಗೆ ನಾನು ಹೇಳಿದೆ, ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಸಮವಾಗಿ ನಿರ್ವಹಿಸಬೇಕು. ಹೊರಗಿನ ಕರ್ತವ್ಯ ಕೆಲಸ, ಯಾಕಂದರೆ ಪ್ರತಿಯೊಬ್ಬರು ಮಹಿಳೆ ಇವತ್ತು ಹೊರಗೆ ಹೋಗ್ತಾ ಇದ್ದಾರೆ, ಕೆಲಸವನ್ನು ಅಲ್ಲಿಯೂ ನಿರ್ವಹಿಸಬೇಕಾಗಿದೆ. ಆ ಒಂದು ಕರ್ತವ್ಯವನ್ನು ನಿರ್ವಹಿಸುವುದರ ಜೊತೆಗೆ ತನ್ನ ಕುಟುಂಬದ ನಿರ್ವಹಣೆಯನ್ನು ಕೂಡ ಮಾಡುವಾಗ ಕೆಲವೊಮ್ಮೆ ಸಣ್ಣ ಪುಟ್ಟ ತೊಡರುಗಳು ಬರ್ತವೆ. ಸ್ವಲ್ಪ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಅದು ಒಂದು ಕಾರಣ ಆಗಿದೆ. ಆದರೂ ಕೂಡ ನಿಧಾನಗತಿಯಲ್ಲಾದರೂ ನಮ್ಮ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿದ್ದಾರೆ. ಎಲ್ಲರಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ, ಎಲ್ಲರಿಗೂ ಕೂಡ ತನ್ನ ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ವಂದನೆಗಳು. ಕೆಲವು ವಿಷಯಗಳೇನೆಂದರೆ, ನನಗೆ ಪ್ರಿಯಾ ಮ್ಯಾಮ್ ಹೇಳಿದ ಕೆಲವು ವಿಷಯಗಳು ತುಂಬ ಇಷ್ಟ ಆಯಿತು. ಅವ್ರು ಸ್ಟಾರ್ಟಿಂಗಲ್ಲೇ ಮಹಿಳೆಯರಿಗೆ ವಿಶ್ ಮಾಡೋ ಜೊತೆಯಲ್ಲಿ ಮನೆಯಲ್ಲಿರುವ ಪುರುಷರಿಗೂ ವಿಶ್ ಮಾಡಿದ್ದು, ಅದು ವಿಷಯ ನಿಜ ನನಗೆ ತುಂಬ ಪರ್ಸ್ನಲಿ ತುಂಬ ಖುಷಿ ಆಯಿತು. ಯಾಕಂದರೆ ನನಗೆ ಇವತ್ತು ಇಲ್ಲಿ ಕರೆದು ನನ್ನನ್ನು ಗುರುತಿಸಿ ನನಗೆ ಒಂದು ಸನ್ಮಾನ ನೀಡಿದ್ದು ಆಫ್ ರೋಡ್ ಫೀಲ್ಡಲ್ಲಿ. ಸೊ ಆಫ್ ರೋಡ್ ಫೀಲ್ಡ್ ಅಂದರೆ ಅದು ಮೇಲ್ ಡಾಮಿನೆಂಟ್, ಅಲ್ಲಿ ಪುರುಷರು ಜಾಸ್ತಿ ಇರೋರು. ತುಂಬ ಮಂದಿಗೆ ಆಫ್ ರೋಡ್ ಎಂತ ಅಂತಲೂ ಗೊತ್ತಿಲ್ಲ ಇರೋ ಒಂದು ಏರಿಯಾ. ಸೊ ಮತ್ತು ಇನ್ನೊಂದು ವಿಷಯ ಹೇಳಿದರೆ ಅಂದರೆ, ಒಬ್ಬರು ಗಾಡಿ ಓಡಿಸಿದ್ರೆ ಎಲ್ಲರೂ ಓಡಿಸಿರ್ತಾರನ ಅಂತ ಮ್ಯಾಮ್ ಹೇಳಿದರು. ಸೊ ನಾನು 2015 ಆಫ್ ರೋಡಲ್ಲಿ ನಾನು ಏಜ್ ನನಗೆ 19-20 ವರ್ಷ. ಸೊ ಆವಾಗ ನಾನು ಫಸ್ಟ್ ಇವೆಂಟಲ್ಲಿ ನಾನು ಒಬ್ಬಳೇ ಇದ್ದಿದ್ದು. ಹಾಗೆ ಇವ್ರು ಕೇಳಿತಾರನೆ, ಒಬ್ಬರು ಓಡಿಸಿದ್ರೆ ಎಲ್ಲರೂ ಓಡಿಸಿರ್ತಾರೆ ಆಗುತ್ತಾ ಅಂತ ಹೇಳಿದ್ದು. ಸೊ ಇವಾಗ ಕೂಡ ತುಂಬ ಚೇಂಜಸ್ ಇದೆ. ಇವಾಗ ಒಂದು 10 ಅಥವಾ 10 ಮ್ಯಾಕ್ಸಿಮಮ್ ಫೀಮೇಲ್ ಆಫ್ ರೋಡರ್ಸ್ ಇದ್ದಾರೆ. ಸೊ ನಂಗೆ ಅದು ಒಂದು ವಿಷಸ್ ಹೇಳಿ ತುಂಬ ಖುಷಿ ಆಯ್ತು. ಯಾಕಂದರೆ ಮೇಲ್ ಡಾಮಿನೆಂಟ್ ಒಂದು ಫೀಲ್ಡಲ್ಲಿ ನಾನು ಓಡಿಸೋಕ್ಕೆ ಕಾರಣ ನನ್ನ ಲೈಫಲ್ಲಿ ನನ್ನ ಅಪ್ಪ. ಅವರಿಗೆ ನಾನು ಡ್ರೈವ್ ಮಾಡಬೇಕು, ಒಂದು ಹೆಣ್ಮಗಳು ಆದರೂ ಕೂಡ ಗಾಡಿ ಓಡಿಸಬೇಕು ಅಂತ ನಂಗೆ ಕಲಿಸಿದ್ದು ನನ್ನ ಅಪ್ಪ. ಆಮೇಲೆ ಆಫ್ ರೋಡಿಗೆ ಇಳಿಸಿದ್ದು ನನ್ನ ಗಂಡ. ಸೊ ನನ್ನ ಹಸ್ಬೆಂಡ್ ಅವರು ಆಫ್ ರೋಡ್ ರೇಸರ್, ಅವರಿಗೆ ಒಂದು 200ಕ್ಕಿಂತ ಮೇಲೆ ಪ್ರಶಸ್ತಿಯನ್ನು ಪಡೆದವರು, ಅಜಯ್ ಶೆಟ್ಟಿ ಅಂತ. ಸೊ ಇವತ್ತಿವಾಗ ನಾನು ಇಲ್ಲಿ ನಿಂತು ಮಾತಾಡಲಿಕ್ಕೆ ಅಥವಾ ಆಫ್ ರೋಡ್ ಅಂತ ಒಂದು ಫೀಲ್ಡಲ್ಲಿ ನಂಗೆ ಗುರುತಿಸೋಕ್ಕೆ ಕಾರಣ ಇವರಿಬ್ಬರು, ಮೇಯ್ನಾಗಿ ನನ್ನ ಅಪ್ಪ ಮತ್ತು ನನ್ನದು ಹಸ್ಬೆಂಡ್. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ, ಮಹಿಳೆಯರು ಮಲ್ಟಿ ಟಾಸ್ಕಿಂಗ್ ಮಾಡೋರು. ಇವಾಗ ಇಲ್ಲಿ ಬಂದು 8:45 ಇಲ್ಲಿ ಬರಬೇಕು ಅಂತ ಹೇಳಿದವರು ಎಲ್ಲರೂ ಬಂದು, ಅದಕ್ಕಿಂತ ಮುಂಚೆ ಮನೆಯಲ್ಲಿ ಎಂತೆಲ್ಲ ಮಾಡಿದ್ದೀರಾ ಅಂತ ನಂಗೆ ಅರ್ಥ ಆಗ್ತದೆ. ಮನೆ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಬಂದು ಕೂತ್ಕೊಂಡು ಇನ್ನು ವಾಪಸ್ ಹೋಗಿ ಇನ್ನೂ ಮನೆ ಕೆಲಸ, ಮತ್ತು ಕೆಲವರಿಗೆ ಜಾಬಿಗೆ ಹೋಗಬೇಕು. ಸೊ ಮಲ್ಟಿ ಟಾಸ್ಕಿಂಗ್ ಮಾಡಲಿಕ್ಕೆ ಪುರುಷರಿಗಿಂತ ಜಾಸ್ತಿ ಟ್ಯಾಲೆಂಟ್ ಇರೋದು ಮಹಿಳೆಯರು ಅಂತ ನಾನು ಒಪ್ಕೊಳ್ತೇನೆ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಮುಂಚೆ ಹೇಳ್ತಿದ್ರು ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಈಸ್ ಅ ವುಮನ್. ಸೊ ಅದು ನಿಜ.
ಮುಂಚೆ ಬಿಹೈಂಡ್ ಇದ್ದರು, ಇವಾಗ ಬಿಸೈಡ್ ಪಕ್ಕದಲ್ಲಿ ಜೊತೆಯಲ್ಲಿ ಇದ್ದಾರೆ. ಮತ್ತು ಇನ್ನೂ ಚೇಂಜಸ್ ಅಂದರೆ ಇನ್ನು ಮುಂದೆ ಕೂಡ ಇದ್ದಾರೆ. ಇವಾಗ ಮುಂಚೆ ಬಿಹೈಂಡ್ ಅಂತ ಹೇಳ್ತಿದ್ರು, ಇವಾಗ ಬಿಹೈಂಡ್ ಆಗಿ ನಮಗೂ ಇರಲಿಕ್ಕೆ ಇಷ್ಟ ಇಲ್ಲ, ಯಾರು ಇರೋದು ಬೇಡ, ಜೊತೆಯಲ್ಲಿ ಸೇರಿಕೊಂಡು ಕೆಲಸ ಮಾಡುವ ಅಂತ. ಯಾಕಂದರೆ ಒಂದು ಮೇಲ್ ಒಂದು ಸಕ್ಸಸ್ಫುಲ್ ಆಗಬೇಕಾದ್ರೆ ಸರಿ ಅವ್ರು ಪ್ರೊಫೆಷ್ನಲಿ ಸಕ್ಸಸ್ಫುಲ್ ಆಗಬಾರ್ದು, ಆ ಪ್ರೊಫೆಷನ್ ಥರ ಹೋಗಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಮಹಿಳೆಯರೇ ಆ ದಾರಿ ಸ್ಮೂತಾಗಿ ಮಾಡಿಕೊಡೋದು ಯಾವತ್ತೂ ಮಹಿಳೆಯರೇ. ಯಾಕಂದರೆ ಮನೆಯದು ಎಲ್ಲ ಕೆಲಸ ಮಾಡಿ ಅವ್ರಿಗೆ ಎಂತೆಲ್ಲ ಬೇಕು ಅದನ್ನೆಲ್ಲ ಮಾಡಿಕೊಟ್ಟು ಅವರು ಆ ಪ್ರೊಫೆಷ್ನಲಲ್ಲಿ ಅಷ್ಟು ಸಕ್ಸಸ್ಫುಲ್ ಆಗಬೇಕಾದ್ರೆ ಅದಕ್ಕೆ ಮಹಿಳೆಯರೇ ಕಾರಣ ಅಂತ ನಾನು ಹೇಳ್ತೀನಿ. ಸೊ ಎಲ್ಲರಿಗೂ ಮಹಿಳಾ ದಿನಾಚರಣೆಗೆ ನಂದು ಶುಭಾಶಯಗಳು. ಇನ್ನೂ ಈ ಥರ ಕಾರ್ಯಕ್ರಮಗಳು ಆಗಲಿ, ಇನ್ನೂ ಸಕ್ಸಸ್ಫುಲ್ ರೀತಿಯಲ್ಲಿ ನಡೀಲಿ. ಇನ್ನೂ ತುಂಬ ಮಂದಿ ಇದ್ದಾರೆ, ಕೆಲವರೆಲ್ಲ ಇನ್ನೂ ಬ್ಯಾಕ್ಗ್ರೌಂಡಲ್ಲೇ ನಿಂತು ಅಚೀವ್ ಮಾಡೋರಿದ್ದಾರೆ, ಅವರು ಇನ್ನೂ ಮುಂದೆ ಬರಲಿ, ಅವರಿಗೆಲ್ಲ ಈ ಥರನೇ ಗುರುತಿಸಿ ಇನ್ನೂ ಸಕ್ಸಸ್ಫುಲ್ ಆಗಿ ಇನ್ನೂ ಫ್ಯೂಚರಲ್ಲಿ ಪ್ರೋಗ್ರಾಮ್ಸ್ ಆಗಲಿ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸೊ ಈಗ ಇಲ್ಲಿ ಎಲ್ಲರೂ ಹೇಳಿದರು, ಸನ್ಮಾನಿತಗೊಂಡವರು ಹಾಗೂ ಇಲ್ಲಿ ಇರುವವರು ಎಲ್ಲರೂ, ನಾನು ಟೈಮ್ ಹಚ್ಚಿದ್ದೇನೆ, 10 ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಬೋರ್ ಆದರೆ ಕೈ ಎತ್ತಿ ನಿಲ್ಲಿಸ್ಬಿಡ್ತೇನೆ ನಾನು. ಯಾರಿಗಾದರೂ ಬೋರ್ ಆದರೆ ಪ್ಲೀಸ್ ಕೈ ಎತ್ತಿ, ಐ ಜಸ್ಟ್ ಸ್ಟಾಪ್ ಇಟ್. ಓಕೆ, ಯಾಕಂದರೆ ಎಷ್ಟು ಸಮಯದಿಂದ ಈಗ ಸಾಧಾರಣ ಮಾರ್ಚ್ ಮುಗಿಯೋ ತನಕ ನೀವೆಲ್ಲರೂ ಆ ಸಂಘ ಸಂಸ್ಥೆ ಈ ಸಂಘ ಸಂಸ್ಥೆ ಅಂತ ಮಹಿಳೆ 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 ಅಂತೀರಿ. ಏಪ್ರಿಲಿಂದ ನಮ್ಮನ್ನು ಮಾತಾಡ್ಸೋರು ಇರಲ್ಲ. ಯಾಕೆ ಈಗ ಸಂಜೆ ಮನೆಗೆ ಹೋದ್ರೆ ನಮ್ಮನ್ನು ಯಾರಾದರೂ ಮಾತಾಡಿಸ್ತಾರ? ಇಲ್ಲ. ಹಾಗೇನು ನಾವು ಶುರು ಮಾಡಬೇಕು, ನಮ್ಮ ಪೊರಕೆ ಹಿಡ್ಕೊಂಡು ಕೆಲಸ ಮಾಡಬಾರ್ದು ಅಂತ ಹೇಳೋದಿಲ್ಲ, ಅದು ನಮ್ಮ ಮನೆ, ನಾವು ಮಾಡಲೇಬೇಕಾದ ಕೆಲಸ. ಬಟ್ ಏಪ್ರಿಲ್ ತಿಂಗಳಿಂದ ನಮ್ಮನ್ನು ಮಾತಾಡಿಸುವವರು ಇರುವುದಿಲ್ಲ. ಹೌದಾ ಅಲ್ವಾ ಮೇಡಮ್? ಇಲ್ಲಿದ್ದ ಮಹಿಳಾ ಮಣಿಗಳು ಹೇಳಿ, ಗಂಡಸರು ಅಫೆನ್ಸಿವ್ ಆಗಿ ತಗೊಳ್ಬೇಡಿ, ನಾನು ತಮಾಷೆ ಮಾಡ್ತಾ ಇರೋದು. ಬರೀ ಮಾರ್ಚ್ ತಿಂಗಳು ಮಾತ್ರ ಮಹಿಳೆ ಮಹಿಳೆ ಮಹಿಳೆ. ಯಾಕೆ? ಮಹಿಳಾ ದಿನಾಚರಣೆ ಅಲ್ವಾ? ಈಗ ನಮ್ಮ ನ್ಯಾಯವಾದಿಗಳು ಬಂದಿದ್ದಾರೆ, ಅವರ ಮನೆ ಸುಸೂತ್ರವಾಗಿ ನಡಿಬೇಕಾದ್ರೆ, ಅವರು ಇಲ್ಲಿ ಬಂದು ಇಷ್ಟೊತ್ತು ಕೂತ್ಕೊಳ್ಬೇಕಾದ್ರೆ ಅವರ ಹೆಂಡಂದಿರಲ್ಲಿ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತಲಲ್ಲ ಅಲ್ವಾ ಸರ್? ಡೆಫಿನೆಟ್ಲಿ ಅಲ್ವಾ? ಹಾಂ, ಹಾಗಾಗಿ ದಿನನಿತ್ಯ ಮಹಿಳಾ ದಿನಾಚರಣೆ, ನಾವು ದಿನನಿತ್ಯ ನಾವು ಇಂಪಾರ್ಟೆಂಟೇ, ನಾವು ಎಲ್ಲರಿಗೂ ಇಂಪಾರ್ಟೆಂಟ್, ನಾವಿಲ್ಲದೆ ಯಾರಿಲ್ಲ. ಅದು ಒಂದು ಕನ್ನಡ ಸಾಂಗ್ ಇರಬೇಕು, ನಾನಿಲ್ಲದೆ ಏನಿಲ್ಲ ಅಂತೇಳಿ. ಹಾಗೆ ನಾವು ಅದನ್ನು 10 ಸರ್ತಿ ಹೇಳ್ಕೊಳ್ಬೇಕು, ನಾನಿಲ್ಲದೆ ಏನಿಲ್ಲ ಅಂತ. ಸೊ ನಾನೀಗ ಹೇಳೋದೇನೆಂದರೆ, ನಮಗೆ ಮಹಿಳಾ ದಿನಾಚರಣೆ ಎಷ್ಟೆಲ್ಲ ಯೋಜನೆಗಳುಂಟು, ಎಲ್ಲ ಉಂಟು. ಆ ಯೋಜನೆಗಳೆಲ್ಲವೂ ಕರೆಕ್ಟು. ಬಟ್ ಮಹಿಳಾ ದಿನಾಚರಣೆ ಸಬಲೀಕರಣ ಶುರು ಆಗಬೇಕಾದದ್ದು ನಮ್ಮ ಮನೆಯಿಂದ, ಬಾಲ್ಯದಿಂದ ಶುರು ಆಗಬೇಕು. ಈಗ ನಾವೆಲ್ಲ ಆಲ್ಮೋಸ್ಟ್ ಇಲ್ಲಿ 30-35 ಇದರಿಂದ ಇದ್ದೇವೆ. ನಮ್ಮದು ಕೆಲವು ಪಾರ್ಟ್ ಮುಗ್ದು ಹೋಗಿದೆ. ಈಗ ಸನ್ಮಾನಿತಗೊಂಡವರಾಯಿತು, ಇವರು ಸಬಲೀಕರಣವಾಗಿ ಇಲ್ಲಿ ಮೇಲೆ ಬಂದರೆ ಅವರು ಓಪನ್ ಆಗಿ ಹೇಳಿದರು, ನನ್ನ ಅಪ್ಪ ಫಸ್ಟ್ ರೀಸನ್. ಮೇಡಮ್ ಹೇಳಿದರು, ನನ್ನ ತಂದೆ ತಾಯಿ ಮಂಗಳೂರಲ್ಲಿ ನನ್ನನ್ನು ಯಾವಾಗೂ ಬೆನ್ನು ತಟ್ತಾರಂತ ಹೇಳಿ. ನಾನು ಕೂಡ ಇವತ್ತಿಲ್ಲಿ ನಿಲ್ಲಬೇಕು. ಅಥವಾ ನಾನು ಆ್ಯಕ್ಚುಲಿ ಬೇಸಿಕಲಿ ಉತ್ತರ ಕರ್ನಾಟಕದವಳು ಬಂದು ಇಲ್ಲಿ 21 ವರ್ಷ ಬಂದು ನನ್ನದೇ ಆದ ಹೆಸರು, ನನ್ನದೇ ಆದ ನನ್ನ ಐಡೆಂಟಿಟಿ ಕ್ರಿಯೇಟ್ ಮಾಡಿದ್ದೀನಿ. ಅಂದರೆ ನನ್ನ ಒಂದು ಬೆಳವಣಿಗೆ, ಪೋಷಣೆ, ಪಾಲನೆಯ ಕಾರಣ. ಸೊ ಐ ಆಲ್ವೇಸ್ ಓ ದಿಸ್ ಟು ಮೈ ಪೇರೆಂಟ್ಸ್. ಐ ಆಮ್ ಗ್ರೋನ್ ಅಪ್ ಬೈ ಮೈ ಸ್ಟ್ರಾಂಗೆಸ್ಟ್ ಪೇರೆಂಟ್ಸ್. ಸೊ ಯಾವುದೇ ಮಹಿಳೆ ಸಬಲೀಕರಣ ಆಗಬೇಕಾದ್ರೆ ಬರೀ ಅಮ್ಮನ ಪಾತ್ರ ಅಂತ ಹೇಳ್ತಾರೆ, ಇಲ್ಲ, ಅಪ್ಪನ ಪಾತ್ರ ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಎಲ್ಲಿ ಅಪ್ಪ ಸಪೋರ್ಟ್ ಮಾಡ್ತಾನೆ, ನನಗೆ ಇವತ್ತಿಗೂ ನನ್ನ ಅಪ್ಪ ನನ್ನ ದೊಡ್ಡ ಮಗ ಅಂತಾರೆ. ನಾವು 3 ಮಕ್ಕಳು, 2 ಗಂಡು ಮಕ್ಕಳು, ನಾನು ಇರೋದು ಒಂದೇ ಹುಡುಗಿ. ಬಟ್ ನಾನು ಬೆಳೆದದ್ದೆಲ್ಲ ಹುಡುಗಿಯರ ಹಾಗೆ. ನನಗೆ ಇಲ್ಲಿ ಅಡುಗೆ ಮಾಡಲಿಕ್ಕೆ ಬಂದದ್ದೇ ಗಂಡನ ಮನೆಯಲ್ಲಿ. ಅದನ್ನು ಹೇಳ್ತೇನೆ, ನನಗೆ ಮನೆ ಕೆಲಸ ಕಲಿಸಿಕೊಟ್ಟದ್ದು ನನ್ನ ಅತ್ತೆ, ಹೊರಗೆ ಹೇಗೆ ಬೆಳಿಬೇಕು ಅಂತ ಕಲಿಸಿಕೊಟ್ಟದ್ದು ನನ್ನ ಅಮ್ಮ. ಸೊ ಐ ಆಮ್ ಪ್ರೌಡ್ ಆಫ್ ಬೋತ್ ಆಫ್ ದೆಮ್. ಐ ಆಮ್ ಪ್ರೌಡ್ ಆಫ್ ಬೋತ್ ಮೈ ಮದರ್ ಇನ್ ಲಾ ಆ್ಯಂಡ್ ಮೈ ಮದರ್. ಸೊ ಇಬ್ಬರು ಸ್ಟ್ರಾಂಗ್ ಫೀಮೇಲ್ ನನ್ನ ಹಿಂದೆ ಇದ್ದರು. ಹಾಗಾಗಿ ನನಗೆ ಎಲ್ಲವೂ ನಿಭಾಯಿಸಲಿಕ್ಕೆ ಗೊತ್ತಾಯಿತು. ನಿಜವಾಗಿಯೂ ನನಗೆ ಮನೆ ಕೆಲಸ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಮ್ಮ ಕಡೆ ನೀರು ದೋಸೆ ಮಾಡೋದಿಲ್ಲ. ನನಗೆ ನೀರು ದೋಸೆ ಮಾಡೋದು ಅಂದರೆ ಸ್ಟ್ರೆಸ್. ನನಗೆ ಸ್ಟ್ರೆಸ್ ಆಗೋದೇ ನೀರು ದೋಸೆ ಮಾಡೋದು. ನನಗೆ ಚಪಾತಿ ಮಾಡಿದ್ರೆ ಎಷ್ಟು ಮಾಡಿ ಹಾಕ್ತೇನೆ ನಾನು. ಸ್ಟ್ರೆಸ್ ಆಗೋದು ನೀರು ದೋಸೆ ಮಾಡೋ ತಕ್ಷಣ ಸ್ಟ್ರೆಸ್. ಎಷ್ಟು ಸ್ಟ್ರೆಸ್ ಅಂದರೆ ಗಂಡನನ್ನು ಬೈಯೋದು, ಮಕ್ಕಳನ್ನು ಬೈಯೋದು, ಇದ್ದವರನ್ನು ಬೈಯೋದು, ಮದುವೆ ಮಾಡಿ ಇಲ್ಲಿ ಕೊಟ್ಟರಲ್ಲ ಅಂತ ಅಪ್ಪ ಅಮ್ಮನ್ನು ಬೈಯೋದು. ಸೊ ಆ ಏಜಲ್ಲಿ ಮಾಡ್ತಿದ್ದೆ. ಈಗ ಬೈತೇನೆ, ಈಗ ಬೇರೆ ವಿಷಯಕ್ಕೆ ಬೈತೇನೆ, ಅದು ಬಿಡಿ. ಈಗ ಯಾರು ಗಂಡನನ್ನು ಬೈದೇ ಇರೋರು ಯಾರಾದರೂ ಇದ್ದೀರಾ ಇಲ್ಲಿ? ಪ್ಲೀಸ್ ಯಾರಾದರೂ ಇದ್ದರೆ ಕೈ ಎತ್ತಿ ನೋಡುವ. ಬೈಯೋದಿಲ್ವಾ? ಓಕೆ, ನಂಬುವ, ಅವರನ್ನೊಬ್ಬರನ್ನೇ ನಂಬುವ ನಾವು. ಓಕೆ,
ಸ್ಟ್ರಾಂಗ್ ಪೇರೆಂಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ಇವತ್ತಿನ ನನ್ನ ಒಂದು ಕನ್ಸೆಪ್ಟ್ ಇಟ್ಕೊಂಡು ನಾನು ಬಂದಿದ್ದೀನಿ. ಸೊ ಐ ಹ್ಯಾವ್ ಆಲ್ರೆಡಿ ಟೇಕನ್ ಮೈ 4 minutes. ಮಕ್ಕಳಲ್ಲಿ ವ್ಯಾಲ್ಯೂಸನ್ನು ತುಂಬಿಸಬೇಕು. ವ್ಯಾಲ್ಯೂಸ್ ಅಂದರೆ ನಮಗೆಲ್ಲ ಯಾರಾದರೂ ಹಿರಿಯರು ಬಂದರೆ ಎದ್ನಿಲ್ಲಿ ಅಂತ ಕಲಿಸ್ತಿದ್ರು. ನಾವು ಆಟೋಮೆಟಿಕ್ಲಿ ಇವತ್ತು ಕೂಡ ಯಾರಾದರೂ ಬಂದರೆ ವಿ ಜಸ್ಟ್ ಗೆಟ್ ಅಪ್. ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆ, ನಾನು ಇಲ್ಲಿ ಸ್ವಲ್ಪ ಅಗೇನ್ಸ್ಟ್ ಮಾತಾಡ್ತಿರ್ಬೋದು, ಯಾರು ಬೇಸರ ಮಾಡಬೇಡಿ. ಈಗಿನ ಮಕ್ಕಳು ಬೇಗ ಎದ್ನಿಲ್ಲೋದಿಲ್ಲ ಯಾರು ಬಂದರು. ಅದನ್ನು ಇನ್ಸ್ಟಿಲ್ ಮಾಡೋದು ನಮ್ಮ ಪೋಷಕರಾದ ನಮ್ಮ ಕರ್ತವ್ಯ. ಹೌದಾ ಅಲ್ವಾ? ಚಿಕ್ಕ ಮಕ್ಕಳಿದ್ದೀರಿ, ಎದ್ದು ನಿಲ್ತಾರಾ ಈಗಿನ ಮಕ್ಕಳು? ಇಲ್ಲ ಅಲ್ವಾ? ಸೊ ಇನ್ಸ್ಟಿಲ್ಲಿಂಗ್ ಗುಡ್ ವ್ಯಾಲ್ಯೂಸ್. ಅವ್ರ ಹತ್ರ ಒಂದು ದೊಡ್ಡವರಿಗೆ ರೆಸ್ಪೆಕ್ಟ್ ಮಾಡಿ ಹೇಳ್ತಾ ಇರ್ತೇವೆ, ಅದು ಕೇಳೋದಿಲ್ಲ. ಬಟ್ ಯಾವಾಗ ನಾವು ಅದನ್ನು ಒಂದು ಅಗೇನ್ಸ್ಟ್ ಹೋಗಬೇಕು ಅಂದರೆ, ನನ್ನದು ಡೆಂಟಲ್ ಕ್ಲಿನಿಕ್ ಇದೆ, ಅಲ್ಲಿ ಬರ್ತಾರೆ ಮಕ್ಕಳು. ಪಾಪ ಪೇರೆಂಟ್ಸಿಗೆ ದೇ ಡೋಂಟ್ ನೋ ಹೌ ಟು ಯೂಸ್ ಗೂಗಲ್ ಪೇ. ಎಕ್ಸಾಂಪಲ್ ಕೊಡ್ತಿರೋದು ನಾನು. ಮಕ್ಕಳು ಬಂದಿರ್ತಾರೆ, ಅವರಿಗೆ ನಮ್ಮ ಮುಂದೆ ತನ್ನ ಪೇರೆಂಟಿಗೆ ಗೂಗಲ್ ಪೇ ಯೂಸ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಕೀಳರಿಮೆ ಅನಿಸ್ತದೆ. ಆ ಕೀಳರಿಮೆ ಅನಿಸಿದಾಗ ಅಲ್ಲಿ ನಮ್ಮ ಮುಂದೆನೇ ಅವ್ರು ವಾದ ಮಾಡ್ತಾರೆ. ನನಗೆ ಅದು ಬೇಸರ ತರ್ತದೆ. ಇವರಿಗೆ ನಡಿಲಿಕ್ಕೆ ಹೇಳಿಕೊಟ್ಟದ್ದು ಅಮ್ಮ ಅಪ್ಪ, ತುತ್ತು ತಿನಿಸಿದ್ದು ಅಪ್ಪ ಅಮ್ಮ, ಬಟ್ಟೆ ಹೇಗೆ ಹಾಕಬೇಕು ಹೇಳಿಕೊಟ್ಟದ್ದು ಅಪ್ಪ ಅಮ್ಮ, ಆಯಿತಾ? ಇನ್ನೂ ಕೆಲವು ವಿಷಯಗಳು ಅಪ್ಪ ಅಮ್ಮನೇ ಹೇಳಿಕೊಟ್ಟದ್ದು. ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದ ವಿಷಯವನ್ನು ಇವರು ಕೀಳರಿಮೆ ಮಾಡಿಕೊಳ್ಳದೆ ಹೇಳಬೇಕಲ್ವ? ಅದನ್ನು ಹೇಳಬೇಕು. ಯಾವಾಗ ಆ ಮಗು ತಂದೆ ಅಥವಾ ತಾಯಿ ಅಥವಾ ಯಾರೇ ಇರಲಿ ಅಲ್ಲಿ ಡಿಸ್ರೆಸ್ಪೆಕ್ಟ್ ತೋರಿಸ್ತದೆ ವಿತೌಟ್ ಎನಿಥಿಂಗ್, ಇದು ನನ್ನ ಕಾನ್ಸೆಪ್ಟ್, ನಂಗೆ ಗೊತ್ತಿಲ್ಲ ಇದು ಎಲ್ಲರ ಕಾನ್ಸೆಪ್ಟ್, ಅಲ್ಲಿ ಆ ಮಗುವನ್ನು ಹೇಳಿ, ನೀನು ನನಗೆ ಮಾಡಿದ ರೆಸ್ಪೆಕ್ಟ್ ತೋರಿಸದೇ ಇರೋ ಅವ್ರ ಮುಂದೆ ಮಾಡಿದ್ದು ಅವಮಾನ, ನನಗೆ ಅದಕ್ಕೆ ಬೇಸರ ಆಗಿದೆ. ಏನು ಅಂದ್ಕೊಳ್ತಾರೆ ಮಕ್ಕಳು? ವಿ ಆರ್ ಪಂಚಿಂಗ್ ಬ್ಯಾಗ್ಸ್. ಎಸ್ಪೆಷಲಿ ಮಾಮ್ಸ್ ಆರ್ ಪಂಚಿಂಗ್ ಬ್ಯಾಗ್ಸ್ ಅಂದ್ಕೊಳ್ತಾರೆ. ಅವ್ರು ಏನು ಬೇಕದು ಮಾತಾಡ್ತಾರೆ, ಅಂದರೆ ಮಾತಾಡ್ತಾರೆ, ಅವ್ರು ಸಿಟ್ಟಲ್ಲಿ ಮಾತಾಡ್ತಾರೆ. ನೆಕ್ಸ್ಟ್ ಮೂಮೆಂಟ್ ನಾವು ಅಮ್ಮ ಅಂದ್ರೆ ಇರ್ತೀವಿ, ನಾನು ಮಾಡಿದ್ದೇನೆ ಇದನ್ನು ತಪ್ಪನ್ನು, ನಾನು ನನ್ನ ಅಮ್ಮನನ್ನು ಪಂಚಿಂಗ್ ಬ್ಯಾಗೇ ಅಂದ್ಕೊಳ್ತಿದ್ದದ್ದು. ಈಗ ಅಮ್ಮ ಆದಮೇಲೆ ಗೊತ್ತಾಗ್ತದೆ ಅಂತ ನೀವು ಹೇಳಿದಲ್ವ, ಅಮ್ಮ ಆದಮೇಲೆ ಏನು ಮಾಡಿದ್ದು, ನಾನೇನು ತಪ್ಪು ಮಾಡಿದೆ ಅಂತ ಗೊತ್ತಾಗ್ತದೆ. ನನ್ನ ಅಮ್ಮ ಅದನ್ನು ತಪ್ಪಿದ್ಲಿಲ್ಲ, ಬಿಟ್ಬಿಡ್ತಿದ್ಲು, ಪಾಪ ಶಿ ಯೂಸ್ ಟು ಇಗ್ನೋರ್. ಬಟ್ ನಾನು ಹಾಗೆ ಅಲ್ಲ, ನಾನು ಹಠ ಮಾಡ್ತೇನೆ ನನ್ನ ಮಗಳಿಗೆ, ಯು ಹ್ಯಾವ್ ಶೋಡ್ ಡಿಸ್ರೆಸ್ಪೆಕ್ಟ್ ಟು ಮೀ, ಸೊ ಕೈಂಡ್ಲಿ ಚೇಂಜ್, ಅದರ್ವೈಸ್ ಯು ವಿಲ್ ಗೆಟ್ ದಟ್ ಬ್ಯಾಕ್. ಅದೇ ನಿನಗೆ ಸಿಗ್ತದೆ ವಾಪಸ್ ಅಂತ ನಾನು ಹೇಳ್ತಾ ಇರ್ತೇನೆ. ನಾನು ತಪ್ಪಿರ್ಬೋದು, ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಪೇರೆಂಟಿಂಗ್ ಸ್ಟೈಲ್. ಸೊ ನಾನು ತಪ್ಪಿರ್ಬೋದು. ಯಾವಾಗ ಆ ಮಗು ಒಂದು ನಿಮ್ಮ ಪೇರೆಂಟ್ ತಂದೆ ಅಥವಾ ತಾಯಿಗೆ ಡಿಸ್ರೆಸ್ಪೆಕ್ಟ್ ತೋರಿಸಿದೆ, ಅಲ್ಲಿಯೇ ಆ ಮಗುವನ್ನು ತಡೆಯಿರಿ. ಆವಾಗ ಅದು ಜಗತ್ತಿನಲ್ಲಿ ಯಾರಿಗೂ ಡಿಸ್ರೆಸ್ಪೆಕ್ಟ್ ತೋರಿಸೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಬರೀ ಹೆಣ್ಣು ಮಕ್ಕಳನ್ನು ಸಬಲೀಕರಣ ಮಾಡಿ ಅವರಿಗೆ ಕಲಿಸಿದರೆ ಸಾಕ? ಬರೀ ಇಲ್ಲಿ ಗಂಡು ಮಕ್ಕಳು ಮಾತ್ರ ಇರುವವರು ತಾಯಂದಿರು ಇಲ್ವಾ? ಆ ಗಂಡು ಮಕ್ಕಳಿರುವ ತಾಯಂದಿರು ಅಥವಾ ತಂದೆಯಂದಿರು ಹೌ ಟು ಬಿಹೇವ್ ವಿತ್ ಗರ್ಲ್ ಚೈಲ್ಡ್ ಅಂತ ಕಲಿಸಿ. ಆವಾಗ ಅವರಿಗೂ ಗೊತ್ತಿರ್ತದೆ, ಅವರಿಗೂ ಏನು ಕ್ಯೂರಿಯಾಸಿಟಿ ಇರುವುದಿಲ್ಲ ಗರ್ಲ್ ಚೈಲ್ಡಲ್ಲಿ ಏನಿದೆ ಹೆಚ್ಚಿನದ್ದು ಅಂತೇಳಿ, ಇವರಿಗೂ ಕ್ಯೂರಿಯಾಸಿಟಿ ಇರುವುದಿಲ್ಲ. ಆವಾಗ ಅಲ್ಲಿಯ ಸಬಲೀಕರಣಕ್ಕೆ ಒಂದು ಜಸ್ಟ್ ನಮಗೆ ಸಪೋರ್ಟ್, ಅದು ಸಬಲೀಕರಣ ಒಬ್ಬರಿಂದ ಆಗೋದಿಲ್ಲ, ಸಪೋರ್ಟ್ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಗಂಡು ಮಕ್ಕಳಿದ್ದವರು ಹೌ ಟು ಬಿಹೇವ್ ವಿತ್ ಅ ಗರ್ಲ್ ಅನ್ನೋದು ಕಲಿಸೋದು. ಬಟ್ ವ್ಯಾಲ್ಯೂ ಅ ಗರ್ಲ್, ವ್ಯಾಲ್ಯೂ ಅ ರೆಸ್ಪೆಕ್ಟ್. ತಾಯಿಯನ್ನು ಯಾವಾಗ ರೆಸ್ಪೆಕ್ಟ್ ಮಾಡ್ತಾನೆ ಆವಾಗ ಮಾತ್ರ ಬೇರೆ ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ನನ್ನದೊಂದು ಅನಿಸಿಕೆ. ನಾನು ಇನ್ನೊಂದು ಕೇಳ್ತೇನೆ, ಮಕ್ಕಳೊಟ್ಟಿಗೆ ಎಷ್ಟು ಜನ ಮುಕ್ತವಾಗಿ ಮಾತಾಡ್ತೀರಿ? ಯಾವುದೇ ವಿಷಯ ಇರಲಿ, ಎಷ್ಟು ಜನ ಮುಕ್ತವಾಗಿ ಮಾತಾಡ್ತೀರಲ್ವಾ? ಅಪ್ಪಂದಿರು, ಸರ್ ನೀವಿಬ್ಬರೇ ಈಗ ನನಗೆ ಸಿಕ್ಕಿರೋದು, ನೀವು ಮುಕ್ತವಾಗಿ ಮಾತಾಡ್ತೀರಾ? ಹೆಣ್ಣು ಮಕ್ಕಳಿದ್ದಾರಾ? ಹುಡುಗಿಯರಿದ್ದಾರಾ ಮಕ್ಕಳು? ನಿಮಗೆ ಮಗಳಿದ್ದಾಳಾ? ಇಲ್ಲ, ಮಗ ಗೊತ್ತು, ಅದು ಗೊತ್ತು ನಿಮಗೂ ಒಬ್ಬರೇ. ಆಯಿತು, ಅವರೊಟ್ಟಿಗೆ ಮುಕ್ತವಾಗಿ ಮಾತಾಡ್ತೀರಾ? ಅಮ್ಮನೂ ಮಾತಾಡ್ತಾರಾ? ನಾನು ಮುಕ್ತವಾಗಿ ಕೇಳ್ತಾ ಇರೋದು, ನಾನೀಗ ಒಂದು ಹೇಳ್ತೇನೆ, ಅದನ್ನು ಯಾರು ಏನು ಅಂದ್ಕೊಳ್ಬೇಡಿ. ಅವರೊಂದು ಅವರಿಗೆ ಅಪ್ಪ ಅಮ್ಮಂದ್ರೊಟ್ಟಿಗೆ ಮುಕ್ತವಾಗಿ ಮಾತಾಡೋದನ್ನು ಕಲಿಸಿಕೊಡಿ. ಸಹೋದರಿಯರೊಟ್ಟಿಗೆ ಮುಕ್ತವಾಗಿ ಮಾತಾಡೋದನ್ನು ಕಲಿಸಿಕೊಡಿ. ಎಲ್ಲಿವರೆಗೂ ಅಂದರೆ ಒಂದು ಹುಡುಗಿ ತನ್ನ ಮಂತ್ಲಿ ಪೀರಿಯಡ್ಸ್ ಬಗ್ಗೆ ಕೂಡ ಅಪ್ಪನಿಗೆ ಹೇಳುವಷ್ಟು ಯಾವಾಗ ಬೆಳೀತಾಳೆ ಆವಾಗ ಮಾತ್ರ ನಾವು ಚೇಂಜ್ ಆಗ್ತೇವೆ. ಅಪ್ಪನಿಗೆ ಕೂಡ ಅವಳ ಮಂತ್ಲಿ ಪೀರಿಯಡ್ಸ್ ಇದ್ದು ಏನಾಗ್ತದೆ, ಅವಳ ಮಾನಸಿಕ ಒತ್ತಡ ಏನು, ಅವಳ ಪ್ರೀ ಮೆನ್ಸ್ಟ್ರಿಯಲ್ ಏನು, ಪೋಸ್ಟ್ ಮೆನ್ಸ್ಟ್ರಿಯಲ್ ಏನು, ಅಂದರೆ ಪೀರಿಯಡ್ಸ್ ಆಗುವ ಮುಂಚಿನ ಅವಳ ಸ್ಥಿತಿ ಏನು, ಮತ್ತಿನ ಸ್ಥಿತಿ ಏನು, ಯಾವಾಗ ಅದು ಅರ್ಥ ಮಾಡ್ಕೊಳ್ತಾರೆ ಅದೆಲ್ಲರಿಗೂ ಅರ್ಥ ಆಗೋದು ತಂದೆ ಆದಮೇಲೆ. ಅವ್ರ ಅಮ್ಮ ಪೀರಿಯಡ್ಸ್ ಆಗುವಾಗ ಅರ್ಥ ಆಗಿರೋದಿಲ್ಲ ಯಾರಿಗೂ. ಅದನ್ನು ತಾಯಂದಿರು ಯಾರಿಗೆ ಅಕ್ಕ ತಂಗಿಯರಿಲ್ಲ ಅಂಥ ಗಂಡು ಮಕ್ಕಳಿಗೆ ಅರ್ಥ ಮಾಡಿಸಿ ಕೊಡೋದು ನಮ್ಮ ಒಂದು ಕೆಲಸ. ಎಷ್ಟು ಜನ ಈಗ ತುಂಬ ಜನ ಏನು ಒಂದು ಸ್ಯಾನಿಟರಿ ಪ್ಯಾಡನ್ನು ತೊಗೊಂಡು ಬರ್ಲಿಕ್ಕೆ ಅಪ್ಪನಿಗೆ ಹೇಳಲಿಕ್ಕೆ ಹೆಸಿಟೇಷನ್. ಯಾಕೆ? ಹೀ ಈಸ್ ಅವರ್ ಡ್ಯಾಡ್.
ಸೊ ಅಂಥ ಒಂದು ಮುಕ್ತತೆ ವಾತಾವರಣ ಯಾವಾಗ ಬರ್ತದೆ ನಿಜವಾಗಿಯೂ ಆವಾಗ ಯಾವ ಹೆಣ್ಣು ಮಗಳು ಶೋಷಣೆಗೆ ಒಳಗಾಗೋದಿಲ್ಲ ಹೇಳೋದಿಲ್ಲ, ಶೋಷಣೆಗೆ ಒಳಗಾದದ್ದನ್ನು ಓಪನ್ ಆಗಿ ಡಿಸ್ಕಸ್ ಮಾಡಬಹುದೇನೋ ಅನ್ನುವ ನನ್ನ ಒಂದು ಅಭಿಪ್ರಾಯ. ಬಿಟ್ಟರೆ ಇದು ನಾನೊಂದು ರೀಲ್ಸ್ ನೋಡ್ತೇನೆ, ಇಲ್ಲಿ ರೀಲ್ಸ್ ನೋಡುವವರು ಇದ್ದೀರಾ? ನಾನು ನೋಡ್ತೇನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಕಪಲ್, ಆ ಕಪಲ್ ಅವನ ಗಂಡ ದಿನಾ ಹೊಡಿತಿರ್ತಾನೆ ಅವಳಿಗೆ, ಏನೂ ಇಲ್ಲ, ವಿತೌಟ್ ರೀಸನ್ ಬಾರಿಸೋದು. ಅವಾಗ ಏನಾಗ್ತದೆ, ಅಮ್ಮನಿಗೆ ಹೇಳ್ತಾಳೆ ಅಡ್ಜಸ್ಟ್ ಮಾಡ್ಕೊ ಮಗಳೇ, ಅಡ್ಜಸ್ಟ್ ಮಾಡ್ಕೊ, ನೀನು ಹೊಂದ್ಕೊಂಡಿರ್ಬೇಕು ಅಂತ ಅಮ್ಮ ಹೇಳ್ತಾಳೆ. ಅಪ್ಪ ಉತ್ನಾಯಿನ ಕ್ಯಾ ಹುವಾ ಏಕ್ ಛಾಪಡ್ತು ಮಾರ್ತಾಯೆ ಅಂತ ಹೇಳ್ತಾರೆ. ಏಕ್ ಛಾಪಡ್ತು ಮಾರ್ತಾಯೆ ಅಂದರೆ ಒಂದು ಕೆಪ್ಪೆಗೆ ಬಡಿಯೋದು ಮಾತ್ರ ಅಲ್ವಾ ನಿನಗೆ ಅಂತ ಹೇಳ್ತಾನೆ. ಲೇಟರ್ ಆವಾಗ ಅಲ್ಲಿ ಬರ್ತದೆ ಸಬಲೀಕರಣ. ಅವಳು ಏನು ಮಾಡ್ತಾಳೆ, ಜಾಸ್ತಿ ಏನು ತಲೆ ಮನೇಲಿ ಅತ್ತೆ ಮತ್ತು ಇನ್ನೊಬ್ಬರು ಇರ್ತಾರೆ, ಅವರು ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ಅವ್ರು ಯೂಟ್ಯೂಬ್ ನೋಡಿ ಕರಾಟೆ ಕ್ಲಾಸಸ್ ಕಲಿತಾಳೆ. ನೋಡ್ತಾಳೆ. ಐ ಥಿಂಕ್ ಇದನ್ನು ನೋಡಿರ್ಬೋದು ತುಂಬ ಜನ, ಯಂಗ್ಸ್ಟರ್ಸ್ ಅಂತೂ ಗ್ಯಾರಂಟಿ ನೋಡಿರ್ತೀರಿ ಈ ರೀಲ್ಸನ್ನು. ಅವಳು ವಾಪಸ್ ಹೊಡೀರಿ ಅಂತ ನಾನು ಹೇಳ್ತಿಲ್ಲ, ಮನೆಗೆ ಹೋಗಿ ಯಾರು ಪೆಟ್ಟು ಕೊಡಬೇಡಿ, ಮತ್ತು ನನಗೆ ಕೇಸ್ ಹಾಕ್ಯಾರು ಇಲ್ಲಿ. ಹಾಗೆ ಅವಳಿಗೆ ವಾಪಸ್ ಒಂದು ದಿನ ಅವಳು ವಾಪಸ್ ಹೊಡಿತಾಳೆ. ಸೊ ನಮಗೆ ಆಗ್ತಿರುವ ಅನ್ಯಾಯದ ವಿರುದ್ಧ ಒಂದು ದಿನ ನಾವು ಧ್ವನಿ ಎತ್ತಿದರೆ ಆ ಅನ್ಯಾಯದ ಪ್ರೆಷರ್ ಕಮ್ಮಿ ಆಗ್ತದೆ. ಮತ್ತು ನಮಗೆ ಸಹಾಯವಾಣಿಗಳು ಇಲ್ಲಿ ನಮ್ಮ ವೇದಿಕೆಯ ಮೇಲೆ ಇದ್ದಾರೆ, ಸಹಾಯ ಕೊಡುವಂಥ, ನ್ಯಾಯ ಕಾಪಾಡುವಂಥ ನ್ಯಾಯಾಧೀಶರುಗಳು, ನ್ಯಾಯವಾದಿಗಳು ಹಾಗೂ ಡಿಪಾರ್ಟ್ಮೆಂಟ್ನವರು, ಮಕ್ಕಳು ಮತ್ತು ಮಹಿಳೆಯ ಕಲ್ಯಾಣ ಅಭಿವೃದ್ಧಿ ಡಿಪಾರ್ಟ್ಮೆಂಟ್ನವರು ಇದ್ದಾರೆ, ಅವರ ಸಹಾಯ ಆವಾಗ ತಗೊಳ್ಳಿ. ಫಸ್ಟ್ ನೀವು ರಿವೋಲ್ಟ್ ಮಾಡಲಿಕ್ಕೆ ಕಲೀರಿ. ಅಂಥ ಅನ್ಯಾಯ ಇದ್ದರೆ ಮತ್ತು ತಂದೆ ತಾಯಿಗಳು ಮಗಳು ಹೇಳಿದ್ದನ್ನು ಕೇಳಲಿಕ್ಕೆ ಕಲೀರಿ. ಓಪನ್ನೆಸ್ ಕಲಿಸಿದರೆ ಇದು ಒಂದು ಅವಾಯ್ಡ್ ಮಾಡ್ಬೋದೇನೋ ಅನ್ನುವ ಒಂದು ಸಂಗತಿ. ಓಕೆ, ನೆಕ್ಸ್ಟ್ ಕಮ್ಯುನಿಕೇಷನ್. ಈಗಿನ ಮಕ್ಕಳಿಗೆ ಕಮ್ಯುನಿಕೇಷನ್ ಅನ್ನುವ ಒಂದು ಇದು ಇಲ್ಲ. ಮಾತಾಡಿ ಅವರೊಟ್ಟಿಗೆ, ಅವರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವಕಾಶ ಕೊಡಿ. ಓಪನ್ನೆಸ್ಸಲ್ಲಿ ಕಮ್ಯುನಿಕೇಷನ್ನು ಬರ್ತದೆ. ಮತ್ತು ಒಂದು ಸಂಗತಿ ಮೇಡಮ್, ನಿಮಗೂ ಕೂಡ ಶಿಶು ಕಲ್ಯಾಣ ಇಲಾಖೆಯಲ್ಲಿ ಮಕ್ಕಳದ್ದು ನೋಡ್ತಿರ್ಬೋದು. ತುಂಬ ಜನ ಲೇಡೀಸ್ ತಾವು ಜಾಬಿಗೆ ಹೋಗ್ತೇವೆ ಅನ್ನುವ ಒಂದು ಕಾರಣಕ್ಕಾಗಿ ಮಕ್ಕಳನ್ನು ತವ್ರ ಮನೆಯಲ್ಲಿ ಬಿಡ್ತಾರೆ. ಬಿಟ್ಟಿದ್ದೀರಾ ಇಲ್ಲಿ ಯಾರಾದರೂ? ಇಲ್ವಾ? ತವ್ರ ಮನೆಯಲ್ಲಿ ಬಿಡ್ತಾರೆ. ಆ ಮಕ್ಕಳ ಮಾನಸಿಕ ಸ್ಥಿತಿ ಹೇಗಾಗಿರ್ತದೆ ಅಂದರೆ, ಅವರು ಮನೆಗೆ ಬಂದರೆ ತಾವು ಗೆಸ್ಟ್ಗಳು ಅಂದ್ಕೊಳ್ತಾರೆ. ಎಸ್ಪೆಷಲಿ ಹುಡುಗಿಯರಿಗೆ ಅವರಿಗೆ ಆಚೆಯೂ ಅಟ್ಯಾಚ್ಮೆಂಟ್ ಇರುವುದಿಲ್ಲ, ಈಚೆಯೂ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಸಾಧ್ಯ ಆದಷ್ಟು ಒಂದು ಸೂಕ್ಷ್ಮ ಎಡೋಲಸೆಂಟ್ ಸ್ಟೇಜ್ ಅಥವಾ ನಿಮ್ಮ ಒಂದು ಹದಿಹರೆಯ ವಯಸ್ಸಲ್ಲಿ ಅವರನ್ನು ಅನಿವಾರ್ಯವಾದರೆ ಮಾತ್ರ ದೂರ ಇರಿ. ಸಾಧ್ಯ ಆದಷ್ಟು ನಿಮ್ಮ ಹತ್ತಿರ ಇಟ್ಟುಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇಲ್ಲದಿದ್ದರೆ ಮಾನಸಿಕವಾಗಿ ಮುಂದೆ ಮಹಿಳೆಯಾಗಿ ಆಗುವ ಆ ಹುಡುಗಿ ಕುಗ್ಗುತ್ತಾಳೆ. ಒಳ್ಳೆ ಅತ್ತೆ ಮನೆ ಸಿಕ್ಕರೆ ಕುಗ್ಗುವುದಿಲ್ಲ, ಎಂಪವರಿಂಗ್ ಅವಳಿಗೆ ಆಟೋಮೆಟಿಕ್ಲಿ ಸಿಗ್ತದೆ. ಅವಳು ಬಯಸುವುದನ್ನು ಏನು ಅಂತ ನಾವು ಹುಡುಕಿಕೊಂಡು ಹೋಗಬೇಕಾಗ್ತದೆ. ಇಲ್ಲಿ ಕ್ವಾಲಿಟಿ ಎಜುಕೇಷನ್, ಈಗ ಎಲ್ಲರೂ ಎಜುಕೇಷನ್ಸ್ ಕೊಡಿಸ್ತಾನೆ ಇದ್ದಾರೆ. ಬಟ್ ಎಜುಕೇಷನ್ ಕೊಡಿಸುವ ಮಟ್ಟಿಗೆ ವ್ಯಾಲ್ಯೂಸ್ ಕಲಿಸಿದರೆ ಒಳ್ಳೆಯದು. ಪ್ಲಸ್ ಆ ಎಜುಕೇಷನ್ ಯಾವಾಗ ಕೊಡಿಸ್ತೀರಿ, ಎಜುಕೇಷನ್ ಬಂದಿದೆ ಅಂತ ಹೇಳಿ ನಾವು ನಾನು ಎಲ್ರಿಗೂ ಹೇಳೋದು, ನೀನು ಕಲಿ, ಎಷ್ಟು ಕಲಿ, ಡಬಲ್ ಡಿಗ್ರಿ ಮಾಡು, PhD ಮಾಡು, ಮುಂದೆ ಹೋಗು, ನೀನು ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಕಲ್ತ್ಕೋ. ನಮ್ಮ ರೂಟ್ಸನ್ನು ನಾವು ಮರಿಬಾರ್ದು. ನಾವು ಎಲ್ಲಿಂದ ಬಂದೆವು, ನಾವು ಯಾರಿಂದ ಇಷ್ಟು ಮುಂದೆ ಬಂದೆವು ಅನ್ನೋದನ್ನು ಮರಿಬಾರ್ದು. ಯಾರಿಂದ ಇಷ್ಟು ಮುಂದೆ ಬಂದೆವು ಅಂತ ಮರೆದು ಆ ಜನರ ಮುಂದೆ ಸೊಕ್ಕು ತೋರಿಸಬಾರ್ದು. ಆ ಸೊಕ್ಕು ತೋರಿಸಿದರೆ ನಮ್ಮದು ಹೋಯಿತು. ನಮ್ಮ ಎಂತ ಹೇಳ್ತಾರೆ, ಆ ವಿದ್ಯೆಗೆ ಬೆಲೆ ಇಲ್ಲ, ನಾವು ಕಲಿತ ವಿದ್ಯೆಗೆ ಬೆಲೆ ಇಲ್ಲ. ಸಾಧ್ಯ ಆದಷ್ಟು ನಮ್ಮ ಒಂದು ಸೋಬರ್ನೆಸ್ ಅಥವಾ ನಮಗೆ ಒಂದು ಒಳ್ಳೆಯ ಅವಕಾಶಗಳು ಏನು ಕೊಟ್ಟಿರ್ತಾರೆ ಅದನ್ನು ನೆನಪಿಟ್ಕೊಳ್ಳಿ. ಈಗ ಎಲ್ಲ ಲೇಡೀಸ್ ಇದ್ದೀರಿ, ನಾವು ದೊಡ್ಡದಾದಾಗೆ ನಾವೊಂದು ಅತ್ತೆ ಮನೆಗೆ ಬರ್ತೇವೆ, ಮತ್ತು ಏನೇನು ನಮ್ಮ ಜೀವನದಲ್ಲಿ ಹಲವು ಸಮಸ್ಯೆಗಳು ಬರ್ತದೆ, ಎಲ್ಲವೂ ಕರೆಕ್ಟು. ಆವಾಗ ನಮ್ಮಲ್ಲಿ ಕೆಲವು ಕೆಟ್ಟ ಬುದ್ಧಿಗಳು ಶುರು ಆಗ್ತದೆ. ಕೆಟ್ಟ ಬುದ್ಧಿಗಳು ಶುರು ಆಗಿಲ್ವ? ನನ್ನಲ್ಲಿ ಶುರು ಆಗಿತ್ತು, ನಾನು ಒಪ್ಪಿಕೊಳ್ತೇನೆ. ಅಂದರೆ ವಿಚ್ ಆರ್ ನಾಟ್ ಟಾಟ್ ಬೈ ಎನಿ ಪೇರೆಂಟ್ಸ್. ನಮಗೆ ಸಮಾಜ ಕಲಿಸಿಬಿಡ್ತದೆ ಅಥವಾ ನಮ್ಮ ಸಿಚುವೇಶನ್ಸ್ ಆ ಕೆಟ್ಟ ಬುದ್ಧಿಗಳನ್ನು ಕಲಿಸ್ತದೆ. ಬಟ್ ಹೆದರಬೇಡಿ, ಯಾವಾಗ ನಮ್ಮ ಪಾಲನೆ ಪೋಷಣೆಯಿಂದಾಗಿ ಆ ಒಂದು ಮಹಿಳೆಯನ್ನು ಸದೃಢ ಮಾಡಿರ್ತೇವೋ ಆ ಕೆಟ್ಟ ಬುದ್ಧಿಗಳು ಅಥವಾ ನೆಗೆಟಿವ್ ಆಲೋಚನೆಗಳು ಇರುವುದು ಕ್ಷಣಿಕ ಮಾತ್ರ. ಆ ಕ್ಷಣಿಕ ಟೈಮ್ ಹೋದ್ಮೇಲೆ ಬರುವುದಿಲ್ಲ ರೀ. ನಾವು ಹುಟ್ಟಿ ಬೆಳೆದ ಹಾಗೆ ಏನಿರ್ತದೆ ಅದೇ ಆಲೋಚನೆಗಳಿರ್ತದೆ. ಹಾಗೆ ಪೇರೆಂಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಹೇಳಬೇಕು ಅಂದರೆ ನರ್ಚರಿಂಗ್ ಇಮೋಷ್ನಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಅಂದರೆ ವಿ ಶುಡ್ ಟೀಚ್ ದೆಮ್. ಈಗ ಈಗ ಒಂದು ಮಗುವಿಗೆ ನಾವು ಒಂದೇ ಮಗು, ಈಗ ಹೆಚ್ಚಾಗಿ ಇಲ್ಲಿ ಇರೋದು 2 ಮಕ್ಕಳು, 1 ಅಥವಾ 2 ಮಕ್ಕಳು, ಅದು ಹುಡುಗ ಇರಲಿ ಹುಡುಗಿ ಇರಲಿ. ನಾವೇನು ಮಾಡ್ತೇವೆ ಅಂದರೆ ಅವ್ರು ಕೇಳಿದ್ದನ್ನೆಲ್ಲ ಆಲ್ಮೋಸ್ಟ್ ಕೊಡಲಿಕ್ಕೆ ತುಂಬ ಪ್ರಯತ್ನ ಮಾಡ್ತೇವೆ. ಅದು ನಮ್ಮ ಕೈ ಮೀರಿದಿದ್ರೂ ನಾವು ಪ್ರಯತ್ನ ಮಾಡ್ತೇವೆ. ಪ್ಲೀಸ್ ನಮ್ಮ ಹುಡುಗಿಯರಿಗೆ ನೋ ಅನ್ನುವ ವರ್ಡನ್ನು ಕಲಿಸಿಕೊಡಬೇಕು ನಾವು.
ಇಲ್ಲ ಅನ್ನೋದನ್ನೇ ಕಲಿಯೋದಿಲ್ಲ ನಾವು ಎಷ್ಟೊಂದು ಸರ್ತಿ. ಯಾಕಂದರೆ ಈಗ ಎಕ್ಸಾಂಪಲ್ ನನ್ನ ಅಪ್ಪ ಅಮ್ಮ ಆಗಿನ ಕಾಲದಲ್ಲಿ ಏನೆಲ್ಲ ಸಾಧ್ಯತೆ ನನಗೆ ಕೊಟ್ಟಿದ್ರು. ಅತ್ತೆ ಮನೆಗೆ ಬಂದಮೇಲೆ ಎಲ್ಲದಕ್ಕೂ ಎಸ್ ಹೇಳುವ ಇರುವುದಿಲ್ಲ ಅಲ್ವಾ. ನನಗೆ ಆ ನೋ ಕೇಳುವ ಅಭ್ಯಾಸ ಇರಲಿಲ್ಲ. ಬಿಕಾಸ್ ನಾನೊಂಥರ ಸ್ಪಾಯಿಲ್ಡ್ ಕಿಡ್ಡೇ ಹೇಳ್ಬೋದು. ನನ್ನ ಅಪ್ಪ ಎಷ್ಟು ನನ್ನನ್ನು ಎನೇಬಲ್ ಮಾಡಿದ್ದಾರೆ ಅಷ್ಟು ಸ್ಪಾಯಿಲ್ ಮಾಡಿದ್ದಾರೆ. ಬಿಕಾಸ್ ನಾನು ಆ ಥರ ಇತ್ತು, ನನ್ನ ಮನೆ ಅಟ್ಮಾಸ್ಫಿಯರ್ ಹಾಗೆ ಇತ್ತು. ಹಾಗಂತ ನಾನು ಬೇರೆ ಏನು ಸ್ಪಾಯಿಲ್ಡ್ ಅಂದರೆ ಬೇರೆ ದಾರಿ ಬಿಟ್ಟು ಹೋಗಲಿಲ್ಲ, ಬಟ್ ಹಠ ಒಂಥರ. ಸೊ ನೋ ಅಂತ ಕೇಳುವುದು ನಾವು ಯಾವಾಗ ಕಲಿಸಿಕೊಡ್ತೇವೋ ಆವಾಗ ಅವರಲ್ಲಿ ನಾನು ನೋ ಅಂತಲೂ ಕಲಿಬೇಕು. ಜಗತ್ತು ಯಾವಾಗಲೂ ನಮ್ಮನ್ನು ಹೊಗಳುವುದಿಲ್ಲ. ಈಗ ನನ್ನದು ತುಂಬ ಜನಕ್ಕೆ ಇಷ್ಟ ಆಗ್ಬೋದು, ನಾನು ಮಾತಾಡಿದ್ದು ತುಂಬ ಜನಕ್ಕೆ ಇಷ್ಟ ಆಗಲಿಕ್ಕಿಲ್ಲ. ಸೊ ನೀವು ಮಾತಾಡಿದ್ದು ಸರಿ ಇರಲಿಲ್ಲ ಅಂತ ಯಾರಾದರೂ ನನಗೆ ಬಂದು ಹೇಳಿದರೆ ಐ ಆಮ್ ರೆಡಿ ಟು ಎಕ್ಸೆಪ್ಟ್ ದ್ಯಾಟ್. ಅದನ್ನು ನಾವು ಕಲಿಸಬೇಕು. ಯಾರಾದರೂ ನೀನನ್ನು ಕ್ರಿಟಿಸೈಸ್ ಮಾಡಿದರೆ ಅದನ್ನು ಎಕ್ಸೆಪ್ಟ್ ಮಾಡು, ಜಸ್ಟ್ ಗೋ ವಿತ್ ದ ಫ್ಲೋ. ಹೇಗೆ ಬರ್ತದೆ ಜೀವನವನ್ನು ಹಾಗೆ ತಗೊಂಡು ಹೋಗು ಅಂತ ಹೇಳೋದು. ನಾವು ಹೇಳ್ತಾ ಇದ್ದರೆ ಅವರಲ್ಲಿ ಅದು ಇಂಬೈಬ್ ಆಗ್ತದೆ. ಮತ್ತು ಇನ್ನೊಂದು ಹೇಳ್ತೇನೆ, ಹುಡುಗಿಯರಿರಲಿ ಯಾರೇ ಇರಲಿ, ನಮ್ಮದೊಂದು ಡ್ರೀಮ್ ಅಂತ ಇರ್ತದೆ. ಪ್ರತಿಯೊಬ್ಬರು ಮನುಷ್ಯ, ನಾನು ಹೆಣ್ಣು ಮಗಳು ಗಂಡು ಮಗ ಅಂತ ಹೇಳಿಲ್ಲ. ಈಗ ಹೆಣ್ಣು ಮಕ್ಕಳಿಗೂ ತುಂಬ ಡ್ರೀಮ್ ಇರ್ತದೆ. ನನ್ನ ಡ್ರೀಮ್ ಬೇರೆಯೇ ಇತ್ತು, ಬಟ್ ಆ ಡ್ರೀಮಿಗೆ ನಾನು ಹತ್ತಿರ ಏನು ಸಾಧ್ಯ ಇದೆ ನಾನು ಮಾಡಿಕೊಂಡಿದ್ದೇನೆ. ಅದು ನನ್ನದು. ಬಟ್ ಸ್ಟಿಲ್ ಐ ಹ್ಯಾವ್ ನಾಟ್ ಅಚೀವ್ಡ್ ಮೈ ಡ್ರೀಮ್. ನಾನು ಕೂತಾಗ ನಿಂತಾಗ ನನ್ನ ಡ್ರೀಮ್ ಇರ್ತದೆ, ಅದು ನನ್ನ ತಲೆಯಲ್ಲಿ. ಸೊ ನಾವು ಮಕ್ಕಳಿಗೆ ಅಡ್ಜಸ್ಟ್ ಆಗಿ ಅಂತ ಕಲಿಸಬೇಕೇ ಹೊರತು ಕಾಂಪ್ರಮೈಸ್ ಆಗಿ ಅಂತ ಕಲಿಸಬೇಡಿ. ಕಾಂಪ್ರಮೈಸಿಂಗ್ ಓವರ್ ಯುವರ್ ಡ್ರೀಮ್ಸ್ ಅಂತ ಕಲಿಸಬೇಡಿ. ಸ್ವಲ್ಪ ಮಟ್ಟಿಗೆ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಲೈಫಲ್ಲಿ, ಬಟ್ ಯಾವತ್ತು ಕಾಂಪ್ರಮೈಸ್ ಮಾಡಬೇಡಿ. ಕಾಂಪ್ರಮೈಸ್ ಎಲ್ಲಿ ಬೇಕು ಅಂಥ ಸಿಚುವೇಶನ್ ಇದ್ದರೆ ಮಾತ್ರ ಕಾಂಪ್ರಮೈಸ್ ಆಗಿ ಅಂತ ಕಲಿಸೋದು ನಮ್ಮ ತಂದೆ ತಾಯಿಯ ಕರ್ತವ್ಯ ಅಂತ ನನಗೆ ಅನ್ನಿಸ್ತದೆ. ಸೊ ಇಷ್ಟು ಈಗ ತಂದೆ ತಾಯಿಯ ರೋಲ್ ಹೇಳಿದೆ. ನಾವು ಗಂಡಂದಿರಿಂದ ಏನು ಬಯಸ್ತೇವೆ ಅಂತ ಇವತ್ತು ಹೋಗಿ ದಯವಿಟ್ಟು ಮನೆಯಲ್ಲಿ ಹೋಗಿ ನೀವೆಲ್ಲ ನಿಮ್ಮ ಗಂಡಂದಿರಿಂದ ನಾವು ನಿಮ್ಮಿಂದ ಇದನ್ನೇ ಬಯಸೋದು ಅಂತ ಹೇಳಿ ನಾನು ಮಾತಾಡಿದ್ದಕ್ಕೂ ಇಲ್ಲಿ ಎಂತ ಹೇಳ್ತಾರೆ, ಅವರು ನಮಗೆ ಒಂದು ಚೂರು ಪ್ರೀತಿ ತೋರಿಸಲಿ, ನಮಗೆ ಸ್ವಲ್ಪ ಟೈಮ್ ಕೊಡಲಿ. ಆಯಿತು, ಅವ್ರು ಬ್ಯುಸಿ ಇರ್ತಾರೆ, ಅವ್ರಿಗಿಂತನೂ ಡಬಲ್ ಬ್ಯುಸಿ ನಾವಿರ್ತೇವಪ್ಪ. ಆದರೂ ನಾವು ಒಂದು ಸಂಜೆ 6:30 7 ಎಷ್ಟು ಜನ ಕಾಯೋದಿಲ್ಲ ನಿಮ್ಮ ಗಂಡಂದ್ರನ್ನು? ಕೈ ಎತ್ತಿ ನೋಡುವ. ನಾನು 8 ಗಂಟೆ ಆಗೋ ಕಾಯ್ತೇನೆ, ನನ್ನ ಗಂಡ ಬರೋ ಟೈಮ್ 8 ಗಂಟೆ. ಕಾಯ್ತಿರಲ್ವಾ? ಕಾಯೋದಿಲ್ವಾ? ಆಯ್ತು, ಎಷ್ಟೊತ್ತಿಗಾದರೂ ಕಾಯ್ತಿರಲ್ವಾ? ಓಕೆ, ನಾವು ಜಸ್ಟ್ ಅವ್ರ ಹತ್ರ ನಮ್ಮ ಮೇಲೆ ಒಂದು ನಂಬಿಕೆ ಇರಲಿ, ನಮಗೆ ಒಂದು ಪ್ರೀತಿ ತೋರಿಸಲಿ, ಆಮೇಲೆ ನಮ್ಮೊಟ್ಟಿಗೆ ಒಂದು 4 ಮಾತಾಡಲಿ. ಇಡೀ ಜಗತ್ತಿನೊಟ್ಟಿಗೆ ಮಾತಾಡಲಿಕ್ಕೆ ಟೈಮ್ ಇರ್ತದೆ, ಮನೆಗೆ ಬಂದಮೇಲೆ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ ಅಥವಾ ಟಾಪಿಕ್ ಇರೋದಿಲ್ವ ನನಗೆ ಗೊತ್ತಿಲ್ಲ. ಸೊ ಇದನ್ನು ನಾವು ಮತ್ತು ನಮ್ಮ ಒಂದು ಫ್ಯಾಮಿಲಿ ಟೈಮ್ ಕೊಡಲಿ ಅಂತ ಹೇಳಿ ನಾನು ಬಯಸ್ತೇನೆ. ಓಕೆ, ವಿಮೆನ್ ಹೆಲ್ತ್ ಟಿಪ್ಸ್. ನಾನು ಫಸ್ಟ್ ಹೇಳೋದು, ಗಿವ್ ಯುವರ್ ಮೀ ಟೈಮ್. ನಿಮಗೆ ನೀವು ಟೈಮ್ ಕೊಡಿ. ನಿಮಗೆ ನೀವು ಒಂದು ದಿವಸದಲ್ಲಿ ಅರ್ಧ ಗಂಟೆ ಕೊಡಿ. ಆ ಅರ್ಧ ಗಂಟೆ ನಿಮ್ಮ ಟೈಮ್. ಅದಕ್ಕೆ ಗಂಡ ಹೆಂಡತಿ ಮಕ್ಕಳು, ಗಂಡ, ತಂದೆ ತಾಯಿ, ಅಣ್ಣ ತಮ್ಮ, ನಿಮ್ಮ ಅತ್ತೆ ಮಾವ ಯಾರೂ ಇಲ್ಲ. ಅದಕ್ಕೆ ಆ ಅರ್ಧ ಗಂಟೆ ನೀವು ನಿಮಗಾಗಿ ಮೀಸಲಾಗಿ ಇಡಿ. ಮತ್ತು ಹೆಲ್ದಿ ಫುಡ್ ಅಂದರೆ ಮನೆಯಲ್ಲಿ ಏನು ಮಾಡ್ತೀರಿ, ಶುಚಿಯಾದ ಆಹಾರ. ನೀವು ಪಾರ್ಟ್ ಟೈಮ್ ಪ್ರಕಾರ ತಿಂಡಿ ಊಟ, ನೀವು ಆರೋಗ್ಯವಂತಿದ್ದರೆ ಮನೆಯವರು ಆರೋಗ್ಯವಂತರಾಗಿರ್ತಾರೆ. ಹಾಗೆಯೇ ಯಾವುದಾದ್ರೂ ಒಂದು ಟೈಪ್ ಆಫ್ ಎಕ್ಸಸೈಸ್, ಐದರ್ ಪ್ರಾಣಾಯಾಮ, ಮೆಡಿಟೇಷನ್, ಯೋಗ, ಎಕ್ಸಸೈಸ್, ಅದನ್ನು ಮಾಡಿ. ಅದರಿಂದ ಆ್ಯಕ್ಚುಲಿ ಜನರಲ್ ಆಗಿ ಹೇಳಬೇಕಾದ್ರೆ ಹ್ಯಾಪಿ ಹಾರ್ಮೋನ್ಸ್ ಜನ್ರೇಟ್ ಆಗ್ತದೆ ಅಂತ ಹೇಳ್ತಾರೆ. ದ್ಯಾಟ್ ಈಸ್ ಟ್ರೂ. ನಾನು 2 ದಿವಸ ಎಕ್ಸಸೈಸ್ ಮಾಡದೇ ಇದ್ದರೆ ನನ್ನ ಮನಸ್ಸಿಗೆ ಕಿರಿಕಿರಿ ಇರ್ತದೆ. ದ್ಯಾಟ್ ಈಸ್ ಜಸ್ಟ್ ಫಾರ್ ಯುವರ್ ಪೀಸ್ ಆಫ್ ಮೈಂಡ್. ಆಮೇಲೆ ಯಾವಾಗಲೂ ಸಕಾರಾತ್ಮಕ ಯೋಚನೆಗಳನ್ನು ಬೆಳೆಸ್ಕೊಳ್ಳಿ. ನಾವು ಸಕಾರಾತ್ಮಕ ಇದ್ದರೆ ನಮ್ಮ ಇಡೀ ಕುಟುಂಬವನ್ನು ನಾವು ಸಕಾರಾತ್ಮಕ ಇರಲಿಕ್ಕೆ ಸಾಧ್ಯ ಆಗ್ತದೆ. ಪಾಸಿಟಿವ್ ಥಿಂಕಿಂಗ್. ಮತ್ತು ಯಾವಾಗಲೂ ತುಂಬ ದೊಡ್ಡ ಕನಸು ಕಾಣಿ. ಮಕ್ಕಳನ್ನು ದೊಡ್ಡ ಕನಸು ಕಾಣಲಿಕ್ಕೆ ಪ್ರೋತ್ಸಾಹಿಸಿ. ಅವರ ಕನಸು ಅವರಿಗೆ, ಯಾಕಂದರೆ ನಮ್ಮ ಇಡೀ ಪಾಸ್ಟಲ್ಲಿಯೇ ಇದೆ. ತಾಯಿ ಅಥವಾ ತಂದೆ ಮನೆಯಲ್ಲಿ ಯಾರು ಪ್ರೋತ್ಸಾಹ ಇರ್ತದೆ, ಯಾರು ಕಂಟಿನ್ಯೂಸ್ ನೀನಿದು ಮಾಡಬೇಕು ಅಂತ ಹೇಳಿ. ಈಗ ಎತ್ತರಕ್ಕೆ ಬೆಳಿಬೇಕು. ನಾನು ಯಾವಾಗಲೂ ನನ್ನ ಮಕ್ಕಳಿಗೆ ಹೇಳಲಿಕ್ಕುಂಟು, ನೀವು ಗಡೈಕಲ್ ನಿಮ್ಮ ತಲೆ ಮೇಲೆ ಇದ್ದಾಗ ಯಾಕೆ ಯೋಚನೆ ಮಾಡ್ತೀರಿ? ಆ ಗಡೈಕಲ್ ಪೀಕನ್ನು ನಾನು ರೀಚ್ ಆಗ್ತೀನಿ ಅಂತ ಯೋಚನೆ ಮಾಡಿಯಲ್ಲ. ಆಯಿತಾ? ನಮ್ಮ ಊರಲ್ಲಿ ಹೈಯೆಸ್ಟ್ ಪೀಕ್ ಗಡೈಕಲ್, ಎಲ್ಲಿ ನಿಂತರೂ ಕಾಡಿಸೋದು. ಸೊ ಗಡೈಕಲ್ಲಿನ ಪೀಕ್ ರೀಚ್ ಆಗ್ತೇನೆ ನೀವು ಅದನ್ನು ತಲೆ ಮೇಲೆ ಇಟ್ಕೊಂಡಾಗ ಯಾಕೆ ಮಾಡ್ತೀರಿ? ಆ ರೀತಿ ನಾವು ಯಾವಾಗಲೂ ನೀವು ಒಂದು ಪೀಕಲ್ಲಿರಿ. ಲೆಟ್ಸ್ ಹೋಪ್ ದ್ಯಾಟ್ ವಿಲ್ ರೀಚ್ ಸನ್, ಅಟ್ಲೀಸ್ಟ್ ವಿಲ್ ರೀಚ್ ದ ಮೂನ್. ನಾನು ಹೇಳಿದ್ದಲ್ಲಿ ಏನಾದರೂ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳ್ತೇನೆ. ನಾನು ನಿಮ್ಮೆಲ್ಲರಿಗೆ ಹೇಳಿದ್ದಕ್ಕಿಂತ
ಒಂದು 8:15 ನಿಮಿಷ ಜಾಸ್ತಿ ತಗೊಂಡಿದ್ದೇನೆ. ಸಾರಿ, ನನ್ನ ಟೈಮ್ ಇದ್ದದ್ದು 15 ನಿಮಿಷ, ನನಗೆ ಇಟ್ಕೊಂಡದ್ದು 3:30 ನಿಮಿಷ ಜಾಸ್ತಿ ಆಗಿದೆ. ತಪ್ಪಾಗಿದ್ದಲ್ಲಿ ಕ್ಷಮಿಸಿ. ನನಗೆ ಇವತ್ತು ಬಂದು ನಿಮ್ಮೆಲ್ಲರೊಟ್ಟಿಗೆ ಬೆರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸವಿತಾ ಜಯದೇವ್ ಅವರು ಮತ್ತು ಎಲ್ಲ ಸಂಘಟನೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರುಗಳಿಗೆ ಮತ್ತು ಇಲ್ಲಿರುವ ಎಲ್ಲರಿಗೂ ಮನಪರವಾಗಿ ವಂದಿಸುತ್ತಾ ಇನ್ನೊಮ್ಮೆ ಹ್ಯಾಪಿ ವಿಮೆನ್ಸ್ ಡೇ ಟು ಎವ್ರಿವನ್. ಥ್ಯಾಂಕ್ ಯು. ಇವತ್ತು ನನಗೆ ಬಹಳ ಖುಷಿಯಾಯಿತು. ಏನಂದರೆ ವಾಹನ ಜಾಥಾ ನಡೀತು ಅಂತ ಹೇಳಿದರು. ಬಟ್ ವಾಹನ ಜಾಥಾ ನಮ್ಮದೊಂದು ಕನಸಾಗಿತ್ತು. ಕಳೆದ ವರ್ಷ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಒಕ್ಕೂಟದಿಂದ ಪ್ರಪ್ರಥಮವಾಗಿ ವಾಹನ ಜಾಥಾವನ್ನು ಮಾಡಿದೆವು. ಎಲ್ಲ ಥರದ ವಾಹನಗಳು ನಾವು ಮಾಡಿದೆವು. ಅಂದರೆ ಸೈಕಲಿಂದ ಹಿಡಿದು ಕಾರು, ಸ್ಕೂಟ್ರು, ಬೈಕ್, ಲಾರಿ, ಬಸ್, ಎಲ್ಲ 4 ವೀಲರ್ ಏನೆಲ್ಲ ಉಂಟು, ಕುದುರೆಯಿಂದ ಹಿಡಿದು ಎಲ್ಲವನ್ನು ನಾವು ರೋಡಿಗೆ ತಂದೆವು. ಅದೇ ಜಾಥಾವನ್ನು ಮೊನ್ನೆ ಮಾರ್ಚ್ 8ನೇ ತಾರೀಕಿಗೆ ಪುನಃ ಒಮ್ಮೆ ನಾವು ಮಂಗಳೂರಿನಲ್ಲಿ ಆಯೋಜಿಸಿದೆವು. ಅದು ಸ್ವಲ್ಪ ದಕ್ಷಿಣ ಕನ್ನಡವನ್ನು ಬಿಟ್ಟು ತಾಲೂಕುಗಳಿಗೆಲ್ಲ ಪ್ರಸರಿಸ್ತಾ ಇದೆ ಅಂತ ಆಗುವಾಗ ನಮಗೆ ಒಂದು ಬಹಳ ಧನ್ಯತಾವಾದ ಭಾವನೆ ಬರ್ತದೆ. ಅಂದರೆ ಇದರಲ್ಲೂ ತಾಲೂಕಿನವರು ಅಂತ ಒಂದು ಇದನ್ನು ಮಾಡ್ತಾ ಇದ್ದಾರೆ, ಮಾಡಬೇಕು. ಯಾಕಾಗಿ ಮಹಿಳಾ ಜಾಥಾವನ್ನು ನಾವು ಮಾಡಬೇಕು ಅಂತ ಹೇಳಿದರೆ, ಇಲ್ಲೊಂದು ಸನ್ಮಾನಗೊಂಡ ಅಕ್ಕ ಹೇಳಿದರು. ಬಟ್ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಒಂದು ವೆಹಿಕಲನ್ನು ನೀವು ಬಿಡ್ತಾ ಹೋಗುವಾಗ ಒಂದು ಬಸ್ ಬಿಡದಿರ್ಬೋದು. ನಮ್ಮಲ್ಲಿ ಒಬ್ಬರು ರಾಧಿಕಾ ಅಂತೇಳಿದ್ದಾರೆ, ಅವರು ಆಂಬುಲೆನ್ಸ್ ಡ್ರೈವರ್. ಅವರ ಗಂಡ ತೀರಿ ಹೋದಾಗ ಅವರ ಗಂಡ ಚಲಾಯಿಸ್ತಿದ್ದಂಥ ಒಂದು ಆಂಬುಲೆನ್ಸ್, ಆ ಒಂದು ಆಂಬುಲೆನ್ಸನ್ನು ಗಂಡ ಅವರಿಗೆ ಡ್ರೈವಿಂಗ್ನ ಬಗ್ಗೆ ಹೇಳಿಕೊಟ್ಟದ್ರಿಂದಾಗಿ ಅದನ್ನೇ ವೃತ್ತಿಯನ್ನಾಗಿ ಹಿಡ್ಕೊಂಡ ಆ ಮಹಿಳೆ ಇವತ್ತು 8 ಆಂಬುಲೆನ್ಸಿನ ಮಾಲಕಿಯಾಗಿದ್ದಾರೆ. ಇದು ಮಹಿಳಾ ಸಾಧನೆ. ಇಂಥ ಸಾಧನೆಯನ್ನು ಸಮಾಜಕ್ಕೆ ಕೊಡಬೇಕು ಅಂತೇಳಿ ಇನ್ನೊಬ್ಬರು ನಮ್ಮಲ್ಲಿ ಬಸ್ ಚಾಲನೆ ಮಾಡಿದಂಥ ಒಬ್ಬಳು ಸುಕನ್ಯಾ ಅಂತ ಇದ್ದಾರೆ. ಅವರು ಹಾಗೆ ಎಲ್ಲ ವೆಹಿಕಲ್ ಬಸ್ ಬಿಡಿ ನಿಮ್ಮ JCP ಕೊಟ್ಟರು ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಮಹಿಳೆ. ಅವರು ಟ್ಯಾಕ್ಸಿಯನ್ನು ಇಟ್ಕೊಂಡು ಟ್ಯಾಕ್ಸಿ ಬುಕ್ ಮಾಡ್ತಾರೆ. ಆದರೆ ಆ ಟ್ಯಾಕ್ಸಿ ಅವರಿಗೆ ಜೀವನವನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತಾ? ಟ್ಯಾಕ್ಸಿಯೆಲ್ಲ ಕೇಳಲಿಕ್ಕೆ ಗಂಡಸರು ಬರ್ತಾರೆ, ಹೆಂಗಸರು ಬರ್ತಾರೆ. ಗಂಡಸರೇ ಹೆಚ್ಚಾಗಿ ಫ್ಯಾಮಿಲಿ ಬಂದರೆ ಓಕೆ, ಬಟ್ ಅವರೊಟ್ಟಿಗೆ ಬುಕ್ಕಿಂಗ್ ಮಾಡ್ತಾ ಹೋದಾಗ ಅವರ ಟೈಮಿಗೆ ಹೋಗಿ ಅವ್ರು ರಾತ್ರಿ ಎಲ್ಲೆಲ್ಲ ಉಡ್ಕೊಂಡ್ರೆ ಈ ಅಮ್ಮನಿಗೆ ಇಟ್ಕೊಳ್ಳಿಕ್ಕಾಗೋದು. ಅದೇ ವೃತ್ತಿಯನ್ನು ಅವ್ರಿಗೆ ಮಾಡ್ಕೊಂಡು ನೋಡಿ, ಮಹಿಳೆ ಅನ್ನುವುದಕ್ಕೆ ಗಂಡಸರಿಗೂ ಹೆಂಗಸರಿಗೂ ಎಲ್ಲ ವೃತ್ತಿಯನ್ನು ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಹಾಗಾಗಿ ಅವರು ಏನು ಹೇಳ್ತಾರೆ ಅಂದರೆ, ನನಗೆ ಯಾರಾದರೂ ಪರಿಚಯದವರಿದ್ದರೆ ಮಾತ್ರ ನಾನು ಹೋಗ್ತೇನೆ, ಇಲ್ಲ ಅಂದರೆ ಸ್ವಲ್ಪ ಡ್ರೈವಿಂಗ ಏನಾದರೂ ಕಲಿಸ್ಕೊಂಡಿರ್ತೇನೆ ಅಂತೇಳಿ. ಅಂದರೆ ವೃತ್ತಿಯನ್ನು ಪುರುಷರ ಹಾಗೆ ಎಲ್ಲದನ್ನು ಮಹಿಳೆ ಮಾಡಿಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಆದರೂ ಪರವಾಗಿಲ್ಲ, ನಾನು ಅದನ್ನು ಮಾಡಬಲ್ಲೆ ಅಂತ ಧೈರ್ಯದಲ್ಲಿ ಎದ್ದು ನಿಲ್ತಾರೆ ನೋಡಿ, ಅವರಿಗೆ ನಾವು ಸಮಾಜದಲ್ಲಿ ಒಂದು ಸ್ಥಾನವನ್ನು ದೊರಕಿಸ್ಕೊಳ್ಬೇಕು. ಇದನ್ನು ನೀವು ಉದ್ಯೋಗವನ್ನಾಗಿ ಮಾಡ್ಕೊಳ್ಬೋದು ಅನ್ನುವಂಥ ಸಮಾಜಕ್ಕೆ ತೋರಿಸುವಂಥ ಚಿಂತನೆಯಿಂದ ನಾವು 2 ವರ್ಷಗಳ ಕಾಲ ಜಾಥಾವನ್ನು ಮಾಡಿ ಬಹಳ ಅದರಲ್ಲಿ ನಾವು ಒಂದು ಸಫಲತೆಯನ್ನು ಕಂಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಅಂಥ ಜಾಥಾವನ್ನು ಎಲ್ಲಿ ಆಯೋಜನೆ ಮಾಡಿದಂಥ ಅಧ್ಯಕ್ಷರುಗಳಿಗೆ ಹಾಗೂ ಎಲ್ಲ ಸಂಘಟಕರನ್ನು ನಾನು ಬಹಳವಾಗಿ ಅಭಿನಂದಿಸ್ತಾ ಇದ್ದೇನೆ. ಮಹಿಳೆ ಅಂದರೆ ಮಹಿ ಅಂದರೆ ಭೂಮಿ, ಇಳೆ ಅಂದರೆ ಭೂಮಿ. ಮಹಿಳೆ ಅಂದರೆ ಅವಳು ಸಹನಶೀಲಳು, ಪ್ರೀತಿ, ವಿಶ್ವಾಸ, ಅಂತಃಕರಣೆ ಎಲ್ಲವನ್ನ ಮೈಗೂಡಿಸಿದರೆ ಮಾತ್ರ ಆಕೆ ಪರಿಪೂರ್ಣವಾದ ಮಹಿಳೆ ಆಗ್ತಾಳೆ. ಯಾಕಂದರೆ ಅಕ್ಕ ಹೇಳಿದ ಹಾಗೆ ನಮ್ಮಗಳೆಲ್ಲವ ಕೆಲಸಗಳನ್ನು ಮಾಡಿಕೊಂಡು ನಾವು ಇಲ್ಲಿ ಒಂದು ಈ ಸಂಘಟನೆಯಲ್ಲಿ ಇರುವವರು ಇರ್ತಾರಲ್ಲ, ಅವರು ನಿಜವಾದಂಥ ಮಹಿಳೆಯರು. ಯಾಕಂದರೆ ಸಮಾಜಕ್ಕೆ ತನ್ನಿಂದ ಏನಾದರೂ ಒಂದು ಕೊಡುಗೆಯನ್ನು ಕೊಡ್ಬೋದು ಅನ್ನುವ ನಿಟ್ಟಿನಲ್ಲಿ ಈ ಸಂಘಟನೆಗೆ ಸೇರಿಕೊಳ್ತಾರೆ. ಹಲವಾರು ಸಂಘಟನೆಗಳು ಇಲ್ಲಿ ಒಂದು ಸೇರಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇದು ಬಹಳ ಒಳ್ಳೆಯ ವಿಷಯ. ಸಂಘಟನೆಯನ್ನು ನಾವು ಇನ್ನಷ್ಟು ಭದ್ರಗೊಳಿಸಬೇಕು. ಯಾಕಂದರೆ ಇವಾಗ ನಮ್ಮ ಮಂಗಳೂರಲ್ಲಿ ಕಾರ್ಪೊರೇಷನ್ನಲ್ಲಿ 50% ಲೇಡೀಸ್, ಅಂದರೆ 50% ಕಾರ್ಪೊರೇಟರ್ ಲೇಡೀಸ್ ಇದ್ದಾರೆ. ಇನ್ನು ಮುಂದಕ್ಕೆ ರಾಜಕೀಯದಲ್ಲಿ ಈಗ 30% ಇದಾಗ್ತಾ ಇದ್ರು, ಬಂದರೆ ಇಲ್ಲ. ಆದರೆ ಮಹಿಳೆಯರನ್ನು ಸ್ಥಾನಮಾನ ಬಹಳ ಮುಂದಕ್ಕೆ ಹೋಗ್ತದೆ. ಆ ಮಹಿಳೆಯರನ್ನು ಪ್ರೇರೇಪಿಸುವುದು, ಪ್ರೋತ್ಸಾಹಿಸುವ ಕೆಲಸವನ್ನು ಯಾವುದೇ ಸ್ವಸಹಾಯ ಸಂಘಗಳು ಮಾಡ್ತಾ ಇಲ್ಲ. ಅದನ್ನು ಮಾಡಬೇಕಾದಂಥ ಕೆಲಸಗಳು ಈ ಮಹಿಳಾ ಸಂಘಟನೆಗಳು. ಪ್ರತಿಯೊಂದು ಊರಿನಲ್ಲೂ ನೀವು ಮಹಿಳಾ ಸಂಘಟನೆಯನ್ನು ಗಟ್ಟಿಯಾಗಿ ಕಟ್ಟಿ. ಮತ್ತು ನಾನು ಫಸ್ಟ್ ಅಧ್ಯಕ್ಷರಾದಾಗ ನನ್ನ ಒಂದು ಕನಸು ಏನಿತ್ತು ಅಂದರೆ, ಪ್ರತಿ ಊರಿನಲ್ಲೂ ಮಹಿಳಾ ಸಂಘಟನೆಗಳನ್ನು
ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ನನಗೆ ಬಹಳವಾದ ಒಂದು ಕನಸಿತ್ತು. ಹಾಗೆ ನಾವು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ತಾಲೂಕುಗಳಿತ್ತು, ಈಗ 9 ತಾಲೂಕುಗಳಾಗಿದೆ. 9 ತಾಲೂಕಿನಲ್ಲಿ 7 ತಾಲೂಕುಗಳನ್ನು ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿಸಿದ್ದೇವೆ. ಇನ್ನು 2 ತಾಲೂಕುಗಳು ಮಾತ್ರ ಬಾಕಿ ಇದ್ದಾವೆ. ಯಾಕೆ ಅಂತೇಳಿದರೆ ಪ್ರತಿಯೊಂದು ಊರಿನಲ್ಲೂ ಹಿಂದಕ್ಕೆ ನೀವು ಒಮ್ಮೆ ಅವಲೋಕ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ. ಯಾಕಂದರೆ ನಮ್ಮ ಲೋಕೇಶ್ವರಿ ಅಕ್ಕ ಆವತ್ತಿಂದಲೇ ರಾಜಕೀಯದಲ್ಲಿದ್ದರು. ಅವರೂ ಒಂದು ಸಂಘಟನೆಯಿಂದಲೇ ಮೇಲೆ ಬಂದವರು. ಮಹಿಳಾ ಮಂಡಲ ಅಂತ ಒಂದು ಸಂಘಟನೆ ಪ್ರತಿಯೊಂದು ಊರಲ್ಲಿ ಇರಬೇಕು. ಅಲ್ಲಿ ನಿಮಗೆ ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲೂ ಎಲ್ಲದರಲ್ಲೂ ಒಂದು ಸಂಘಟನೆಯಲ್ಲಿ ಮಹಿಳೆ ಮುಂದೆ ಬರಬೇಕು ಅಂತಾದರೆ ಖಂಡಿತವಾಗಿಯೂ ಅದು ಅಡಿಪಾಯ ಆ ಸಂಘಟನೆ ಆಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತಾಡಲಿಕ್ಕೆ ತುಂಬ ಜನ ಇನ್ನೂ ಇದ್ದಿರಬೇಕು. ಈಗಾಗಲೇ ನಾನು ಅಲ್ಲಿ ಕೂತ್ಕೊಂಡು ನೋಡುವಾಗ ಕೆಲವರೆಲ್ಲ ಗಂಟೆ ನೋಡ್ತಾ ಇದ್ದರು. ಹಾಗಾಗಿ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇಂಥ ಒಂದು ಕಾರ್ಯಕ್ರಮಗಳು ಮಹಿಳಾ ದಿನಾಚರಣೆ ಯಾವತ್ತೂ ನಡಿಬೇಕು. ಯಾಕಂದರೆ 1911ರಲ್ಲಿ ಸಮಾನತೆಗೋಸ್ಕರ, ವೇತನ ಸಮಾನತೆಗೋಸ್ಕರ ಇಂಥ ಒಂದು ವಿಶ್ವ ಮಹಿಳಾ ದಿನಾಚರಣೆ ಆಚರಣೆಗೆ ಬಂತು. ಆ ಮಹಿಳಾ ದಿನಾಚರಣೆ ನಾನು ಪ್ರತಿ ವರ್ಷ ನಡೆಸ್ತಾ ಇದ್ದಾರೆ. ಆದರೆ ಪ್ರತಿದಿನ ನಾವು ನಡೆಸಬೇಕು. ಪ್ರತಿದಿನ ನಮಗೆ ನಡೆಸಲಿಕ್ಕೆ ಆಗೋದಿಲ್ಲ. ಪ್ರತಿ ತಿಂಗಳಿಗೊಂದು ಸಲ ಆದರೂ ಎಲ್ಲ ಸಂಘಟನೆಗಳನ್ನು ಸೇರಿಕೊಂಡು ನಾವು ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಹೋಗಬೇಕು. ಬರೀ ಸ್ಟೇಜ್ ಪ್ರೋಗ್ರಾಮ್ಗಳನ್ನು ಮಾಡಿದರೆ ಅದರಿಂದ ಏನು ಅಷ್ಟೊಂದು ಇದು ಬರೋದಿಲ್ಲ. ಸ್ವಲ್ಪ ನಾವು ಬೇರೆ ಬೇರೆ ಕಡೆಗಳಲ್ಲೇ ಹೋಗಿ ಹಳ್ಳಿಗಳಿಗೆ ಹೋಗ್ಬೋದು. ಅಲ್ಲಿ ಹೋಗಿ ನಾವು ಅವರ ಏನಾದರೂ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳಿರ್ಬೋದು ಅಥವಾ ಆರೋಗ್ಯ ಶಿಬಿರಗಳಿರ್ಬೋದು, ಏನನ್ನಾದರೂ ಮಾಡ್ತಾ ಬಂದರೆ ಆ ಸಂಘಟನೆಯ ಜೊತೆ ನಾವುಗಳು ಬೆರೆತುಕೊಳ್ಳುವಂತಾಗ್ತದೆ. ನಮಗೆ ಎಷ್ಟೋ ವಿಷಯಗಳು ಕಲೀಲಿಕ್ಕೆ ಸಿಗ್ತದೆ. ಅನುಭವ ನಮ್ಮನ್ನು ಮತ್ತು ಎತ್ತರಕ್ಕೆ ಏರಿಸ್ತಾ ಇದೆ. ಹಾಗೆ ಇಂಥ ಸಂಘಟನೆಗಳು ಇನ್ನಷ್ಟು ನಡೆಯಲಿ. ಅದಕ್ಕಾಗಿ ನಮ್ಮಗಳೆಲ್ಲವೂ ನಮ್ಮದಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಒಕ್ಕೂಟ ಸದಾ ನಿಮ್ಮ ಬೆನ್ನೆಲುಬಾಗಿ ಖಂಡಿತವಾಗಿ ಇರುತ್ತದೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸತ್ಯವಾಗಿ ಹೇಳುವುದಾದರೆ ನನಗೆ ಈ ಕಾರ್ಯಕ್ರಮದಲ್ಲಿ ಕೂತುಕೊಳ್ಳಲಿಕ್ಕೆ ಬಹಳ ಸಂತೋಷ ಆಯಿತು. ಒಂದು ಕಡೆ ನಮ್ಮ ಅಕ್ಕಂದರು ಮಾತೆಯರ ಮಧ್ಯೆ ಇದ್ದಂತಹ ಸಂತೋಷ ಖಂಡಿತವಾಗಿ ನನಗೆ ಬಹಳ ಖುಷಿಯಾಯಿತು. ನಮಗೆ ಇಲ್ಲಾಂದರೆ ನಾವು ಕೂಡ, ನಾನು ಮತ್ತು ನಮ್ಮ ನವೀನರು ಕಾರ್ಯದರ್ಶಿ ಅವರು ಹೇಳ್ತಾಯಿದ್ದೆ, ನಾವು ಆ್ಯಕ್ಚುಲಿ ಜಡ್ಜ್ ಸಾಹೇಬ್ರೊಟ್ಟಿಗೆ ಬಂದಿದ್ವಿ, ಅವರೊಟ್ಟಿಗೆ ಹೋಗೋದು ಅಂತ ಬಂದಿದ್ವಿ ಆ್ಯಕ್ಚುಲಿ. ಬಟ್ ನಮಗೆ ಕೂತ್ಕೊಳ್ಬೇಕು ಅಂತ ಮನಸ್ಸಾಯಿತು, ನಿಮ್ಮ ಮಾತುಗಳನ್ನು ಕೇಳಬೇಕು ಅನ್ನುವಂಥ ಮನಸ್ಸಾಯಿತು. ಖಂಡಿತವಾಗಿ ಕೂತದ್ದಕ್ಕೆ ಸಾರ್ಥಕ ಆಯಿತು. ಯಾಕಂದರೆ ಡಾಕ್ಟ್ರ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಮಾತಾಡುವ ಮಾತುಗಳಲ್ಲಿ ಅದು ಹೃದಯ ಅಂತರಾಳದ ಮಾತುಗಳನ್ನು ಆಡಿದ್ದಾರೆ. ಯಾಕಂದರೆ ನಾವು ಪುರುಷರಾಗಿ ನಾವು ಭಾಷಣ ಮಾಡುವಾಗ ಅದರಲ್ಲಿ ಒಂದಿಷ್ಟು ಮಸಾಲ ಸೇರಿಸಿ ಮಾತಾಡುವಂಥ ಕ್ರಮ ಜಾಸ್ತಿ ಇರುವಂಥದ್ದು, ನಗಾಡಿಸುವಂಥದ್ದು, ಬೇರೆ ಬೇರೆ. ಯಾಕಂದರೆ ಅದು ರಸಭರಿತ ಆಗಿರಬೇಕು ಅಥವಾ ಸ್ವಲ್ಪ ಕೇಳುವಾಗೆ ಇಷ್ಟ ಆಗಬೇಕು, ಕೇಳಲಿಕ್ಕೆ ಇದಾಗಬೇಕು. ಆದರೆ ಇಲ್ಲಿ ನಾನು ಕೇಳಿದಂಥ ಎಲ್ಲ ಮಾತುಗಳಲ್ಲಿ ಅದರಲ್ಲಿ ಭಾವನೆ ಇತ್ತು, ಒಂದು ಜೀವನದ ನಿಜವಾದ ಜೀವನ ಕ್ರಮದ ಒಂದು ಬೋಧನೆ ಇತ್ತು. ಅದೇ ಎಲ್ಲ ಮನದ ಮಾತು ಬರ್ತಾಯಿತ್ತು. ಅದಕ್ಕಾಗಿ ಅದನ್ನು ಕೇಳಲಿಕ್ಕೆ ಮತ್ತಷ್ಟು ಕೇಳಬೇಕು ಅಂತ ಆಗ್ತದೆ. ಮಹಿಳೆಯರ ಬಗ್ಗೆ, ಯಾಕಂದರೆ ಈಗ ನಾವು ಎಲ್ಲೂ ಕೂಡ ಮಹಿಳೆಯರ ಬಗ್ಗೆ ಅಂದರೆ ಹೆಚ್ಚು ತಾರತಮ್ಯ ಇಲ್ಲ. ಮಹಿಳೆಯರು ಪುರುಷರಿಗಿಂತ ಒಂದು ಕೈ ಮೇಲಾಗಿ ನಾವು ಸಮಾಜದಲ್ಲಿ ಇದ್ದೇವೆ. ಆದರೂ ಕೂಡ ಕೆಲವು ಸಲ ಮಹಿಳೆಯರ ಬಗ್ಗೆ ತಾತ್ಸಾರ ಭಾವನೆಗಳು ಸಮಾಜದಲ್ಲಿ ಇದ್ದೇ ಇರ್ತದೆ. ನಾವೆಲ್ಲ ಒಂದು ತಿಳ್ಕೊಳ್ಬೇಕು. ಯಾಕಂದರೆ ನಾನು ಇವತ್ತು ಇಲ್ಲೊಬ್ಬ ಬೆಳ್ತಂಗಡಿ ತಾಲೂಕಲ್ಲಿ ವಕೀಲರಾಗಿ ಹೆಸರು ಮಾಡಬೇಕಿದ್ರೆ ಅಥವಾ ಒಂದು ವಕೀಲರ ಸಂಘದ ಅಧ್ಯಕ್ಷರಾಗಿರಬೇಕಿದ್ರೆ ನನಗೆ ಜೀವನ ಕೊಟ್ಟದ್ದು, ನಾನು ಅತ್ಯಂತ ಹೆಚ್ಚಾಗಿ ಅದನ್ನು ನೆನೆಸುವುದು ನನ್ನ ತಾಯಿಯಲ್ಲಿ. ಯಾಕಂತೇಳಿದರೆ ನಾನು ಸತ್ಯವಾಗಿ ಹೇಳಬೇಕಿದ್ರೆ ಅತ್ಯಂತ ಬಡತನದ ಒಂದು ಮನೆಯಲ್ಲಿ ಕುಟುಂಬದಲ್ಲಿ ಹುಟ್ಟಿದವು. ನಾನು ಸರಿಯಾಗಿ ಊಟಕ್ಕೆ ಇಲ್ಲದಂತಹ ದಿನಗಳು ಕೂಡ ಇದ್ದು. ಆದರೆ ನನ್ನ ತಾಯಿ, ನಾವು 7 ಜನ ಮಕ್ಕಳು, 5 ಜನ ಮಕ್ಕಳು, 5 ಜನ ಮಕ್ಕಳಲ್ಲಿ 3 ಜನ ಗಂಡು ಮಕ್ಕಳಲ್ಲಿ ನಾನು ಎಲ್ಲರಿಗಿಂತ ಕಿರಿಯವ. ನನ್ನ ತಾಯಿ ಎಷ್ಟು ಕಷ್ಟಪಡ್ತಾಯಿದ್ರು ಅಂತೇಳಿದರೆ, ದಿನ ಕೆಲಸ ಮಾಡಿ ಕೆಲಸಕ್ಕೆ ಹೋಗಿಕೊಂಡು ಏನೇನು ಸಾಧನೆ, ಮಕ್ಕಳನ್ನು ಓದಿಸಬೇಕು ಅನ್ನೋ ನನ್ನ ದೊಡ್ಡ ಅಣ್ಣನಿಗೆ ಕೂಡ, ಯಾಕಂದರೆ ತಂದೆ ತಾಯಿ ಇಬ್ಬರು ಕೂಡ ಶಾಲೆಗೆ ಹೋದವರಲ್ಲ, ಆದರೆ ಎಲ್ಲ ಮಕ್ಕಳು ಓದಬೇಕು ಅನ್ನುವಂತಹ ಒಂದು ದೊಡ್ಡ ಅವರ ಛಲ ಇತ್ತು.
ದೊಡ್ಡ ಅಣ್ಣನಿಗೆ ಒಂದು 5ನೇ ತರಗತಿವರೆಗೆ ಓದಿಸಿದರು. ಆನಂತರ ದೊಡ್ಡ ಅಕ್ಕನನ್ನು 7ನೇ ತರಗತಿವರೆಗೆ ಓದಿಸಿದರು. ಆನಂತರ ಅಣ್ಣನನ್ನು ಸೆಕೆಂಡ್ PUC ತನಕ ಓದಿಸಿದರು. ನಂತರ ಅಕ್ಕಳನ್ನು ಕೂಡ ಸೆಕೆಂಡ್ PUCಯಲ್ಲಿ ಓದಿಸಿದರು. ನನ್ನನ್ನು ಮಾತ್ರ ನೀನು ಓದಬೇಕು, ನೀನು ಏನಾದರೂ ಸಾಧಿಸಬೇಕು, ನೀನೇನು ಸರ್ಕಾರಿ ಕೆಲಸ ಸೇರಬೇಕು ಅನ್ನುವಂಥ ಛಲ ನನ್ನ ತಾಯಿಯಲ್ಲಿತ್ತು. ಹಾಗಾಗಿ ಕಷ್ಟಪಟ್ಟು ನನ್ನ ಮನೆಯವರು ನನ್ನನ್ನು ಓದಿಸಿ, ಅದಕ್ಕಾಗಿ ನನ್ನ ತಾಯಿಗೆ ಯಾವಾಗಲೂ ನಾನು ಹೇಳುವ, ತಾಯಿ ಇಲ್ಲ ನನಗೆ ಈಗ, ಆದರೆ ಅವರ ಆದರ್ಶ ನಾನು ಯಾವಾಗಲೂ ಜೀವನ ಇಡೀ ನಾನು ಪಾಲಿಸ್ತೇನೆ. ಯಾಕಂತ ಹೇಳಿದರೆ, ನಾನೊಂದು ಮಹಿಳೆಯರಿಗೆ ಅಲ್ಲಿ ಒಂದು ಹೇಳುವಾಗ ಸಂಸ್ಕೃತದಲ್ಲಿ ಮಾತಿದೆ, ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ ಅಂತೇಳಿ. ಅಂದರೆ ಹೆಣ್ಣು ವಜ್ರದಂತೆ ಕಠೋರಳು, ಅದೇ ಹೂವಿನಂತೆ ಮೃದು ಸ್ವಭಾವದವಳು ಅಂತೇಳಿ. ಯಾಕಂದರೆ ನನ್ನ ತಾಯಿ ಅಂತಹ ಒಂದು ವ್ಯಕ್ತಿತ್ವ ಹೊಂದಿದವರು. ಕಠೋರತೆ ಎಷ್ಟು ಅಂತೇಳಿದರೆ, ಅವರು ಅವರ ಹೆಸರು ದಾರಮ್ಮ ಅಂತ ಇತ್ತು. ಅವರನ್ನೆಲ್ಲ ಊರಿನವರು ದಾರಕ್ಕ ಅಂತ ಕರೀತಿದ್ರು. ಯಾರೇ ಊರಿನ ಹೆಂಗಸರಿಗೆ ಕಷ್ಟ ಬಂದರೆ, ಗಂಡ ತೊಂದರೆ ಕೊಟ್ಟರೆ, ಅಥವಾ ಯಾವುದೇ ಸಮಸ್ಯೆ ಬಂದರೆ ಬಂದು ದಾರಕ್ಕನಲ್ಲಿ ದೂರು ಕೊಡ್ತಾಯಿದ್ರು. ಅವರು ಹೋಗಿ ಎಷ್ಟು ಜೋರು ಮಾಡ್ತಿದ್ದರು ಅಂದರೆ ಹೊಡಿಲಿಕ್ಕೆ ಹೋಗ್ತಿದ್ರು, ಯಾಕೆ ಅವಳಿಗೆ ತೊಂದರೆ ಕೊಡ್ತೀವಿ ಅಂತ ಅಷ್ಟು ಕಠೋರವಾಗಿ ಜೋರು ಮಾಡ್ತಿದ್ರು. ಅಷ್ಟೇ ನಾನು ಇನ್ನೊಂದು ಉದಾಹರಣೆ ಹೇಳ್ತೇನೆ. ನಾನು ಶಾಲೆಗೆ ಹೋಗಬೇಕಿದ್ರೆ ಈ ಗೇರು ಬೀಜದಲ್ಲಿ ಬಿಲ್ಲಿ ಸಾಕುವಂಥ ಒಂದು ಅಭ್ಯಾಸ ಇತ್ತು ನಮಗೆ. ನನಗೆ ತಾಯಿ ಸಣ್ಣದಿಂದ ನೀವು ಯಾವತ್ತೂ ಕದಿಯುವಂಥ ಕೆಲಸ ಆಗಲಿ, ಇನ್ನೊಬ್ಬರ ಯಾವಂಥ ಕೆಲಸ, ಕೆಟ್ಟ ಸ್ವಭಾವಗಳನ್ನು ತನ್ನದಿಂದಲೇ ತಿದ್ದುತ್ತಿದ್ರು. ನಾವು ಯಾವಾಗಲೂ ಅಂಥ ಕೆಲಸ ಮಾಡ್ತಿರಲಿಲ್ಲ. ಅಂಥ ವಿಶ್ವಾಸ ತಾಯಿಗೆ ಕೂಡ ಇತ್ತು. ಒಂದು ಸಲ ನಾವು ಮನೆಯಿಂದ ಹೋಗುವಾಗ ಗೇರು ಬೀಜ ತಗೊಂಡೋಗೋದು ಕಿಸೆಯಲ್ಲಿ. ಅಲ್ಲಿ ಈ ಇಂಟರ್ವಲ್ಸಲ್ಲಿ ಹೊರಗಡೆ ಹೋಗುವಾಗ ನಮ್ಮದು ಶಾಲೆಯ ಸುತ್ತ ಗೇರು ಹಾಡಿ ಇತ್ತು. ಅಲ್ಲಿ ಬಿಲ್ಲಿ ಸಾಕೋದು ಅಂತೇಳಿ ನಾನು ಮತ್ತು ನನ್ನ ಸ್ನೇಹಿತ ಇಬ್ಬರು ಬಿಲ್ಲಿ ಸಾಕ್ತಾಯಿದ್ವಿ. ಅದು ಒಂದು ಗೇರು ಬೀಜ ಹಾರಿ ಇನ್ನೊಂದು ಗೇರು ಈ ಫಾರೆಸ್ಟ್ನವರ ಗೇರು ಬಾರದು, ಅಂದರೆ ಈ ಗೇರು ಬ್ಲಾಕ್ ಅಂತ ಇರ್ತದೆ, ಅದರ ಬುಡಕ್ಕೆ ಹೋಯಿತು. ನಾನು ಅದನ್ನು ಎಕ್ಕಿಕೊಂಡು ಬಂದೆ. ಅದನ್ನು ಒಬ್ಬರು ಅಲ್ಲಿ ಗಾರ್ಡ್ ಅವರು, ಅಂದರೆ ಇವರು ಇರ್ತಾರಲ್ಲ ಬ್ಲಾಕ್ ವಹಿಸ್ಕೊಂಡವರು, ಅವ್ರು ನೋಡಿದ್ವಿ ನನ್ನನ್ನು ಶಾಲೆಯಿಂದ ಬಂದು, ಶಾಲೆಯಲ್ಲಿ ಟೀಚರ್ ಒಬ್ಬರು ಇದ್ದದ್ದು, ಅವ್ರಿಗೆ ಕೇಳದೆ ನನ್ನನ್ನು ಕರ್ಕೊಂಡು ಹೋಗಿ ಅವರ ಗುಡಿಸಲು ಅದು ಇದಿರ್ತಾರೆ, ಒಂದು ಹಾಕಿರ್ತಾರೆ, ಟೆಂಟ್ ಹಾಕಿರ್ತಾರೆ, ಅಲ್ಲಿ ಕೂರಿಸಿದರು ಮಧ್ಯಾಹ್ನ ತನಕ. ಇದು ತಾಯಿಗೆ ಅವತ್ತು ಗೊತ್ತಾಗಲಿಲ್ಲ. ಮರುದಿವಸ ಶಾಲೆಯಿಂದ ಹೀಗೆ ಸುದ್ದಿ ಆಯಿತು, ಅವನು ಬೀಜ ಕದ್ದಿದ್ದಾನಂತೆ, ಅವನು ಅಲ್ಲಿ ಹೋಗಿ ಇಟ್ಕೊಂಡಿದ್ದಾರೆ ಅಂತೇಳಿ. ತಾಯಿಗೆ ಖಂಡಿತ ವಿಶ್ವಾಸ ಇತ್ತು ನನ್ನ ಮೇಲೆ, ಅವನು ಕದಿಯವನಲ್ಲ ಅಂತೇಳಿ. ಮರುದಿವಸ ತಾಯಿ ಬಂದು ನನ್ನನ್ನು ಕರ್ಕೊಂಡೋಗಿ ಅಲ್ಲೇ ಇದ್ದವನು, ಅವರೊಬ್ಬರು ಕೇಶವ ಅಂತೇಳಿ ಗೌಡ್ರು, ಅವರ ಕಾಲರ್ ಹಿಡಿದ್ರು. ನನ್ನ ಮಗನನ್ನು ಇಲ್ಲಿ ಕರ್ಕೊಂಡು ಬರಬೇಕು, ನಿನಗೆ ಎಷ್ಟು ಧೈರ್ಯ ನಿನಗೆ, ಅಷ್ಟು ಜೋರು ಮಾಡಿದರು. ಅವ್ರು ಮತ್ತೆ ತಪ್ಪು ಕೇಳಿದೆ, ಯಾಕಂದರೆ ನನ್ನ ಮಗ ಅಂತ ಕದ್ದಿದ್ದಾನೆ, ಮತ್ತು ಗೊತ್ತಾಗಿತ್ತು ಅವರಿಗೆ ಕೂಡ ನಾನು ಕದ್ದಿದ್ದಿಲ್ಲ ಅಂತೇಳಿ. ಹಾಗಾಗಿ ಅಷ್ಟು ನನಗೆ ತಾಯಿ ಬುದ್ಧಿ ಕಳಿಸಿದ್ರು, ಆದರೆ ಅಷ್ಟೇ ವಿಶ್ವಾಸ ಕೂಡ ನಮ್ಮಲ್ಲಿ ಇಟ್ಕೊಂಡಿದ್ರು. ಹಾಗೆ ನಾನೆಲ್ಲ ಮಾತೆಯರಿಗೆ ಹೇಳ್ತೇನೆ, ಮಕ್ಕಳಲ್ಲಿ ವಿಶ್ವಾಸ ಇಟ್ಕೊಳ್ಳಿ, ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಕಲಿಸಿ, ಆವಾಗ ಮಕ್ಕಳು ಸದೃಢವಾಗಿ ಬೆಳೀತಾರೆ, ಮಕ್ಕಳು ಸಮಾಜಕ್ಕೆ ಏನಾದರೂ ಪ್ರಯೋಜನ ಆಗ್ತಾರೆ. ಇವತ್ತು ಕೂಡ ನಾನು ತಾಯಿ ಅದೇ ರೀತಿ ನಾನು ಇನ್ನೊಂದು ಈಗ ಆಗ ಹೇಳಿದರು, ನೀವು ನಿಮ್ಮನ್ನು ಮನೆಯವರು ಚೆಂದಾಗಿ ಇಟ್ಟಿದ್ದರಿಂದ ನೀವು ಇಲ್ಲಿ ಬಂದಿದ್ದೀರಿ ಅಲ್ವಾ ಅಂತ. ಹೌದು, ಖಂಡಿತವಾಗಿಯೂ. ಯಾಕಂದರೆ ನಾವು ಬೇರೆ ಬೇರೆ, ಈಗ ನಮ್ಮ ವಕೀಲರ ಸಂಘ ಇರ್ಬೋದು, ನಾನು ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡ್ತೇನೆ. ರಾತ್ರಿ ಹೋಗುವಾಗ 10 ಗಂಟೆ, 11 ಗಂಟೆ, 12 ಗಂಟೆ, ನಿನ್ನೆ ನಾನು ಬರುವಾಗ 1 ಗಂಟೆ ಆಗಿತ್ತು. ಆದರೆ ಕೂಡ ಊಟ ಮಾಡದೆ ನನ್ನನ್ನು ಊಟ ತಯಾರು ಮಾಡಿಕೊಂಡು ಅದನ್ನು ಮತ್ತೆ ಬಿಸಿ ಮಾಡಿ 1 ಗಂಟೆಗೆ ನನಗೆ ಬಡಿಸ್ತಾರಲ್ಲ, ಆ ಹೆಂಡತಿಯನ್ನು ನಾನು ಅದನ್ನು ಯಾವಾಗಲೂ ಮರೆಯಬಾರ್ದು. ಯಾಕಂದರೆ ನನ್ನ ಜೀವನದಲ್ಲಿ ಯಾರಾದರೂ ಪುರುಷರ ಸಾಧನೆ ಏನಾದರೂ ಇದ್ದರೆ ಅದಕ್ಕೆ ಖಂಡಿತವಾಗಿ ಅವರ ಮನೆಯ ತಾಯಿ, ಅವರ ಹೆಂಡತಿಯೇ ಸಾಕ್ಷಿ, ಅವರೇ ಅದಕ್ಕೆ ಆಧಾರ ಅಂತ ಹೇಳ್ತೇನೆ. ನಾನು ಹೆಚ್ಚು ಮಾತಾಡೋದಿಲ್ಲ. ಮತ್ತೊಮ್ಮೆ ನನಗೆ ಅತ್ಯಂತ ಗೌರವ ಎನಿಸ್ತದೆ ನಿಮ್ಮೊಂದಿಗೆ ಇರಲಿಕ್ಕೆ. ಹಾಗಾಗಿ ಎಲ್ಲರಿಗೆ ನಾವೆಲ್ಲ ಹೀಗಾಗಿ ನಮ್ಮ ಡಾಕ್ಟ್ರ್ ಅವರು ಹೇಳಿದಾಗೆ ಸಮಾಜವನ್ನು ರೂಪಿಸುವ ಕೆಲಸ ಖಂಡಿತ ಪುರುಷರಿಂದ ಸಾಧ್ಯವೇ ಇಲ್ಲ. ಯಾಕಂದರೆ ಅವರಿಗೆ ಜವಾಬ್ದಾರಿ ಖಂಡಿತ ಮನೆಯ ಮಕ್ಕಳ ಜವಾಬ್ದಾರಿಯನ್ನು ವಹಿಸುವುದೇ ಇಲ್ಲ. ಅದನ್ನು ಏನಿದ್ರೂ ಮಾತೆಯರೇ ಮಾಡಬೇಕು. ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು, ಸಂಸ್ಕೃತಿಯನ್ನು ಉಳಿಸಬೇಕು. ಈ ದೇಶದ ಸಂಸ್ಕೃತಿ, ನಮ್ಮ ಧರ್ಮದ ಸಂಸ್ಕೃತಿ ಅಥವಾ ಬೇರೆ ಬೇರೆ ನಾವು ಏನು ಸಂಸ್ಕಾರ ಅಂತ ಹೇಳಿದ ಕೂಡಲೇ ಹಿರಿಯರನ್ನು ಗೌರವಿಸುವುದಾಗಿರಲಿ, ಈ ದೇಶದ ಚಾರಿತ್ರ್ಯವನ್ನು ಉಳಿಸುವ ಕೆಲಸ ಇರಲಿ, ಅಂಥದ್ದೆಲ್ಲ ಕೆಲಸವನ್ನು ಮಾಡುವಲ್ಲಿ ಎಲ್ಲ ಮಕ್ಕಳನ್ನು ನಾವು ಒಳ್ಳೆಯ ಪ್ರಜೆಗಳನ್ನಾಗಿ ಬೆಳೆಸುವಂಥ ದೊಡ್ಡ ಜವಾಬ್ದಾರಿ ಮಹಿಳೆಯರಲ್ಲಿದೆ. ಆ ಮಹಿಳೆಯ ಜವಾಬ್ದಾರಿಯನ್ನು ತಾವೆಲ್ಲ ಅತ್ಯಂತ
ನಿಷ್ಠೆಯಿಂದ ಮಾಡಬೇಕು, ಈ ಸಮಾಜ ಉಳಿಬೇಕು, ಈ ದೇಶ ಉಳಿಬೇಕು ಅಂದರೆ ಅದು ನಿಮ್ಮ ಕೈಯಿಂದ ಮಾತ್ರ ಸಾಧ್ಯ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮಗೆ ಶುಭಾಶಯಗಳು ಹೇಳ್ತಾ ನನ್ನ ಮಾತಿಗೆ 2 ಮಾತಿಗಾಗಿ ವಂದನೆ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆಗೆ ತಂದಂಥ ವ್ಯಕ್ತಿ ಕ್ಲಾರಾ ಝೆಟ್ಕಿನ್ ಅಂತ ಹೇಳುವಂಥ ರಷ್ಯನ್ ಮಹಿಳೆ. ಅವರ ಹೆಸರನ್ನು ಯಾರೂ ಹೇಳಲಿಲ್ಲ, ಯಾಕಂದರೆ ಇದು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ನಡತಕ್ಕಂಥ ಒಂದು ವಿಚಾರ. ತುಳುನಲ್ಲಿ ಒಂದು ಗಾದೆ ಮಾತುಂಟು, ಇಲ್ಲಿ ಮಾಡ್ತಾನೆ ಅಜ್ಜಿಗೆ ಇಲ್ಲಿ ಇಜ್ಜಿ ಅಂತ. ಅಂದರೆ ಸಾಮಾನ್ಯವಾಗಿ ನಾವು ಆ ಮೂಲ ಪುರುಷರನ್ನು ನೆನೆಯುವುದಿಲ್ಲ, ಏನೀಗ ನಮ್ಮ ಕಣ್ಣೆದುರು ಕಾಣ್ತೇವೆ ಅದೇ ಸತ್ಯ ಅಂತ ನಾವು ಭಾವಿಸಿದ್ದೇವೆ. ಆದ್ದರಿಂದಾಗಿ ಕ್ಲಾರಾ ಝೆಟ್ಕಿನ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ಒಂದು ಚಪ್ಪಾಳೆಯನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಹಿಳೆಯರು ಅಂತ ಹೇಳಿದ ತಕ್ಷಣ ನಾವೆಲ್ಲ ಒಂದು ವಾಚಾಳಿಗಳು ಅಂತ, ಪೊಂಜೋನಗಳು ಸೇರಿನಲ್ಪ ಏತ್ತು ಪಾತ್ರೆಣ್ಣ ಮುಗ್ಗಿಯಂದು ಅಂತ. ಈ ಮಾತಿಗೂ ಒಂದು ವೈಖರಿ ಇದೆ. ಈ ಮಾತಿನಿಂದ ನಾವು ಸಮಾಜವನ್ನು ಕಟ್ಟಲಿಕ್ಕೂ ಸಾಧ್ಯ ಉಂಟು, ಸಮಾಜವನ್ನು ಒಡಿಲಿಕ್ಕೂ ಸಾಧ್ಯ ಉಂಟು. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಹೊಲೆಯು, ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ, ಮಾತೇ ಮಾಣಿಕ್ಯವು ಸರ್ವಜ್ಞ ಅಂತ ಸರ್ವಜ್ಞನ ತನ್ನ ವಚನದಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ. ಇದನ್ನು ನಾವು ಸದಾ ಪಾಲಿಸಿಕೊಂಡು ಬಂದಿರೋದ್ರಿಂದಾಗಿ 1987 ಇಸವಿಯಿಂದ ಈ ತನಕ ನಮ್ಮ ತಾಲೂಕು ಮಹಿಳಾ ಮಂಡಲ ಒಕ್ಕೂಟವನ್ನು ಗಟ್ಟಿಯಾಗಿ ನಾವು ನಿಲ್ಲಿಸಿದ್ದೇವೆ. ಆ ಮೂಲಕ 10 ಹಲವು ಮಹಿಳೆಯರನ್ನು ಈ ಒಂದು ಸಂಘಟನೆಯ ಅಧ್ಯಕ್ಷ, ಕಾರ್ಯದರ್ಶಿ, ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿ ಸುದೃಢವಾಗಿ ಕಟ್ಟಿದಂಥ ನಮ್ಮ ಈ ಮಹಿಳಾ ಮಂಡಲ ಒಕ್ಕೂಟ ಇವತ್ತು ಈ ದಿನ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿದೆ. ನಮ್ಮ ಒಬ್ಬೊಬ್ಬರು ಅಧ್ಯಕ್ಷರುಗಳ ಕಾಲದಲ್ಲಿ ಒಂದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಬಹುಶಃ ಪ್ರಪ್ರಥಮ ಬಾರಿಗೆ ನಮ್ಮ ಈಗಿನ ಅಧ್ಯಕ್ಷರಾದಂಥ ಸವಿತಾ ಜಯದೇವ್ರವರ ಒಂದು ಕಲ್ಪನೆಯ ಕೂಸು ಜಾಥಾ ಕಾರ್ಯಕ್ರಮ, ಮಹಿಳಾ ಜಾಥಾ. ಯಾಕಂದರೆ ಅವರು ಸಮೇತ ಒಬ್ಬರು ಕಾರು ಚಾಲಕನೇ ಮಾಡ್ತಾ ಇದ್ದಾರೆ, ನಾವು ಬಹುಶಃ ಅದರಲ್ಲಿ ಹಿಂದೆ ಉಳಿದಿದ್ದೇವೆ, ಆದರೂ ಉತ್ತಮ ರೀತಿಯ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಅದೇ ರೀತಿ ಮೊನ್ನೆ 8ನೇ ತಾರೀಕಿಗೆ ಜಿಲ್ಲಾ ಮಹಿಳಾ ಮಂಡಲ ಒಕ್ಕೂಟದಲ್ಲಿಯೂ ಕಾರ್ಯಕ್ರಮ ಇತ್ತು. ಬಹುಶಃ ಇದು 4ನೇ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಾನು ಭಾಗವಹಿಸ್ತಕ್ಕಂಥದ್ದು. ಹೆಚ್ಚಿನ ವಿಚಾರ ನಾನು ಹೇಳಲಿಕ್ಕೆ ಬಯಸೋದಿಲ್ಲ, ಏಕೆಂದರೆ ಮತ್ತೆ ಚರ್ವಿತ ಚೌರಣ್ಣ ಆಗಬಾರ್ದು ಅಂತ ಹೇಳುವಂಥ ವಿಚಾರದಲ್ಲಿ ಇನ್ನೊಂದು ಮಾತು ಬಹುಶಃ ಎಲ್ಲರೂ ಹೇಳಲಿಕ್ಕೆ ಮರೆತು ಹೋಗಿದೆ. ನಾವು ಮಹಿಳೆಯರು ಈಗಾಗಲೇ ವಸಂತ ಮರಕಡವರು ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ಹೇಳಿದರು. ನಾವು ಮಹಿಳೆಯರು, ನಮ್ಮ ಹಿರಿಯವರು ಎಷ್ಟು ಸೂಕ್ಷ್ಮಮತಿಗಳಾಗಿದ್ದರು ಅಂತ ಹೇಳಿದರೆ, ಬಹುಶಃ ಪುರಾಣದಲ್ಲಿ ನೀವು ನೋಡಿರ್ಬೋದು, ಅತ್ರಿ ಮಹರ್ಷಿಗಳ ಪತ್ನಿ ಅನಸೂಯ ಮಾತೆ. ಅವರ ಅತ್ರಿ ಮಹರ್ಷಿಗಳು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ತ್ರಿಮೂರ್ತಿಗಳು ಇವರ ಪಾತಿವೃತ್ಯವನ್ನು ಒಂದು ಪ್ರಶ್ನೆ ಮಾಡಲಿಕ್ಕೋಸ್ಕರ, ಅದನ್ನು ಪರಾಮರ್ಶನೆ ಮಾಡಲಿಕ್ಕೋಸ್ಕರ 3 ಜನ ಬಂದು ಇವರಲ್ಲಿ ಹೇಳಿದ್ರಂತೆ, ನನಗೆ ನೀವು ಹಸಿದ್ದೇವೆ, ನಮಗೆ ಊಟ ಹಾಕಬೇಕು, ಆದರೆ ನೀವು ಬೆತ್ತಲೆಯಾಗಿ ಊಟ ಹಾಕಬೇಕು ಅಂತ. ಆಗ ಅನಸೂಯ ಮಾತೆ ಏನು ಮಾಡಿದ್ರಂದರೆ, ಅವರ ಗಂಡನ ಪಾದಕ್ಕೆ ಇದ್ದಂಥ ನೀರನ್ನು ಪ್ರೋಕ್ಷಣೆ ಮಾಡಿದಾಗ ಈ 3 ಮಂದಿ ಅವರು ಸಣ್ಣ ಬಾಲಕರಾದರಂತೆ, 5-6 ತಿಂಗಳ ಶಿಶುಗಳಾಗಿ ಪರಿವರ್ತನೆ ಆದರು ಅವರು. ಆಗ ಇವರು ತನ್ನ ಸ್ತನಪಾನವನ್ನು ಮಾಡೋದ್ರೊಂದಿಗೆ ಅವರ ಹಸಿವನ್ನು ನೀಗಿಸಿದ್ರಂತೆ. ಇಷ್ಟು ಸೂಕ್ಷ್ಮತಿಗಳು ಆ ಕಾಲದಲ್ಲಿ ಇದ್ದರು, ಈಗ ಸಮೇತ ಇದ್ದಾರೆ. ಈಗ ಸಮೇತ ನಮ್ಮ ಮಹಿಳೆಯರು 2 ಪಾತ್ರವನ್ನು ವಹಿಸುವವರು ಸೂಕ್ಷ್ಮಮತಿಗಳಾಗದೆ ನಮಗೆ ಸಾಧ್ಯವೇ ಇಲ್ಲ. ಈಗಾಗಲೇ ನಮ್ಮ ಇಲ್ಲಿ ನಮ್ಮಿಂದ ಸನ್ಮಾನಿತರಾದಂಥ ಮೇಡಮ್ ಹೇಳಿದರು, ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದಾಳೆ ಅಂತ. ಈಗ ಸ್ವಲ್ಪ ನಾವು ಬದಲಾವಣೆ ಮಾಡಬೇಕಾಗಿದೆ, ಯಾಕಂದರೆ ನಾವು ಅವರನ್ನು ಯಾವಾಗಲೂ ಹೇಳೋದಲ್ಲ, ಈಗ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಪುರುಷ ಕೂಡ ಇದ್ದಾರೆ. ಯಾಕಂದರೆ ನಮ್ಮ ಪತಿಯವರು ಇವತ್ತು ನಮ್ಮನ್ನು ಬಿಡದಿದ್ದರೆ ನಾವಿಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಆದರೂ ಆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಸಮೇತ ಬದಲಾವಣೆ ಆಗಲಿಲ್ಲ. ಎಷ್ಟೋ ಮಂದಿ ಇನ್ನೂ ಇದ್ದಾರೆ. ಈಗಾಗಲೇ ಅವರು ಹೇಳಿದರು, ಮಹಿಳೆಯರಿಗೆ ತುಂಬ ಒಂದು ಸಂಘಟನೆ ಶಕ್ತಿ ಇದೆ, ಎಲ್ಲ ಒಂದು ಭರಿಸುವಂಥ ಶಕ್ತಿ ಇದೆ ಅಂತ. ಆದರೆ ನಾನು ಕೂಡ ಎಷ್ಟೋ ವರ್ಷದಿಂದ ರಾಜಕೀಯದಲ್ಲಿ ಸಮಾಜ ಸೇವೆಯಲ್ಲಿ ಇರೋದ್ರಿಂದಾಗಿ ನನ್ನ ಮಟ್ಟಿಗೆ ನಾನು ಸ್ವಲ್ಪ ಬೆಳೆದಿದ್ದೇನೆ, ತುಂಬ ಅಂತಲ್ಲ, ನನ್ನಿಂದ ಹೆಚ್ಚು ಬೆಳೆದವರಿದ್ದಾರೆ. ನಿನ್ನೆ ಸಮೇತ ನನ್ನನ್ನು ಟೀಕಿಸಿದವರೊಬ್ಬರಿದ್ದಾರೆ. ಟೀಕಿಸಿದಂದರೆ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಮಾಡ್ತಾ ಇದ್ದೇವೆ. ಅದು ಒಂದು 900 ವರ್ಷದ ಹಳೆಯ ದೇವಸ್ಥಾನ, 600 ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ದೇವಸ್ಥಾನ. ಅದರಲ್ಲಿ ಯಾವುದೇ ಪೂಜೆ ಕಾರ್ಯಗಳು ಆಗ್ತಾಯಿಲ್ಲ. ಊರಿನವರೆಲ್ಲ ಸೇರಿ ಯಾಕೆ ಗೊತ್ತಿಲ್ಲ ಅಂತೂ ಅದು ವನದುರ್ಗ ದೇವಸ್ಥಾನ ಆಗೋದು ನನಗೆ ನನ್ನನ್ನು ಅದರ ಅಧ್ಯಕ್ಷರು ಅಂತ ಮಾಡಿದರು.
ಇದು ಹಿಂದಿನಿಂದ ಅವ್ರು ಏನೇನು ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥ ವಿಚಾರ ನಂಗೆ ಗೊತ್ತಿರಲಿಲ್ಲ. ನಿನ್ನೆ ಸಭೆಯಲ್ಲಿ ನಮ್ಮ ಸಮಿತಿಯೊಬ್ಬರು ಮಹಿಳಾ ಸದಸ್ಯರು ಹೇಳಿದರು, ನಿಮಗೆ ಅವತ್ತು ಅಧ್ಯಕ್ಷರವ್ರನ್ನ ಮಾಡೋ ಗೊತ್ತಿರಲಿಲ್ಲ, ಅಂದರೆ ಹೆಂಗಸರ ಕೈಯಲ್ಲಿ ದುಡ್ಡಿಲ್ಲ ಅಂತ. ದುಡ್ಡಿಲ್ಲ ಅಂದರೆ ಅಡ್ಡದಾರಿ ಹಿಡಿದು ದುಡ್ಡು ಮಾಡೋರು ನಾವಲ್ಲ, ದುಡ್ಡು ಇರ್ತದೆ. ಆದರೂ ಸಮೇತ ಮಹಿಳೆಯರು ಅಂತ ಹೇಳಿದಕ್ಕೆ ಟೀಕೆ ಅದು. ಮಹಿಳೆಯರನ್ನು ಮಾಡಿದ್ರಾಗಿ ನಮಗೆ ಇದನ್ನು ಮುಂದುವರಿಸ್ಲಿಕ್ಕೆ ಆಗಲಿಲ್ಲ, ಅವ್ರ ಹತ್ರ ಸಾಕಷ್ಟು ದುಡ್ಡು ಇಲ್ಲ ಅಂತ ವಿಚಾರ ನಿನ್ನೆ ಬಂತು. ಅವರು ಪ್ರಸ್ತಾಪ ಹೇಳುವಾಗ ನನಗೆ ಉಂಟಲ್ಲ, ನನಗೆ ಉಂಗುಷ್ಟದಿಂದ ಸಿಟ್ಟು ಬಂತು. ಯಾಕಂದರೆ ಮಹಿಳೆಯರಾದ ನಾವು ಇಷ್ಟೊಂದು ಮನೆಯನ್ನು ನಡೆಸ್ತಾ ಇದ್ದೇವೆ, ನೀವಿಲ್ಲಿ ಬಂದಿದ್ದೀರಿ, ನಿಮ್ಮ ಮನೆಯವ್ರನ್ನ ಉಪವಾಸ ಯಾರೂ ಹಾಕಲಿಲ್ಲ. 2 ಪಾತ್ರೆಗಳನ್ನು ದ್ವಂದ್ವ ಪಾತ್ರೆಗಳನ್ನು ನಡೆಸ್ತಕ್ಕಂಥ ಮಹಿಳೆಗೆ ಯಾವುದು ಮಾಡಬೇಕು ಅಂತ ಗೊತ್ತಿಲ್ಲ. ಆಗ ನಾವು ಬರುವಾಗ ಹೇಮ ತುಂಬ ಜನರ ಮಹಿಳೆಯರ ಹೆಸರು ಹೇಳಿಕೊಂಡು ಬಂದರು. ಅವರು ಅಲ್ಲಿ ಕೋಟೆ ಕಟ್ಟಿದ್ದಾರೆ, ಇವರು ಇಲ್ಲಿ ಕಟ್ಟಿದ್ದಾರೆ, ಅದು ಕಟ್ಟಿದ್ದಾರೆ, ಇದು ಕಟ್ಟಿದ್ದಾರೆ ಅಂತ ಹೇಳುವಾಗ ನಮಗೆ 1 ಕೋಟೆಯ ದೇವಸ್ಥಾನ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ವ? ನಾನು ನಿಮ್ಮೆಲ್ಲರ ಮನೆ ಬಾಗಿಲಿಗೆ ಬರ್ತೇನೆ, ಯಾಕೆಂದರೆ ನಮಗೆ ಕಲೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳೋದು ಆ ಪುರುಷರಿಗೆ ತೋರಿಸಿದ ನಂತರ ನಾನು ಅವರೊಟ್ಟಿಗೆ ಮಾತಾಡೋದು ಮಾತಾಡಿದ್ದೇನೆ. ಯಾಕೆಂದರೆ ಈ ರೀತಿ ಇವತ್ತಿಗೂ ಸಮೇತ ಮಹಿಳೆಯನ್ನು ನಿಕೃಷ್ಟವಾಗಿ ನೋಡ್ತಕ್ಕಂಥ ಒಂದು ಸಮಾಜ ನಮ್ಮಲ್ಲಿ ಕೆಲವರು, ಎಲ್ಲರಲ್ಲ, ನಾವು ಎಲ್ಲರನ್ನು ಅದನ್ನು ಜನರಲೈಸ್ ಮಾಡಿ ಹೇಳಲಿಕ್ಕಾಗೋದಿಲ್ಲ. ಅಂತೂ 10% ಜನ ಇವತ್ತಿಗೂ ಅದೇ ರೀತಿ ಇದ್ದಾರೆ. ಸಂಚಿ ಹೊನ್ನಮ್ಮ ಒಂದು ಮಾತು ಹೇಳಿದ್ದಾರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತ ತಾಯಿ, ಹೆಣ್ಣಲ್ಲವೇ ನಮ್ಮನ್ನು ಸಾಕಿ ಪೊರೆದವಳು, ಹೆಣ್ಣೆಂದೇಕೆ ಬೀಳುಗಳೆಯವರು ಕಣ್ಣು ಕಾಣದ ಗಾವಿಲರು ಅಂತ. ಅದೇ ರೀತಿ ಸಮಾಜ ಅಂತ ಹೇಳುವಾಗ ಒಂದು ಸಮುದ್ರದಲ್ಲಿ ನಾವು ಇಳಿದು ನೋಡಿದಾಗ ಅದರಲ್ಲಿ ನಮಗೆ ತಿನ್ನತಕ್ಕಂಥ ಮೀನು ಉಂಟು, ವಿಷಜಂತು ಉಂಟು. ಅದೇ ರೀತಿ ಸಮಾಜದಲ್ಲಿ ಎಲ್ಲ ರೀತಿಯ ಜನರಿದ್ದಾರೆ. ಇವರನ್ನು ಪರಿವರ್ತನೆ ಮಾಡಬೇಕಾದವರು ಯಾರು? ತಾಯಿ ಆದಂಥವರು. ವಸಂತ ಮಾಡಕ ಹೇಳಿದಾಗೆ ಪುರುಷರಿಂದ ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಈಗ ಎಷ್ಟೋ ಇದು ಇರ್ಬೋದು, ಗಂಡಸರು ಕೆಟ್ಟ ಜನರು ಇರ್ಬೋದು, ತಾಯಿ ಕೆಟ್ಟವಳಾಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ತಾಯಿ ಅವರನ್ನು ತಿದ್ದಬೇಕಾದಂಥ ಒಂದು ಕರ್ತವ್ಯ ಇವತ್ತು ಮಹಿಳೆಯರಲ್ಲಿದೆ. ಇಂಥ ಸಾಮರ್ಥ್ಯಕ್ಕೆ ಬಹುಶಃ ಇದಕ್ಕೆ ಯಾರೂ ಸಾಟಿ ಇಲ್ಲ. ಮಹಿಳೆಯರಿರತಕ್ಕಂಥ ಈ ಶಕ್ತಿಯನ್ನು ಉಪಯೋಗಿಸಲಿ ನಾವು ಹಿಂದೆ ಉಳಿದಿದ್ದೇವೆ. ನಮ್ಮಲ್ಲಿ ಏನು ಶಕ್ತಿ ಉಂಟು ಅಂತ ಹೇಳುವಂಥದ್ದನ್ನು ನಾವು ಇನ್ನೂ ಅರ್ಥಕೊಳ್ಳಿಲ್ಲ. ಈ ಶಕ್ತಿಯನ್ನು ಈಗಾಗಲೇ ನಮ್ಮ ಇಲಾಖೆಯವರು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಮಹಿಳೆಯರನ್ನು ಒಟ್ಟುಗೂಡಿಸುವುದರಿಂದಾಗಿ ಸ್ವಲ್ಪ ನಮ್ಮಲ್ಲಿರತಕ್ಕಂಥ ಒಂದು ಶಕ್ತಿ ಈಗ ಬೆಳಕಿಗೆ ಬಂದಿದೆ. ಇದು ನಿರಂತರವಾಗಿ ನಡಿಬೇಕು. ಇಂಥ ಒಂದು ಕೆಲಸ ಇವತ್ತು ಪ್ರತಿಯೊಬ್ಬರು ಮಹಿಳೆಯಿಂದ ಆಗಬೇಕು. ಇವತ್ತು ಈಗಾಗಲೇ ಹೇಳಿದಾಗೆ ಮಹಿಳೆಯರ ಸಂಖ್ಯೆ ಸ್ವಲ್ಪ ಕಡಿಮೆ ಉಂಟು. ಮಹಿಳೆಯರಲ್ಲಿ 2 ಥರದ ಆಲೋಚನೆ ಉಂಟು. ನಾನು ಹೋದರೂ ನಡೀತದೆ, ಹೋಗದಿದ್ದರೂ ನಡೀತದೆ. ಅವರಿಗೆ ಬೇಕು ಅಂತಾದಾಗ ಏನೇ ಕಷ್ಟ ಇರಲಿ, ಏನೇ ಇರಲಿ, ಏನಾದರೂ ಅದನ್ನು ನಿಭಾಯಿಸಿಕೊಂಡು ಬರ್ತಾರೆ. ಇವತ್ತು ಬರಲಿಕ್ಕೆ ಮೊನ್ನೆ ಆದ ಸಮಾವೇಶ ಖಂಡಿತ ಕಾರಣ ಅಲ್ಲ, ಅವರಲ್ಲಿರ್ತಕ್ಕಂಥ ಈ ಒಂದು ಅಲ್ಪ ಬುದ್ಧಿಯ ಕೊರತೆ ಅಂತ ನಾನು ಭಾವಿಸಿದ್ದೇನೆ. ಅದರಿಂದಾಗಿ ಯಾಕಂದರೆ ಸಂಘಟಕರಿಗೆ ಜನ ನೋಡಿದಷ್ಟು ಅವರಿಗೆ ಸಮಾಧಾನ ಜಾಸ್ತಿ ಆಗ್ತದಂತೆ. ಯಾಕೆಂದರೆ ನಾನು ಇಷ್ಟು ಕಷ್ಟಪಟ್ಟದಕ್ಕೆ ಇಷ್ಟು ಜನ ಬಂದಿದ್ದಾರಲ್ಲ ಅಂತ. ಇನ್ನು ಮುಂದೆ ಎಲ್ಲ ಸಂಘಟನೆಗಳು, ಈಗ ಇಲ್ಲಿ ಎಷ್ಟು ಜನ ಸಂಘಟನೆಗಳು ಸೇರಿದ್ದೀರಿ, ಕನಿಷ್ಠ ಒಂದು ಸಂಘಟನೆಯವರು 50 ಮಂದಿ ಏನಾದರೂ ಬರುವ ರೀತಿಯಲ್ಲಿ ಮಾಡಲೇಬೇಕು. ಇಲ್ಲದಿದ್ದರೆ ಇದು ಸಾಧ್ಯ ಆಗೋದಿಲ್ಲ. ಕೇವಲ ಹೊತ್ತುಕೊಂಡಂಥ ಮಹಿಳಾ ಮಂಡಲ ಒಕ್ಕೂಟ ನೀವು ಮಾಡಿ ಅಂತ ಹೇಳಿದರೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಒಂದು ಜನ ಸೇರಿಸಿದರೆ ಮಾತ್ರ ಅದಕ್ಕೊಂದು ಅರ್ಥಪೂರ್ಣ ಆಗ್ತದೆ. ಯಾಕೆ ನಾವು ಮನೆಯಲ್ಲಿ ನಮ್ಮ ಮಕ್ಕಳ ಮದುವೆ ಮಾಡುವಾಗ ಯಾಕೆ ಊರಿಡೀ ಕಾಗದ ಕೊಡ್ತೇವೆ, ಊರಿಡೀ ಜನರನ್ನು ಕರಿತೇವೆ. ಜನ ಬಂದಾಗ ಆ ಸಂಭ್ರಮದಲ್ಲಿ ಒಂದು ಹುರುಳುಂಟು. ಆದ್ದರಿಂದಾಗಿ ಮುಂದೆ ಇಂಥ ಕಾರ್ಯಕ್ರಮ ಮಾಡುವಾಗ ದಯವಿಟ್ಟು ಸಂಘಟನೆಯವರೆಲ್ಲ ನಿಮ್ಮ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಳೆಯರನ್ನು, ಪುರುಷರನ್ನು ಈ ಸಂದರ್ಭದಲ್ಲಿ ತರುವ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಹಿರಿಯಳಾಗಿ ನನ್ನ ಒಂದು ಸಲಹೆ ಅಷ್ಟೇ. ಆದ್ದರಿಂದ ಬಹುಶಃ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮುಂದೆ ಇನ್ನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇಷ್ಟವರೆಗೆ ನಡೆದಿದೆ. ಇನ್ನೂ ಸಮೇತ ಮಹಿಳೆಯರಿಗೆ ಈ ಸಂಘಟನೆಯಿಂದ ಹೆಚ್ಚಿನ ಅನುಕೂಲ ಆಗಲಿ ಅಂತ ಹೇಳೋದೊಂದಿಗೆ ಈಗಾಗಲೇ ನಾವು ಸಾಂತ್ವನ ಕೇಂದ್ರ ಸಮಿತಿ ನಡೆಸ್ತಾ ಇದ್ದೇವೆ ಬಹುಶಃ 13 ವರ್ಷದಿಂದ. ಮೇಡಮ್ ಇರೋದ್ರಿಂದಾಗಿ ಒಂದು ಮಾತು ನಾನು ಹೇಳ್ತಾ ಇದ್ದೇನೆ, ನಾವು ಸ್ವಯಂ ಸೇವಾ ಸಂಸ್ಥೆಯವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಉಚಿತವಾಗಿ ನಮ್ಮ ಕಟ್ಟಡದಲ್ಲಿ ಈ ಒಂದು ಸಾಂತ್ವನ ಕೇಂದ್ರ ನಡೆಸ್ತಾ ಇದ್ದೇವೆ. ಸುಮಾರು 2050ಕ್ಕೂ ಅಧಿಕ ಕೇಸ್ಗಳನ್ನು ನಾವು 13 ವರ್ಷದಲ್ಲಿ ನಾವು ನಿಭಾಯಿಸಿದ್ದೇವೆ. ಮುಂದೆ ನಿಮ್ಮ ಇಲಾಖೆಯಿಂದ ನಮಗೆ ಆದಷ್ಟು ಸಹಕಾರವಿರಲಿ. ಯಾಕೆಂದರೆ ನಮಗೆ ತುಂಬ ಒತ್ತಡ ಇರ್ತದೆ. ಯಾಕೆಂದೇಳಿದರೆ ಅವ್ರು ಏನೇನು ಹೇಳ್ತಾರೆ ಅದನ್ನು ನಾವು ಪೂರೈಸಿ ಕೊಡಬೇಕು. ಇದು ಸಾಧ್ಯ ಆಗೋದಿಲ್ಲ. ನಾವು ಒಂದು ಬಡ ಸಂಸ್ಥೆ, ಯಾಕೆಂದರೆ ಮಹಿಳೆಯರ ಹತ್ರ ಹಣ ಇಲ್ಲ ಅಂತ ಹೇಳೋದು ನಿಮಗೆ ಗೊತ್ತುಂಟು. ಏನಾದರೂ ಸಾಸಿವೆ ಡಬ್ಬೆಯಲ್ಲಿ ಅಲ್ಲಿ ಉಳಿಸಿಕೊಂಡು ಬಂದದನ್ನು ಇದು ಮಾಡ್ತೇವೆ ಬಿಟ್ಟರೆ ನಾವು ಈ
ಬೇರೆ ಯಾವ ರೀತಿಯ ಸಂಪನ್ಮೂಲ ನಮ್ಮಲ್ಲಿ ಇರುವುದಿಲ್ಲ. ಆದ್ದರಿಂದಾಗಿ ನೀವು ನಮ್ಮೊಟ್ಟಿಗೆ ಕೈ ಜೋಡಿಸಿ ನಮಗೆ ನೀವು ಗರಿಷ್ಠ ಒಂದು ಸಹಾಯ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸೋದೊಂದಿಗೆ ನನಗೆ ಕೊಟ್ಟ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಮಹಿಳಾ. ಇದು ಪ್ರತಿ ವರ್ಷ ಮಹಿಳಾ ದಿನಾಚರಣೆಯನ್ನು ನಾವು ಮಾರ್ಚ್ 8ರಂದು ಆಚರಿಸ್ತೇವೆ. ಆದರೆ ನಮ್ಮಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಮಾರ್ಚ್ 8ರಂದು ಜಿಲ್ಲೆಯಲ್ಲಿ ಎಲ್ಲ ಇರುವ ಕಾರಣ ನಮಗೆ ಇಲ್ಲಿ ಆಚರಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇನ್ನೊಂದು ದಿನವನ್ನು ನಾವು ಆಯ್ಕೆ ಮಾಡಿಕೊಂಡು ಆ ದಿನ ಇಲ್ಲಿ ಮಹಿಳಾ ದಿನಾಚರಣೆ ಆಚರಿಸ್ತಾ ಬಂದಿದ್ದೇವೆ. ನನಗೆ ಒಂದು ಈ ವರ್ಷ ಒಂದು ಕನಸಿತ್ತು, ನಾವು ವಾಹನ ಜಾಥಾ ಮಾಡಲೇಬೇಕು. ಏನು ನೋಡುವ ನಾವು ಅಂದರೆ ಬೆಳ್ತಂಗಡಿ ಅಂದರೆ ಸ್ವಲ್ಪ ಬಡ ತಾಲೂಕು, ಎಲ್ಲ ಆರ್ಥಿಕವಾಗಿ ಆಗಲಿ ಬೇರೆ ರೀತಿಯಲ್ಲಿ ಸಹ ಬಡ ತಾಲೂಕು. ಇಲ್ಲಿಯ ಮಹಿಳೆಯರು ಸಹ ಎಲ್ಲರಿಗೂ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ತೋರಿಸುವ ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಾಕಿಕೊಂಡೆವು. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದಿದ್ದಾರೆ. ಬಂದು ನಮ್ಮೊಟ್ಟಿಗೆ ಕೈ ಜೋಡಿಸಿಕೊಂಡು ವಾಹನ ಜಾಥಾದಲ್ಲಿ ವಾಹನವನ್ನು ಬಿಟ್ಟುಕೊಂಡು ಬಂದರು. ಹಾಗೆ ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಇವತ್ತು ಮತ್ತೆ ಇನ್ನು ನಾವು ಪ್ರತಿ ವರ್ಷ ಒಂದು ನಮ್ಮ ತಾಲೂಕಿನಲ್ಲಿ ಯಾರನ್ನಾದರನ್ನೊಂದು ಗುರುತಿಸಿ ಸನ್ಮಾನಿಸುವಂತಹ ಒಂದು ನಾವು ಕಾರ್ಯಕ್ರಮವನ್ನು ಇಟ್ಟುಕೊಳ್ತಾ ಇರ್ತೇವೆ. ಅದೇ ರೀತಿ ಈ ಸಲ ಆಲೋಚನೆ ಮಾಡಿದಾಗ ನಾವು ನಮ್ಮ ಉಜಿರೆಯಲ್ಲಿ ನೆಲೆಸಿರುವಂತಹ ಆಫ್ ರೋಡಿಂಗ್ ರೈಡರ್ ಅಕ್ಷಾ ಇವರನ್ನು ಆಯ್ಕೆ ಮಾಡಿಕೊಂಡೆವು. ಹಾಗೆ ಅನೇಕ ಜನರು ಇರ್ಬೋದು. ಇದು ಹಾಫ್ ರೋಡಿಂಗಲ್ಲಿ ನನಗೆ ತಿಳಿದ ಮಟ್ಟಿಗೆ ಯಾರೂ ಇಲ್ಲ, ಅವರೊಬ್ಬರೇ ನನಗೆ ನೋಡುವಂಥದ್ದು. ನಾನು ಎಷ್ಟೋ ಮಹಿಳೆಯರ ಪೈಕಿಯಲ್ಲಿ ಅವರೊಬ್ಬರೇನೇ ನೋಡಿದ್ದೇನೆ. ಹಾಗಾಗಿ ಅವರನ್ನು ಆಯ್ಕೆ ಮಾಡಿಕೊಂಡೆವು. ಹಾಗೆ ನಮಗೆ ಇನ್ನೊಬ್ಬರು ಯಾರನ್ನಾದರೂ ಗುರುತಿಸುವಂಥ ಒಂದು ಬಂದಾಗ ನಮ್ಮ ಪೌರ ಕಾರ್ಮಿಕರಾದಂತಹ ಶೋಭಾ ಅವರು ನಾನು ಯಾವಾಗಲೂ ನಾನು ನೆರೆಯೋಕ್ಕೆ ಹೋಗ್ತಾ ಇರ್ತೇನೆ. ಯಾವಾಗಲೂ ಚಾರ್ಮಾಡಿಯಲ್ಲಿ ಒಂದು ಗಾಡಿಯನ್ನು ಹಿಡ್ಕೊಂಡು ಪಾಪ ಕಸವಿಲ್ಲವರೆ ಗಾಡಿಯನ್ನು ಹಿಡ್ಕೊಂಡು ಹೋಗ್ತಾಯಿದ್ರು. ನನಗೆ ಅವರನ್ನು ನೋಡಿದಾಗ ಆಯಿತು, ಇವರನ್ನು ಏಕೆ ನಾವು ಒಂದು ದಿವಸ ಸನ್ಮಾನಿಸಬಾರ್ದು ನಮ್ಮ ಮಹಿಳಾ ಒಕ್ಕೂಟದಿಂದ, ಅವರು ಕೂಡ ಮಹಿಳೆಯರಲ್ಲ ಅಂತ. ಹಾಗಾಗಿ ಅವರನ್ನು ಕೇಳಿಕೊಂಡೆ. ಅವರನ್ನು ಇವತ್ತು ನಾವು ಸನ್ಮಾನಿಸಿದ್ದೇವೆ. ಅವರಿಗೂ ನನ್ನ ಧನ್ಯವಾದ. ಹಾಗೆ ಮತ್ತು ಇನ್ನೊಬ್ಬ ಉದ್ಯಮಿ ಅರ್ಚನಾ ಪೈಯವರು, ಇವರು ನಮ್ಮ ಉಜಿರೆಯವರೇ. ಅವರು ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಂದು ಸ್ವಾವಲಂಬಿಯಾಗಿ ಬದುಕಲು, ಅವರಿಗೆ ಒಂದು ಆರ್ಥಿಕವಾಗಿ ನೆರವಾಗಲು ಅವರೊಂದು ಉದ್ಯೋಗವನ್ನು ಅವರ ಕಂಪನಿಯಲ್ಲಿ ಉದ್ಯೋಗವನ್ನು ಕೊಟ್ಟು ಒಂದು 100 ಜನರ ಮೇಲೆ ವಿದ್ಯೆಯನ್ನು ಉದ್ಯೋಗವನ್ನು ಕೊಟ್ಟು ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿದ್ದಾರೆ. ಅವರನ್ನು ಸಹ ನಾವು ಈ ನಿಟ್ಟಿನಲ್ಲಿ ಗುರುತಿಸುವ ಅಂತಾಯಿತು. ಅವರು ಅಂದರೆ ನಮ್ಮ ಸರಕಾರದಿಂದ ಬರುವಂತಹ ಒಂದು ಯೋಜನೆಗಳನ್ನು ಕೈಗೆತ್ತಿಕೊಂಡು ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ. ಮತ್ತು ಇವತ್ತು ನಾವು 1975ರಲ್ಲಿ ಮಹಿಳಾ ದಿನಾಚರಣೆ ನಾವು ಅಂದರೆ ಅಂದಿನ ನ್ಯೂಯಾರ್ಕ್ನಲ್ಲಿ ಮಹಿಳೆಯರು ತಮ್ಮ ಕೆಲಸದ ಸಮಯ ಮತ್ತು ವೇತನವನ್ನು ಹೆಚ್ಚಿಸುವ ಸಲುವಾಗಿ ಮತ್ತು ತಮ್ಮಲ್ಲಿ ಸ್ವಾತಂತ್ರ್ಯದ ಹಕ್ಕು ಸಿಗಬೇಕು ಅಂತ ಹೋರಾಡಿದ ಫಲವಾಗಿ ಇವತ್ತು ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುವಂತಾಗಿದೆ. ಯಾವಾಗ ನಾವು ಮಹಿಳೆ ಹೊರಬಂದು ನಮ್ಮಲ್ಲಿರುವ ಧೈರ್ಯ ಸಾಮರ್ಥ್ಯವನ್ನು ತೋರಿಸ್ತೇವೋ ಅದು ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇನ್ನು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಹೊರಗೆ ಬಂದು ನಾವು ನಿಲ್ಲುತ್ತೇವೆ. ಆವಾಗ ನಾವು ಸ್ವಾವಲಂಬಿಯಾಗಿ ಬದುಕಬಹುದು, ನಮ್ಮಲ್ಲಿ ಮಹಿಳಾ ಸಬಲೀಕರಣ ಆಗ್ಬೋದು ಅಂತ ಹೇಳುತ್ತಾ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರನ್ನು ನಾನು ಮತ್ತೊಮ್ಮೆ ಸ್ವಾಗತಿಸುತ್ತಾ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯನ್ನು ಮತ್ತೊಮ್ಮೆ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ.
ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.